ನಮಸ್ಕಾರ ವೀಕ್ಷಕರೇ. ಎಸ್, ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಸ್ವಾಗತ. ವಿಚಾರ ಏನಿಲ್ಲ, ಇಂಟ್ರೊಡಕ್ಷನ್ ಬೇಕಾಗಿಲ್ಲ, ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ, ಪ್ರತಿಯೊಬ್ಬರು ಕೂಡ ಮಾತನಾಡ್ತಿರುವಂತಹ ವಿಚಾರ. ಜೊತೆಗೆ ಮತ್ತೊಮ್ಮೆ ಭಯ ಆತಂಕಗಳ ನಡುವೆ ನಮ್ಮ ಜೀವನ ಏನು ಅನ್ನುವಂತಹ ಪ್ರಶ್ನೆಯನ್ನ ಜನಸಾಮಾನ್ಯ ಕೇಳ್ತಾ ಇರುವಂಥದ್ದು ಸಹಜ, ಸರ್ವೇ ಸಾಮಾನ್ಯವಾಗಿರುವಂತಹ ಪ್ರಶ್ನೆ ಈಗ ನಮ್ಮ ಮುಂದೆ, ನಿಮ್ಮ ಮುಂದೆ ಇರುವಂಥದ್ದು. ಕಾರಣ ಮತ್ತೊಮ್ಮೆ ಈ ಹಿಂದೆ ನಾವು ಪದೇ ಪದೇ ಕೇಳ್ತಾ ಇದ್ದಂತಹ ಆ ಒಂದು ವೈರಸ್ನ ಒಂದು ವಿಚಾರ ಮತ್ತೆ ಮತ್ತೆ ಕೇಳಲಿಕ್ಕೆ ಕಾಣಲಿಕ್ಕೆ ಸಿಗ್ತಾ ಇದೆ. ಜೊತೆಗೆ ಲಾಕ್ಡೌನ್ ಮತ್ತೆ ಬರುತ್ತಾ ಅನ್ನುವಂತಹ ಪ್ರಶ್ನೆಗಳ ನಡುವೆ ಈಗಾಗಲೇ ನೈಟ್ ಕರ್ಫ್ಯೂ ಅನ್ನುವಂತಹ ಒಂದು ಒಳ್ಳೆಯ ಪ್ರಶಸ್ತಿಯನ್ನ ನಮಗೆ ಸರ್ಕಾರ ಈಗಾಗಲೇ ಕೊಟ್ಟಿದೆ. ಇನ್ನು ಮುಂದಕ್ಕೆ ನಾಳೆಯಿಂದ ವೀಕೆಂಡ್ ಕರ್ಫ್ಯೂ ಅನ್ನುವಂತಹ ಒಂದು ಬಹುದೊಡ್ಡ ಪ್ರಶಸ್ತಿಯನ್ನು ಮತ್ತೊಮ್ಮೆ ಕೊಡುತ್ತೆ, ಜನರಿಗೆ ಕೊಡುವಂತಹ ಒಂದು ದೊಡ್ಡ ಭಾಗ್ಯ. ಹಾಗಾಗಿ ಈ ವಿಚಾರದ ಬಗ್ಗೆ ಮಾತನಾಡಬೇಕು ಅಂತ ವಿಚಾರಕ್ಕೆ ಬಂದಾಗ ಮಾತನಾಡುವಂಥದ್ದು ಎಲ್ಲರೂ ಕೂಡ ಇದೇ ವಿಚಾರದ ಬಗ್ಗೆ. ಅಂದರೆ ಒಟ್ಟಿನಲ್ಲಿ ಒಂದೇ ಒಂದು ಮಾತು, ಸರ್ಕಾರ ಹೇಳ್ತಾ ಇರುವಂಥದ್ದು ಇಷ್ಟೇ, ಲಾಕ್ಡೌನ್ ಬರ್ತಿದೆ, ಚೊರೆ ಮಾಡಬೇಡಿ ಅನ್ನುವಂಥ ವಿಚಾರವನ್ನು ಜನಸಾಮಾನ್ಯರಿಗೆ ಹೇಳ್ತಾ ಇದೆ. ತಜ್ಞರು ಹೇಳಿದ್ದಾರಂತೆ ಲಾಕ್ಡೌನ್ ಮಾಡಬೇಕು, ಈ ರೀತಿ ಕರ್ಫ್ಯೂಗಳನ್ನು ಮಾಡಬೇಕು, ಆವಾಗ ಮಾತ್ರ ಈ ಕೊರೋನಾ ಅನ್ನುವಂತಹ ವೈರಸ್ ಅಥವಾ ಈ ಒಮಿಕ್ರಾನ್ ಅನ್ನುವಂತಹ ವೈರಸ್ಗಳು ಹತೋಟಿಗೆ ಬರುತ್ತೆ ಅನ್ನುವಂಥದ್ದು. ಅಂದರೆ ಕೊರೋನಾ ಬಂದಿತ್ತು, ತದನಂತರ ಕಲರ್ಫುಲ್ ಆಗಿರುವಂತಹ ವೈಟ್ ಆ್ಯಂಡ್ ಯೆಲ್ಲೋ, ರೆಡ್, ಆರೆಂಜ್ ಇಂತಹ ವೇರಿಯಂಟ್ ಆಗಿರುವಂತಹ ವೈರಸ್ಗಳು ಕೂಡ ಬಂದು ಹೋಯಿತು ಅನ್ನುವಂತಹ ವಿಚಾರ. ತದನಂತರ ಡೆಲ್ಟಾಗಳು ಬಂತಂತೆ, ತದನಂತರ ಇನ್ನಿತರ ವೈರಸ್ಗಳು ಬಂತು, ಇದೀಗ ಒಮಿಕ್ರಾನ್ ಅನ್ನುವಂಥ ವೈರಸ್ ಬಂದಿದೆ. ಹಾಗಾಗಿ ಲಾಕ್ಡೌನ್ ಮಾಡ್ತೇವೆ ಅನ್ನುವಂತಹ ವಿಚಾರ ಕೊನೆಯದಾಗಿ ನಮ್ಮ ಕಣ್ಣ ಮುಂದೆ ಇರುವಂಥದ್ದು. ಒಟ್ಟಿನಲ್ಲಿ ಏನೋ ಮೊನ್ನೆ ತಾನೇ ಹೊಸ ವರ್ಷ ಆಚರಿಸಿದ್ದೇವೆ ನಾವು, ನಮ್ಮ ಬದುಕು ಹೊಸದಾಗಿ ಹುರುಪಾಗಿರುತ್ತೆ ಅಂತ ಬಂದಾಗ ಇಲ್ಲ, ಮತ್ತೊಮ್ಮೆ ಹೊಸ ವರ್ಷ ಈ ವೈರಸ್ನ ವಿಚಾರದಿಂದ ಕರಿನೆರಳನ್ನು ಆವರಿಸ್ತಾ ಇದೆ. ಎಲ್ಲ ವಿಚಾರದ ಬಗ್ಗೆ ಮಾತನಾಡಬೇಕು. ಜೊತೆಗೆ ಗಣ್ಯ ವ್ಯಕ್ತಿಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಜೊತೆಗೆ ಅನೇಕ ಜನರ ಆಕ್ರೋಶ ಸರ್ಕಾರದ ವಿಚಾರವಾಗಿ ಸರ್ಕಾರಕ್ಕೆ ಮುಟ್ಟುವಂತಹ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಬೇಕಾಗುತ್ತೆ. ಜೊತೆಗೆ ಸದ್ಯ ಈ ಒಮಿಕ್ರಾನ್ ವೈರಸ್ ಬಗ್ಗೆ, ಜೊತೆಗೆ ಸರ್ಕಾರ ಹೇರಿರುವಂತಹ ಈ ಒಂದು ವೀಕೆಂಡ್ ಕರ್ಫ್ಯೂ, ನೈಟ್ ಕರ್ಫ್ಯೂ ಬಗ್ಗೆ ನಮ್ಮ ಜನಸಾಮಾನ್ಯರು ಏನು ಹೇಳ್ತಾರೆ, ಇದರ ಬಗ್ಗೆ ನೋಡ್ಕೊಂಡ್ ಬರೋಣ. ತದನಂತರ ನಾನು ಪ್ಯಾನೆಲ್ ಇರುವಂತಹ ಅತಿಥಿಗಳನ್ನ ಸ್ವಾಗತ ಮಾಡ್ತೇನೆ, ನೋಡ್ಕೊಂಬನ್ನಿ. ಸೊಂಟದಲ್ಲಿ ಗಂಟು ಕಟ್ಟಿದ ಲುಂಗಿ, ಕೆಳಗೆ ಪೂರ್ತಿ ಬಿಟ್ಟ ಕೋವಿಡ್ ರೂಲ್ಸ್. ಮತ್ತೆ ವೀಕೆಂಡ್ ನೈಟ್ ಕರ್ಫ್ಯೂ ಜಾರಿಗೊಳಿಸಿ ಗಾಯದ ಮೇಲೆ ಬರೆ. ರಾಜ್ಯದಲ್ಲಿ ವೀಕೆಂಡ್ ಕರ್ಫ್ಯೂ ಮತ್ತು ನೈಟ್ ಕರ್ಫ್ಯೂ ಜಾರಿಗೊಳಿಸಿ ಸರ್ಕಾರ ಆದೇಶಿಸಿದೆ. ಇದರಿಂದ ಸಾಮಾನ್ಯ ಜನ, ಉದ್ಯಮಿಗಳು, ಅದರಲ್ಲೂ ದುಡಿದು ತಿನ್ನುವ ಜನ ಕಂಗಾಲಾಗಿದ್ದಾರೆ. ರಾಜ್ಯದ ಕೆಲವು ಜಿಲ್ಲೆ ಹಾಗೂ ನಗರಗಳಲ್ಲಿ ಹೊರತುಪಡಿಸಿ ಹಲವೆಡೆ ಕೋವಿಡ್ ಪ್ರಮಾಣ ಜಾಸ್ತಿ ಇಲ್ಲ. ಆದರೆ ರಾಜ್ಯ ಸರ್ಕಾರ ತನ್ನ ಮೂಗಿನ ನೇರಕ್ಕೆ ನಿಯಮಾವಳಿ ಮಾಡ್ತಾ ಇದೆಯೇ ಅನ್ನುವಂಥ ಆರೋಪ ಕೇಳಿ ಬರ್ತಿದೆ. ಕರಾವಳಿಯ ಸಚಿವ, ಶಾಸಕರ ಬಾಯಿ ಮುಚ್ಚಿ ಕೈಕಟ್ಟಿದ ಪರಿಸ್ಥಿತಿಯೇ. ಕಳೆದ 2 ವರ್ಷಗಳಿಂದ ಕೊರೋನಾ ಕರಿ ನೆರಳಿನಲ್ಲಿ ಬೆಂದು ಬರಡಾಗಿದ್ದ ರಾಜ್ಯದ ವಾಣಿಜ್ಯ ಹೆಬ್ಬಾಗಿಲು ಮಂಗಳೂರಿನಲ್ಲಿ ವ್ಯಾಪಾರ ವಹಿವಾಟು ಈಗ ತಾನೇ ತೆರೆದುಕೊಳ್ತಿದೆ. ಇದರ ಜೊತೆ ತುಳುನಾಡಿನ ಧಾರ್ಮಿಕ ಆಚರಣೆಗಳಾದ ದೈವದ ಕೋಲ, ದೇವಸ್ಥಾನದ ಹಬ್ಬ, ಬ್ರಹ್ಮಕಲಶ ಹಾಗೂ ಕಂಬಳ, ಉರೂಸ್, ಕ್ರೈಸ್ತ ಧರ್ಮದ ಧಾರ್ಮಿಕ ಹಬ್ಬಗಳು ಈಗಷ್ಟೇ ಆರಂಭವಾಗಿವೆ. ಹೂ ಮಾರುವವನಿಂದ ಹಿಡಿದು ಕ್ಯಾಟರಿಂಗ್ ಸೇರಿ ಪ್ರತಿಯೊಬ್ಬರಿಗೂ ಕೈಗೊಂದು ಉದ್ಯೋಗ ನೀಡುವ ಕೆಲಸ ನಡೀತಾ ಇತ್ತು. ಇದೀಗ ಅದಕ್ಕೆಲ್ಲ ಬ್ರೇಕ್ ಬಿದ್ದಿದೆ. ದೇಶದಲ್ಲಿ ಬೆಂಗಳೂರು ನಗರ ಕೊರೋನಾದಿಂದ ರೆಡ್ ಝೋನ್ನಲ್ಲಿದೆ. ಆದರೆ ರಾಜ್ಯ ಸರ್ಕಾರ ಬೆಂಗಳೂರು ಅಂದ್ರೆ ಇಡೀ ಕರ್ನಾಟಕ ಎಂದುಕೊಂಡಂತಿದೆ. ಕರ್ನಾಟಕದ ನಿಯಮಕ್ಕೆ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರಪ್ಪ ಹೊರತುಪಡಿಸಿದ್ರೆ ಯಾರೂ ವಿರೋಧ ವ್ಯಕ್ತಪಡಿಸಿಲ್ಲ. ಕರಾವಳಿಯ ಶಾಸಕರದ್ದು ಕೈಕಟ್ಟಿ ಬಾಯಿ ಮುಚ್ಚಿ ಕುಳಿತುಕೊಂಡ ಪರಿಸ್ಥಿತಿಯಾಗಿದೆ. ಕ್ಯಾಬಿನೆಟ್ ಸಭೆಯಲ್ಲಿ ಜಿಲ್ಲೆಯ ಪ್ರಭಾವಿ ಸಚಿವರಿದ್ರು ಜಿಲ್ಲೆಯ ಜನರ ಭಾವನೆಗೆ ಧ್ವನಿಯಾಗದೇ ಇರೋದು ಬೇಸರದ ಸಂಗತಿ. ಲಾಕ್ಡೌನ್ ಎಂಕ್ಲೆ ಮಸ್ತ್ ಬಂಗೊಂಡು ಎಂಕ್ಲೆಗ್ ಲಾಕ್ಡೌನ್ ಬೊರ್ಚಿಂದ ತೋಜುಂಡು ಎಂಕ್ಲೆ ಮಸ್ತ್ ಸಮಸ್ಯೆ ಆತುಂಡು ಪನ್ಪುನಂಚಿನ ಮಸ್ತ್ ಉಂಡು ಎಂಜಾಯ್ ಮಾಡ್ತೀನಿ. ಲಾಕ್ಡೌನ್ ಬೊರ್ಚಿಂಡು ಬಿಂದ ಅಂಡ್ ಎಂಕ್ಲೆ ಮಸ್ತ್ ಬಂಗ ಉಂಡು ಇತ್ತು ಒಂಚೂರು ಸೆಟ್ಟ ಒಂದು ಬರೋದುಂಡು ಪಿರತ್ತ ಲಾಕ್ಡೌನ್ ಅಂಡ ಕೂಡ ಎಂಕ್ಲೆಗ್ ಬಂಗ ಆಪುಂಡು ಬಾಡಿಗೆ ಬರ ನನ್ನ ಡೌನ್ ಆಪುಂಡು ಡೌನ್ ಉಂಡು ಒಂಚೂರು ಸೆಟ್ಟ ಒಂದು ಬರ ಬಂಗ ಅಂಡ ಎಂಕ್ಲೆ ಮಸ್ತ್ ಬಂಗ ಆಪುಂಡು. ಲಾಕ್ಡೌನ್ ಒಂದೇ ಪರಿಹಾರವೇ? ಲಾಕ್ಡೌನ್ ಹೊರತುಪಡಿಸಿದ್ರೆ ಕೊರೋನಾಗೆ ಬೇರೆ ಪರಿಹಾರ ಇಲ್ಲವೇ? ಖಂಡಿತ ಇದೆ ಅಂತಾರೆ ಕರಾವಳಿಯ ಆರ್ಥಿಕ ತಜ್ಞರು. ಮೊದಲಿಗೆ ಎಲ್ಲರಿಗೂ ವ್ಯಾಕ್ಸಿನೇಷನ್ ಮಾಡಿಸಿ, ಜೊತೆಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಮಾಸ್ಕ್ ಕಡ್ಡಾಯಗೊಳಿಸಿ. ಸರ್ಕಾರಿ ಕಚೇರಿ, ಬ್ಯಾಂಕ್, ಮಾಲ್ ಸೇರಿದಂತೆ ಹಲವೆಡೆ ಮಾಸ್ಕ್ ಇಲ್ಲದೆ ಪ್ರವೇಶ ನೀಡಲೇಬೇಡಿ. ರೇಷನ್ ಕಿಟ್ ಕೊಡುವ ಸಂದರ್ಭ ಪ್ರತಿಯೊಬ್ಬರಿಗೂ ಗುಣಮಟ್ಟದ ಮಾಸ್ಕ್ ಅನ್ನ ನೀಡಿ.
ಮಾಸ್ಕ್ ಧರಿಸದೆ ನಗರಕ್ಕೆ ಕಾಲಿಡುವವರಿಗೆ ಹಿಡಿದು ದಂಡವನ್ನ ವಿಧಿಸಿ, ಮದುವೆ ಸಮಾರಂಭಕ್ಕೆ ಕಟ್ಟುನಿಟ್ಟಿನ ರೂಲ್ಸ್ ಅನ್ನ ಜಾರಿಗೊಳಿಸಿ, ರೂಲ್ಸ್ ತಪ್ಪಿದ್ದಲ್ಲಿ ಸಮಾರಂಭದ ಆಯೋಜಕರಿಗೆ ದಂಡದೊಂದಿಗೆ ಕಾನೂನು ಕ್ರಮವನ್ನ ಜರುಗಿಸಿ, ಅದು ಬಿಟ್ಟು ಒಂದಿಷ್ಟು ತಿಂಗಳು ಜನರನ್ನ ಬೇಕಾಬಿಟ್ಟಿಯಾಗಿ ಬಿಟ್ಟು ಮತ್ತೆ ಕೆಲವು ತಿಂಗಳು ಲಾಕ್ಡೌನ್ನಿಂದ ಬಂಧಿಸಿಟ್ರೆ ಏನ್ ಪ್ರಯೋಜನ? ಸರ್ಕಾರದ ಈ ಮಾರ್ಗಸೂಚಿ ಗಮನಿಸುವಾಗ ಸೊಂಟದಲ್ಲಿ ಲುಂಗಿ ಗಂಟು ಹಾಕಿ ಕಟ್ಟಿ ಕೆಳಗೆ ಪೂರ್ತಿ ಬಿಟ್ಟಂತಿದೆ. ಮಂತನ ಮಸ್ತ್ ಪ್ರಾಬ್ಲಮ್ ದಯವಣ್ಣ ಇಂಗ್ಲಿ ಬೆನ್ಪಿನಕ್ಲಿಗೆ ಒಂತ ಕಷ್ಟನೇ ದಯವಣ್ಣ ನೀವು ನೆಟ್ಟೆ ಆವಡತೆ ಬಗದ ಬೇತದಲ್ಲ ನಮಗೆ ಮನ್ಪೆರ ಬೇಲೆ ಮನ್ಪೆರ ಬೇರೆ ಆಬ್ಜಿ ಲಾಕ್ಡೌನ್ ಮಂತ್ ಬಿಟ್ಟಿಗೆ ಬಂಡ ಜನಕ್ಲಿಗೆಲ್ಲ ಒಂತ ಕಷ್ಟ ಆಪುಂಡು ಪಂಡ ಅಕ್ಲಿಗೆಲ್ಲ ಉದ್ಯೋಗ ಇಜ್ಜಿ ಬಕ್ಕ ಬಾಡಿಗೆಲ್ಲ ಇಜ್ಜಿ ಈಗ ಅಂದರೆ ಎಲ್ಲರೂ ಕೊರೋನಾಕ್ಕೆ ಸೆಟ್ಟಾಗಿ ಹೋಗಿದ್ದಾರೆ. ಹಾಗಾದ್ರಿಂದ ಲಾಕ್ಡೌನ್ ಬೇಕಂತೇಳಿ ಇಲ್ಲ. ಯಾಕೆ ಹೇಳಿ ಅಂತೆ ಮೊದಲ ಇದರಲ್ಲಿ ಆದ ಲಾಕ್ಡೌನ್ ಆದರೆ ಯಾರಿಗೂ ಗೊತ್ತಿರಲಿಲ್ಲ ಕೊರೋನಾದ ಬಗ್ಗೆ. ಇದರಲ್ಲಿ ಸೆಕೆಂಡಲ್ಲಿ ಗೊತ್ತ ಈಗ ಇದರಲ್ಲಿ ಎಲ್ಲರೂ ಸೆಟ್ಟಾಗಿ ಹೋಗಿದ್ದಾರೆ. ಅದಕ್ಕೂ ಸುಮ್ಮನೆ ಇಂದು ಲಾಕ್ಡೌನ್ ಮಾಡೋದು ವೇಸ್ಟ್ ಅಂತೇಳಿ ನನ್ನ ಅನಿಸಿಕೆ ಅಷ್ಟೇ. ಈಗಲಾದರೂ ಸರ್ಕಾರದ ಜನಪ್ರತಿನಿಧಿ ಅಧಿಕಾರಿ ವರ್ಗ ಈ ಬಗ್ಗೆ ಗಂಭೀರ ಚಿಂತನೆ ನಡೆಸಿ ಜನರ ಮೇಲಿರುವ ಕೊರೋನಾದ ಹೊರೆಯನ್ನ ಕಡಿಮೆಗೊಳಿಸುವಲ್ಲಿ ಚಿಂತನೆ ಮಾಡಬೇಕು. ಇಲ್ಲವಾದಲ್ಲಿ ಕೊರೋನಾಕ್ಕಿಂತಲೂ ಭೀಕರವಾದ ಸಾಮೂಹಿಕ ಆತ್ಮಹತ್ಯೆಯಂತ ಪ್ರಕರಣ ಹೆಚ್ಚಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಲಾಕ್ಡೌನ್ ಮಾಡೋದ್ರಿಂದ ಜನಗಳಿಗೆ ತುಂಬ ಸಮಸ್ಯೆ ಆಗ್ತಾ ಉಂಟು. ಈಗ ದಿನ ಡೈಲಿ ಕೆಲಸ ಮಾಡುವವರಿಗೆ, ಹಾಗೆ ವ್ಯಾಪಾರ ಮಾಡುವವರಿಗೆ, ಹಾಗೆ ಕೆಲಸಕ್ಕೆ ಹೋಗುವವರೆಗೂ ತುಂಬ ಸಮಸ್ಯೆ ಆಗ್ತದೆ. ಹೌದು, ಲಾಕ್ಡೌನ್ ಅಂದರೆ ಜನಗಳಿಗೆ ತುಂಬ ಸಮಸ್ಯೆ ಆಗ್ತದೆ. ಜನಗಳಿಗೆ ಸಮಸ್ಯೆ ಆಗದಾಗೆ ಏನಾದರೂ ಗೌರ್ಮೆಂಟ್ ಇದರ ಬಗ್ಗೆ ಗಮನ ಹರಿಸಬೇಕು. ಈ ಜ್ಯೂಸ್ ಇಲ್ಲ ಮಲ್ತದೆ ಅಂಗಡಿ ಸೇಲ್ ಮಲ್ಪನೆ ಈ ಲಾಕ್ಡೌನ್ ಮಲ್ತನ ಎನ್ನದಕ್ಕೈತೆ ನನಗೆ ಏದೋ ಜನಕ್ಕೆ ಭಾರಿ ಭಂಗ ಹಾಪುಂಡು, ಜೀವನದ ಪರ ಭಂಗ ಹಾಪುಂಡು. 2 ವರ್ಷ ಭಾರಿ ಭಂಗ ಬೈದ ಆಯ್ತಾ. ಈ ಲಾಕ್ಡೌನ್ ಒಂಜಿ ಬುಡ್ದು ಬೇತೆ ಎಂಚಿನ ಪರ್ಯಾಯ ವ್ಯವಸ್ಥೆ ಮಲ್ಪಡು ಒಂದು ಸರ್ಕಾರ ಏನು ಮನೆ ಮಾಡ್ತಂದುಲ್ಲೆ ಒಂದಿನ ಹೆಣ್ಣು 10 ಅಂಗಡಿ ಪಾಡುವೆ ಅವೆಲ್ಲ ಇಜ್ಜಿತ್ತೆ ಪೋಪುಜಿ ಲಾಕ್ಡೌನ್ ಈ ಚಳಿ ಅವು ಒಂದು ಬಂದು ಇತ್ತೆ ಲಾಕ್ಡೌನ್ ಮಾಡ್ತು ಜನನೇ ತಿರುಗುಜ್ಜಿ ಪೇಂಟೆಡ್ ಅಂಚ ಭಾರಿ ಭಂಗ ಆತನು. ಲಾಕ್ಡೌನ್ ಮಲ್ಪೊಡ್ಚಿ ಆಯ್ತಾ ಪರ್ಯಾಯವಾದ ಬೇತೆ ಎಂಜಿನ ವ್ಯವಸ್ಥೆ ಮಲ್ಪಲೆ ಕಟ್ಟುನಿಟ್ಟು ಮಲ್ಪಲೆ ಕೊರೋನಾಗ ವ್ಯವಸ್ಥೆ ಮಲ್ಪಲೆ ಬರಂದ ಲೆಕ್ಕ ಬೊಕ್ಕ ಲಾಕ್ಡೌನ್ ಮಾಡ್ತಾನೆ ಬಂಜಿಗೆ ಹಾಕ್ಲಿಕ್ಕೆ ಹಾಕೊಂಡು ಒಂಜಿ ದಯದಿಂದ ಮಲ್ಪೊಡ್ಚಿ ನಾನು ಮನವಿ ಮಾಡ್ತಾನೆ ಆಯ್ತು. ಕುತ್ತಿಗೆವರೆಗೆ ಬಂದ ಸಾಲ. 2 ವರ್ಷದಿಂದ ಕೊರೋನಾ ಹೊಡೆತದಿಂದ ಆರ್ಥಿಕವಾಗಿ ಜರ್ಜರಿತರಾಗಿದ್ದ ಜನರಿಗೆ ಕಳೆದ 6 ತಿಂಗಳಿಂದ ಹಂತ ಹಂತವಾಗಿ ಲಾಕ್ಡೌನ್ ತೆರವಾಗಿತ್ತು. ಆಗ ಹೊಸತೊಂದು ಭರವಸೆ ಮೂಡಿತ್ತು. ಆಗ ಹೊಸ ಉದ್ಯಮಕ್ಕೆ ಕೈ ಹಾಕಿದ್ರು. ಆಗ ಬ್ಯಾಂಕಲ್ಲಿ ಸಾಲ, ಕೈ ಸಾಲವನ್ನ ಪಡೆದಿದ್ರು. ಮತ್ತೆ ಕೆಲವರು ಮೊದಲೇ ಸಾಲದ ಸುಳಿಯಲ್ಲಿ ಸಿಲುಕಿ ಒದ್ದಾಡಿದ್ರು. ಅದರ ಜೊತೆ ಇದೀಗ ಮತ್ತೆ ಲಾಕ್ಡೌನ್ ಬಂದಿದೆ. ಆರ್ಥಿಕ ಹೊಡೆತ ಅಂತೂ ಗ್ಯಾರಂಟಿ. ಇದೀಗ ಹೊಸ ಉದ್ಯಮ, ಸಾಲದತ್ತ ಕೈ ಚಾಚಿದವರು ಸರ್ಕಾರದ ಸೂಚನೆಯಿಂದ ಕಂಗಾಲಾಗಿದ್ದಾರೆ. ಮಾಡಿದರೆ ನಮಗೆ ಕಷ್ಟ ಉಂಟು. ಇದು ಅಷ್ಟು ವ್ಯಾಪಾರ ಇಲ್ಲಲ್ಲ ನಾವು ಮಾಡಲಿಕ್ಕೆ. ವ್ಯಾಪಾರ ಇದೆ, ಇದು ಅರ್ಧ ವ್ಯಾಪಾರ ಮಾಡೋದಲ್ಲ, ಅದರಲ್ಲಿ ನಮಗೆ ಹೊಟ್ಟೆ ಜೀವನ ಎಲ್ಲ ಹೋಗಬೇಕು. ಹಾಗೆ ಲಾಕ್ಡೌನ್ ಮಾಡಿದ್ರೆ ನಮ್ಮ ಖರ್ಚಿಗೆಲ್ಲ ಯಾರು ಕೊಡೋದು ಹೇಳಿ, ಇದರಲ್ಲಿ ಆಗಬೇಕು ನಮಗೆಲ್ಲ. ಹಾಗೆ ಯಾರು ಕೊಟ್ಟಿದ್ದಾರೆ? ಯಾರು ಕೊಡಲಿಲ್ಲ ಏನು ನಮಗೆ. ಪೇಪರಲ್ಲಿ ಬಂದಿದೆ, ಅದು ತೆಗೆದ್ರೆ ಅವಾಗ ಯಾರು ಕೊಡಲಿಲ್ಲ, ಗೊತ್ತುಂಟ. ಹಾಗೆ ಆಗಿದೆ. ಬಂದ್ ಮಾಡಿದರೆ ಭಾರಿ ಕಷ್ಟ ಆಗ್ತದೆ. ನಾವು ಇದರಲ್ಲಿ ಮನೆಗೆ ದುಡಿದುಕೊಂಡು ಹೋಗಬೇಕು ಈ ವ್ಯಾಪಾರದಲ್ಲಿ. ಇದರಿಂದ ಈವರೆಗೆ ಸಾಲದ ಸುಳಿಯಲ್ಲಿದ್ದವರು ದೇವರೇ ಗತಿಯಂತ ತಲೆ ಮೇಲೆ ಕೈ ಹೊತ್ತಿ ಕುಳಿತಿದ್ದಾರೆ. ಸರ್ಕಾರಕ್ಕೆ ಕೊರೋನಾ ಮಾರ್ಗಸೂಚಿ ನೀಡುವ ತಜ್ಞರಲ್ಲಿ ವೈದ್ಯರು, ಸರ್ಕಾರದ ಹಿರಿಯ ಅಧಿಕಾರಿಗಳು ಸೇರಿ ಹಲವರಿದ್ದಾರೆ. ಆದರೆ ಸಾಮಾನ್ಯರನ್ನ ಪ್ರತಿನಿಧಿಸುವವರಿಲ್ಲ. ಈ ಬಗ್ಗೆ ಸರ್ಕಾರ ದೀರ್ಘ ಆಲೋಚನೆ ನಡೆಸಬೇಕಾಗಿದೆ. ಲಾಕ್ಡೌನ್ ದಾದ ಬಂಡ್ರದಾಲಜಿ ಲಾಕ್ಡೌನ್ ಬುರ್ಚಿಂದ ಎನ್ನ ಮನಸ್ಸುಂಟು ದಯ ಬಣ್ಣಾಗ ಈ ವರ್ಷ 2 ವರ್ಷ ಹೊರಂಕದ ನಾವು ಜನಕುಲು ಬಡ ಬಾಜಲ್ ಬರ್ತದೆ ಗೊತ್ತಾನೆ ರೇಗ ಲಾಕ್ಡೌನ್ ಬುರ್ಚಿಂದ ಮಕ್ಕ ಸರ್ಕಾರ ಜನ ಏರು ಜವಾಬ್ದಾರಿ ಹಿಂಗ್ಲೇ ಗೊತ್ತು ಜನ.
ಎಸ್, ಇದು ನಮ್ಮ ಸದ್ಯ ಜಿಲ್ಲೆಯ ಜನರ ಪರಿಸ್ಥಿತಿ. ಹೂಮಾರುನಿಂದ ಹಿಡಿದು ರಿಕ್ಷಾ ಚಾಲಕರಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಸ್ವಾಭಿಮಾನದಿಂದ ಯಾರು ದುಡಿತಾರೆ, ಶ್ರಮಜೀವಿಗಳು ಪ್ರಾಮಾಣಿಕವಾಗಿ ದುಡಿಯುವಂಥವರಿಗೆ ಮಾತ್ರ ಇಂತಹ ಲಾಕ್ಡೌನ್ಗಳು ಗಾಯದ ಮೇಲೆ ಬರೆ ಎಳೆಯುವಂತಹ ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಅಂದರೆ ಪದೇ ಪದೇ ಸರ್ಕಾರ ತೆಗೆದುಕೊಳ್ತಾ ಇರುವಂತಹ ನಿರ್ಧಾರಗಳು, ಸರ್ಕಾರ ಮಾಡ್ತಾ ಇರುವಂತಹ ಕೆಲವು ವಿಚಾರಗಳು ಈಗಾಗಲೇ ಜನಸಾಮಾನ್ಯ ಆಕ್ರೋಶದ ಮಾತುಗಳನ್ನು ಆಡಿದ್ದಾನೆ. ಇನ್ನು ಮುಂದಕ್ಕೆ ಕೂಡ ಕಾರ್ಯಕ್ರಮವನ್ನು ನಾನು ಪ್ರಾರಂಭ ಮಾಡ್ತೇನೆ. ಜೊತೆಗೆ ನನ್ನ ಜೊತೆ ಕಾರ್ಯಕ್ರಮದಲ್ಲಿ ಗಣ್ಯ ವ್ಯಕ್ತಿಗಳು, ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡಬೇಕು. ಮೊದಲಾಗಿ ಸಾಮಾಜಿಕ ಕಾರ್ಯಕರ್ತೆ ಪ್ರಸನ್ನ ರವಿ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಮೇಡಮ್ ತಮಗೆ. ನಮಸ್ತೆ ಮೇಡಮ್. ಅದೇ ರೀತಿ ನಮ್ಮ ಜೊತೆ CITU ಕಾರ್ಯದರ್ಶಿ ಸುನಿಲ್ ಕುಮಾರ್ ಬಜಾಲ್ ಅವರಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಸುನಿಲ್ ಕುಮಾರ್ ಬಜಾಲ್ ಅವರಿಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಅಧ್ಯಕ್ಷರು ಕಾಂಗ್ರೆಸ್ ಜಿಲ್ಲಾ ಮಹಿಳಾ ಘಟಕ ದಕ್ಷಿಣ ಕನ್ನಡ ಶಾಲೆಟ್ ಪಿಂಟ್ ಅವರು. ಆತ್ಮೀಯವಾಗಿರುವಂತಹ ಸ್ವಾಗತ ಮೇಡಮ್ ತಮಗೆ. ನಮಸ್ತೆ ಮೇಡಮ್. ಅದೇ ರೀತಿ ನಮ್ಮ ಜೊತೆ ಬಿಜೆಪಿಯ ಕೈಗಾರಿಕಾ ಪ್ರಕೋಷ್ಠ ಮಾಜಿ ರಾಷ್ಟ್ರೀಯ ಪರಿಷತ್ ಸದಸ್ಯೆ ಆಶಾ ಜಗದೀಶ್ ಅವರಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಮೇಡಮ್ ತಮಗೆ. ನಮಸ್ತೆ. ನಾಲ್ವರು ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಜೊತೆಗೆ ತಮ್ಮ ಅಭಿವ್ಯಕ್ತಿ ಸ್ವತಂತ್ರ, ತಮ್ಮ ಅಭಿಪ್ರಾಯವನ್ನ ಕೂಡ ಸಂಗ್ರಹಿಸುವಂತ ಕೆಲಸವನ್ನ ಮಾಡ್ತೇವೆ. ಯಾಕಂದ್ರೆ ನಿದ್ರೆಯಲ್ಲಿ ಇದೆ, ಅಥವಾ ನಮ್ಗೇನು ಗೊತ್ತಿಲ್ಲ, ಅಥವಾ ನಾವುಗಳು ಸೇಫ್ ಆಗಿದ್ವಿ, ಅಥವಾ ಜನರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಮ್ಗಳಿಗೆ ಅವುಗಳಿಗೆ ಸಂಬಂಧ ಇಲ್ಲ ಅನ್ನುವಂತಹ ವಿಚಾರವಾಗಿ ವರ್ತಿಸ್ತಾ ಇರುವಂತಹ ಸರ್ಕಾರ. ಎಸ್, ನಾವುಗಳು ಮಾತಾಡಬೇಕಾಗುತ್ತೆ. ಜೊತೆಗೆ ಏನಪ್ಪಾ ಏನ್ ಕತೆ ಪ್ರತಿಯೊಬ್ರು ಕೂಡ ಕೇಳ್ತಾ ಇದ್ದಾರೆ. ತಮ್ಮ ತಮ್ಮ ಅಭಿಪ್ರಾಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಲ್ಲದಕ್ಕೂ ಕೂಡ ಮುಕ್ತವಾಗಿರುವಂತ ಅವಕಾಶ ಇದೆ. ನಾನು ಫಸ್ಟ್ ರಿಯಾಕ್ಷನ್ ನೇರವಾಗಿ ಸುನಿಲ್ ಕುಮಾರ್ ಬಜಲ್ ಅವರ ಜೊತೆ ಹೋಗ್ತಾ ಇದ್ದೇನೆ. ಎಸ್ ಸರ್, ಮತ್ತೊಮ್ಮೆ ನೈಟ್ ಕರ್ಫ್ಯೂ, ಮತ್ತೊಮ್ಮೆ ವೀಕೆಂಡ್ ಕರ್ಫ್ಯೂ, ಮತ್ತೊಮ್ಮೆ ಲಾಕ್ಡೌನ್ ಬರ್ತಾ ಇದೆ ಅನ್ನುವಂತಹ ಭಯ ಆತಂಕಗಳ ನಡುವೆ ಮತ್ತೊಮ್ಮೆ ಭಯದಿಂದ ನಾವುಗಳು ಬದುಕಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆ. ಎಸ್ ಸರ್. ನೋಡಿ, ಇವತ್ತು ಏನು ನಮ್ಮ ರಾಜ್ಯ ಸರ್ಕಾರ ವೀಕೆಂಡ್ ಕರ್ಫ್ಯೂ, ನೈಟ್ ಕರ್ಫ್ಯೂ ಮತ್ತೆ ಕೊರೋನಾ ನಿರ್ಬಂಧಗಳನ್ನೆಲ್ಲ ಮತ್ತೆ ಜನರ ಮಧ್ಯೆ ಹೇರಿದೆ. ಖಂಡಿತಕ್ಕೂ ಕೂಡ ಇದನ್ನ ನಾವು ಸಹಿಸಲಿಕ್ಕೆ ಸಾಧ್ಯನೇ ಇಲ್ಲ, ಇದು ಒಪ್ಕೊಳ್ಳಲಿಕ್ಕೆ ಸಾಧ್ಯತೆ ಇಲ್ಲ. ಈಗಾಗಲೇ ಕರ್ನಾಟಕ ರಾಜ್ಯದೆಲ್ಲೆಡೆ ಭಾರಿ ದೊಡ್ಡ ಮಟ್ಟದ ಆಕ್ರೋಶ ಭುಗಿಲೇಳ್ತಾ ಇದೆ. ಕಾರಣ ಇಷ್ಟೇ, ಕಳೆದ 2 ವರ್ಷಗಳಲ್ಲಿ ಇದು 3ನೇ ವರ್ಷ, 1ನೇ ಅಲೆ, 2ನೇ ಅಲೆ, 3ನೇ ಅಲೆ ಅಂತ ಹೇಳಿಕೊಂಡು ಜನರ ಬದುಕು ಇವತ್ತು ಬರ್ಬಾದಾಗಿ ಹೋಗಿದೆ. ಈ 2 ವರ್ಷದಲ್ಲಿ ಎಷ್ಟೆಲ್ಲ ಸಂಕಷ್ಟಗಳನ್ನು ಅನುಭವಿಸ್ತಾರೆ. ಅದನ್ನ ನಾವು ಹೇಳುವಂಥದ್ದು, ಇವತ್ತು ಪ್ರಾರಂಭದಲ್ಲೇ ಹೇಳಿದ್ರು ನೋಡಿ, ಕೊರೋನಾ ನೀವು ಭಯಪಡುವ ಅವಶ್ಯಕತೆ ಇಲ್ಲ, ಜಾಗೃತೆಯಿಂದ ಇರಿ ಅಂತ ಹೇಳಿದ್ರು. ಆದ್ರೆ ಇಲ್ಲಿ ಜನರನ್ನ ಹೆದರಿಸಿ ಇಟ್ಟಿದ್ರು. ಎಷ್ಟೋ ಜನ ಸತ್ತವರಲ್ಲಿ ಇವತ್ತು ಭಯದಿಂದಲೇ ಸತ್ತಿದ್ದಾರೆ, ಆತ್ಮಹತ್ಯೆ ಮಾಡಿದ್ದಾರೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದೆಷ್ಟು ಘಟನೆಗಳಾಗಿವೆ, ಕೊರೋನಾ ಬಂದದಕ್ಕೆ ಆತ್ಮಹತ್ಯೆ ಮಾಡಿ. ಈ ರೀತಿ ಒಟ್ಟಾರೆಯಾಗಿ ಜನರನ್ನ ಹೆದರಿಸಿ ನಮ್ಮನ್ನು ಆಳ್ತಕ್ಕಂಥ ಸರ್ಕಾರಗಳ ಇವತ್ತು ನೀತಿ ಇದೆ ಅಲ್ಲ, ಇದು ತುಂಬಾ ಒಂದು ರೀತಿಯ ಖಂಡನೀಯ ಅಂತ ನಾವು ಹೇಳ್ತಾ ಇದ್ದೇವೆ. ಈಗ 3ನೇ ಬಾರಿಗೆ ಈಗ ಮತ್ತೆ ವೀಕೆಂಡ್ ಕರ್ಫ್ಯೂ ಅಂತ ಹೇಳಿ ಜನ ಹೇಗೆ ಬದುಕಬೇಕು, ದುಡಿ ತಿಂತಕ್ಕಂಥ ಜನ ಇವತ್ತು ರೂಲ್ಸ್ ಅನ್ನು ಮಾಡ್ತಾರೆ. ಏನು, ಒಂದು ಕಾರ್ಯಕ್ರಮಗಳನ್ನೆಲ್ಲ ನಿರ್ಬಂಧ ಹಾಕುದು, ಕಾರ್ಯಕ್ರಮ ಇಲ್ಲ ಅಂತ ಹೇಳು. ಒಂದು ಕಾರ್ಯಕ್ರಮದ ಹಿಂದೆ ಅದೆಷ್ಟೋ ಜನ ಇರ್ತಾರೆ ನೋಡಿ, ದುಡಿ ತಿಂತಕ್ಕಂಥ ಜನ ಇದ್ದಾರೆ. ಬೇರೆ ಬೇರೆ ರೀತಿಯಾದಂತ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಒಂದು ಹಾಲ್ ಇರುತ್ತೆ, ಅಲ್ಲಿ ಅಡುಗೆ ಕ್ಯಾಟರಿಂಗ್ಸ್ನವ್ರು ಇರ್ತಾರೆ, ಅಥವಾ ಒಂದು ಹೂ ಮಾರಾಟ ಮಾಡುವವರು ಇರ್ತಾರೆ, ಹೀಗೆಲ್ಲ. ಅದೇ ರೀತಿ ಸಾರಿಗೆ ರಂಗ, ಇವತ್ತು ಸಾರಿಗೆ ರಂಗದಲ್ಲಿ ಆಟೋ ರಿಕ್ಷಾ ಇದೆ, ಬಸ್ ಇದೆ, ಇನ್ನಿತರ ಟ್ಯಾಕ್ಸಿಗಳಿದೆ. ಅಂದ್ರೆ ಇವರ ಕಥೆ ಏನು? ಒಂದ್ ಕಡೆ ನೋಡಿ ಎಂತ ಒಂದು ಅವೈಜ್ಞಾನಿಕ ಒಂದು ಕ್ರಮ ಹೇಳಿದೆ. ವೀಕೆಂಡ್ ಕರ್ಫ್ಯೂ ಅಂತೆ, ಬಸ್ ಇದೆ ಅಂತೆ, ಜನ ಬರಬಾರ್ದಂತೆ. ಅಂದ್ರೆ ಜನ ಬರದೆ ಬಸ್ ಅಲ್ಲಿ ಹೋಗುವವರು ಯಾರು? ಈ ಬಸ್ ಓಡಿಸ್ತಕ್ಕಂಥ ಬಸ್ ಮಾಲಕನು ಕೂಡ ಇಷ್ಟು ವಿಪರೀತವಾಗಿ ಪೆಟ್ರೋಲಿಯಂ ಉತ್ಪನ್ನಕ್ಕೆ ಬೆಲೆ ಏರುವಂತ ಸಂದರ್ಭದಲ್ಲಿ ಅವನ ತಲೆಗೆ ಹುಳ ಬಿದ್ದಿದೆ, ಅವನಿಗೆ ಸುಮ್ಮನೆ ಜನ ಇಲ್ಲದೆ ಗಾಡಿಯನ್ನ ರನ್ ಮಾಡ್ಲಿಕ್ಕೆ. ಅಂದ್ರೆ ಈ ರೀತಿಯಾಗಿ ಒಟ್ಟಾರೆಯಾಗಿ ಇವತ್ತು ತಜ್ಞರು ಹೇಳ್ತಾ ಇದ್ದಾರೆ ನೋಡಿ, ತಜ್ಞರೇ ಹೇಳ್ತಾ ಇದ್ದಾರೆ ಒಮಿಕ್ರಾನ್ ಅನ್ನುವಂಥದ್ದು ಇವತ್ತು ಏನು 3ನೇ ರೂಪಾಂತರ ತಳಿ ಅಂತ ಬಂದಿದೆ, ಇದು ಕೊರೋನಾಕ್ಕಿಂತಲೂ ಕಡಿಮೆ ಅಪಾಯಕಾರಿ, ಹೆದರುವಂತ ಅವಶ್ಯಕತೆ ಇಲ್ಲ ಅಂತ ತಜ್ಞರೇ ಹೇಳ್ತಾ ಇದ್ದಾರೆ. ಮೇಲ್ಮಟ್ಟದವರು ಎಲ್ಲ ಹೇಳಿದ್ರು ಕೂಡ ಈಗ ಮತ್ತೆ ಜನರನ್ನು ಹೆದರಿಸ್ತಕ್ಕಂಥದ್ದೆಲ್ಲ ಆಗ್ತಾ ಇದೆ. ಇದು ಖಂಡಿತಕ್ಕೂ ಕೂಡ ಈ ಸರ್ಕಾರ ಇವತ್ತು ಏನು ಈ ರೀತಿಯಾದಂತ ಒಂದು ವೀಕೆಂಡ್ ಕರ್ಫ್ಯೂ ಅಂತ ಹೇಳಿ ಮತ್ತೆ ಜನರ ಬದುಕಿಗೆ ಹೊಡೆತನ ಕೊಡ್ಲಿಕ್ಕೆ ಬಂದಿದೆ, ಇದನ್ನ ವಾಪಸ್ ಪಡೆಯಲೇಬೇಕು. ಇಲ್ದಿದ್ರೆ ಖಂಡಿತಕ್ಕೂ ಕೂಡ ಈ ರಾಜ್ಯದೆಲ್ಲೆಡೆ ಜನ ಅಂತೂ ಈ ಸರ್ಕಾರದ ವಿರುದ್ಧ ತಿರುಗಿ ಬೀಳುವುದಂತೂ ಖಂಡಿತ. ಓಕೆ, ತಾವು ಕಠೋರವಾಗಿ ಕಡಾಖಂಡಿತವಾಗಿ ಈ ಒಂದು ವೀಕೆಂಡ್ ಕರ್ಫ್ಯೂಗಳನ್ನ ಅಥವಾ ಈ ಬಂದ್ಗಳನ್ನ ಈ ಹಿಂದೆಯೂ ಕೂಡ ವಿರೋಧಿಸ್ತಿದ್ರಿ, ಈಗಲೂ ಕೂಡ ಅದನ್ನೇ ಮಾಡ್ತಾ ಇದ್ದೀರಾ. ಅಂಡ್ ನಾಳೆಯೂ ಕೂಡ ಒಂದು ಪ್ರತಿಭಟನೆ ಇದೆ. ಖಂಡಿತ ಬರ್ತೇನೆ, ನಾನು ಮಾತಾಡ್ತೇನೆ. ಫಸ್ಟ್ ರಿಯಾಕ್ಷನ್ ಪ್ರಸನ್ನ ರವಿ ಅವರು. ಎಸ್ ಮೇಡಮ್, ಒನ್ಸ್ ಅಗೇನ್ ಅನೇಕ ಕೊರೋನಾಗಳನ್ನ ನೋಡಿ ಆಯ್ತು, ಕಲರ್ ಕೊರೋನಾಗಳನ್ನ ನಾವು ನೋಡಿದ್ದೇವೆ, ತುಂಬಾನೇ ಕಲರ್ಗಳು ಬಂತು, ತದನಂತರ ಕೆಲವು ವೇರಿಯಂಟ್ಗಳು ಕೂಡ ಬಂತು, ಮತ್ತೊಮ್ಮೆ ಇನ್ನೊಂದು ವೇರಿಯಂಟ್ ಬಂದಿದೆ, ಹಾಗಾಗಿ ಮತ್ತೊಮ್ಮೆ ನಾವು ಲಾಕ್ಡೌನ್ ಅಲ್ಲಿ. ಎಸ್ ಮೇಡಮ್, ಫಸ್ಟ್ ರಿಯಾಕ್ಷನ್. ನಾನು ನಿತಿನ್ ರವರ ಹತ್ರ ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಬೇಕು. ಎಸ್, ಈ ಮುಟ್ಟಾಳರ ಹತ್ರ ಕೇಳಬೇಕು, ಕರ್ಫ್ಯೂ ಅಂದ್ರೆ ಏನು ಅಂತ. ಅದನ್ನು ಯೂಸ್ ಮಾಡ್ತಾ ಇದ್ದಾರಲ್ಲ, ನೈಟ್ ಕರ್ಫ್ಯೂ.
ನೈಟ್ ಕರ್ಫ್ಯೂ, ವೀಕೆಂಡ್ ಕರ್ಫ್ಯೂ, ಅದರ ಅರ್ಥ ಏನು? ಇದನ್ನು ಮಾಡಿದವನು ಯಾರು? ನಮಗೆಲ್ಲ ಮೊದಲು ಯಾವುದೇ ಒಂದು ದೊಂಬಿ ಗಲಾಟೆ ಆಗುವಾಗ ಕರ್ಫ್ಯೂ ಅಂತ ಹೇಳಿದ್ರೆ ಬೀದಿಗೆ ಇಳಿಲಿಕ್ಕಿಲ್ಲ, ಒಬ್ನು ಲಾಠಿ ಬಿಸಾಡಿ ಆದದ್ದು ನೋಡಿದ್ದೇನೆ, ಬೋಳೂರಲ್ಲಿ ಮರ್ಡರ್ ಆಗಿದೆ. ಕರ್ಫ್ಯೂ ಅಂದ್ರೆ ಅರ್ಥ. ಇವರ ಕರ್ಫ್ಯೂ ಅಂದ್ರೆ ಏನು? ಇವರು ಏನೋ ಮೊನ್ನೆ ಕೂತು ಮೀಟಿಂಗ್ ಮಾಡಿದ್ರು, ದೊಡ್ಡ ಒಂದು ಮಾಧ್ಯಮದಲ್ಲಿ ಬಂದು ಹೇಳಿದ್ರು, ಹೀಗೆ ಮಾಡ್ತಿದ್ದೇವೆ, ಹಾಗೆ ಮಾಡ್ತಿದ್ದೆ. ಅವ್ರದ್ದೇನ ಬಂತು, ನಮ್ಗೆ ಓದುವಾಗ್ಲೇ ನಗು ಬಂತು. ಇವರು ಹೇಳಿದ ಹಾಗೆ ತರಕಾರಿ ಬರ್ಬೋದು, ಎಲ್ಲ ಬರ್ಬೋದು ಹೊರಗೆ, ಬಸ್ ಯಾರಿಗೆ? ಇವ್ರದ್ದು ಕರ್ಫ್ಯೂ ಅಂತ ಮದುವೆ ಆಗ್ಬೋದಂತೆ, ಕೋಲ ನೇಮ ಆಗ್ಬೋದು, ಎಲ್ಲ ಪೆಂಡಿಂಗ್ ಇದ್ದದ್ದು ಆಗ್ಬೋದು. ಅಲ್ಲಿ ನಾನು ಆಗುದಕ್ಕೆಲ್ಲ ಅಲ್ಲಿ ಕೊರೋನಾ ಬರುದಿಲ್ವಾ? ಹಗಲು ಬೇಕಾಬಿಟ್ಟಿ ಫಂಕ್ಷನ್ ಆಗ್ಬೋದು, ಹಗಲು 10 ಗಂಟೆ ನಂತರ ಆಗ್ಬಾರ್ದು. ಇವರು ಹೇಳ್ತಾರೆ ಏಕಾಏಕಿ ಒಂದು 500 ಜನರದ್ದು ಇನ್ವಿಟೇಷನ್ ಕೊಟ್ಟಿದ್ದದು 100 ಜನ ಮಾಡಿ ಅಂತ. ಹೇಗೆ ಬದಲಾವಣೆ ಆಗುದು? ನೀವು ಮೊದ್ಲೇ 2 ವರ್ಷದ ಮೊದಲು ಹೇಗೆ ಸ್ಟ್ರಿಕ್ಟ್ ನೀವು ಮರಣಕ್ಕೆ 50, ಫಂಕ್ಷನ್ಗೆ 100, ಇದನ್ನೇ ನೀವು ಕಂಟಿನ್ಯೂ ಮಾಡಿಕೊಂಡು ಬರ್ತಿದ್ರೆ ಜನರು ಫಾಲೋ ಮಾಡ್ತಿದ್ರು. ನಿಮ್ಮದೇ ಪ್ರೋಗ್ರಾಮ್, ನಿಮ್ದು ಪಕ್ಷ, ನಿಮ್ದು ಫ್ಯಾಮಿಲಿ ಮದುವೆ 5,000, 6,000, 10,000. ಮೊನ್ನೆ ಸಹ ರಾತ್ರಿ ಒಂದು ನೋಡಿದೆ ನಾನು ಮದುವೆ. ಆಗ ಕರ್ಫ್ಯೂ ಇಲ್ವಾ? ಆಗ ಕರ್ಫ್ಯೂ ಇಲ್ವಾ? ಇದು ಯಾರ ಮೇಲೆ ಹೇರುದು? ಇವರು ಯಾರ ಮೇಲೆ ಹೇರುದು? ನಾಚಿಗೆ ಆಗ್ಬೇಕು. ನಾನು ಮುಟ್ಟಾಳ್ರು ಅಂತ ಹೇಳಿದು ಜನರಿಗೆ ಎಜುಕೇಶನ್ ಇಲ್ಲದಿದ್ರು ಸಹ ಬುದ್ಧಿ ಅಂತ ಉಂಟು. ಎಲ್ಲ ಎಜುಕೇಶನ್ ಇಲ್ಲೇ ಬರುವುದಿಲ್ಲ, ಕಾಮನ್ ಸೆನ್ಸ್ ಅಂತ ಎಲ್ರಿಗೂ ಉಂಟು. ಇವರು ಅದನ್ನೂ ಕಳ್ಕೊಂಡಿದ್ದಾರೆ, ಕಾಮನ್ ಸೆನ್ಸ್ ಇಲ್ಲದ ಹಾಗೆ. ಇವರು ಹೇಳುದು, ನಾವು ಅದನ್ನು ಕೇಳಬೇಕು. ಜನರಿಗೂ ಬುದ್ಧಿ ಬರ್ಬೇಕು, ಯಾವುದಕ್ಕೂ ಮಾತಾಡುದಿಲ್ಲ. ಖಾಲಿ ಚರ್ಚೆ ಬರುವಾಗ ಫೋನ್ ಮಾಡ್ತಾರೆ, ಇಳೀರಿ ಬೀದಿಗೆ, ಯಾರು ಎಷ್ಟು ಕರ್ಫ್ಯೂ ತರುವವ, ಬಾಕಿದಕ್ಕೆಲ್ಲ ಇವರು ಏನ್ ಮಾಡ್ತಾ ಇದ್ದಾರೆ? ಒಂದು ಮಾಸ್ಕ್ ಹಾಕಿದಕ್ಕೆ ಕೇಸ್ ಹಾಕುದು ಇವರು. ಬಸ್ ಅಲ್ಲಿ ಬೇಕಾದ್ರೆ ನೋಡಿ ಜನರಿಗೆ, ಅಲ್ಲಿ ಮಾಸ್ಕ್ ಇಲ್ಲ. ಉದಾಹರಣೆ, ನಾನೀಗ PVS ಇಂದ ಬಂದೆ, ಇದೇ ಬಿಜೆಪಿ ಮಹಿಳಾ ಮೋರ್ಚಾದವ್ರದ್ದು ಒಂದು ಗೊತ್ತಿಲ್ಲ ಪ್ರತಿಭಟನೆ ಹೋರಾಟ ಆಗ್ತಾ ಇತ್ತು. ಅಲ್ಲಿ ಹತ್ರ ಇದ್ದಾರೆ. ಹಾಗಾದ್ರೆ 10 ಗಂಟೆ ನಂತರ ಅಲ್ಲಿ ಕೊರೋನಾ ಬರುದಾ? ಅದಕ್ಕಿಂತ ಮೊದ್ಲು ಇಲ್ವಾ? ಎಲ್ಲವನ್ನು ನೀವು ಸರಿಯಾಗಿ ಮಾಡ್ಕೊಂಡು ಹೋಗಿದ್ದು ಯಾರಿಗೆ? ಪಾಪದವರ ಮೇಲೆ ತಲೆಗೆ ಹೇರುದ ನೀವು? ನಿಮಗೆ ಇಲ್ವಾ? ನಾಳೆ ಈಗ ಸ್ವಲ್ಪ ದಿವಸ ಆದ್ಮೇಲೆ ಜನವರಿ ಆದ ನಂತರ ಎಲ್ಲ ಕೊರೋನಾ ಹೋಗ್ತದೆ, ಆಗ ಪುನಃ ಎಲ್ಲರೂ ಬೀದಿಗಿಳಿತಾರೆ. ಇದು ಯಾರಿಗೆ ರೂಲು? ನಿಮ್ಗೆ ಹೇಗೆ ಗೊತ್ತಾಗುದು ರೂಪಾಂತರ ಆಗಿದೆ ಹೇಳ್ತೀರಿ ನೀವು? ಈಗ ಮೊನ್ನೆ ಒಂದು ಶಾಲೆಯಲ್ಲಿ ಕ್ವಿಜ್ ಮಾಡಿದ್ರು, ನಂಗೆ ನಗು ಬಂತು. ಯಾಕೆಂದ್ರೆ ಕೊರೋನಾ ಅಂತ ಒಂದು ಶಬ್ದ ಇತ್ತಲ್ಲ, ಅದರಿಂದ ಏನೆಲ್ಲ ಬಂದಿದೆ ಅಂತ ಮಕ್ಕಳೆಲ್ಲ ಹೇಳ್ತಿದ್ರು. ಕ್ವಾರಂಟೈನ್ ಅಂತದೆಲ್ಲ ವರ್ಡಿಂಗ್ಸ್ ಕ್ವಿಜ್ ಅಲ್ಲಿ. ಇನ್ನು ಪಠ್ಯ ಪುಸ್ತಕದಲ್ಲಿ ಸಹ ಬರ್ತದೆ ಕೊರೋನಾ ವಿಷಯದಲ್ಲಿ ಏನೆಲ್ಲ ಬಂತು. ಎಲ್ಲ ಮಕ್ಕಳಿಗೆ ಅದು ಬಹೆಟ್, ಎಲ್ಲಿಂದ ಅದು ವರ್ಡ್ ಬರ್ತದ ನನ್ಗೆ ಅರ್ಥ ಆಗುದಿಲ್ಲ. ಅದನ್ನು ಕ್ವಿಜ್ ಮಾಡ್ತಾ ಇದ್ದಾರೆ. ಇನ್ನು ಸ್ವಲ್ಪ ಪಠ್ಯ ಪುಸ್ತಕದಲ್ಲಿ ಬರ್ಬೋದು. ಈಗ ಕೊರೋನಾದ ಪಿಕ್ಚರ್ ಮೊದಲಿತ್ತು, ಈಗ ಒಮಿಕ್ರಾನ್ ನಮಗೆ ಗೊತ್ತಿಲ್ಲ 10 ಗಂಟೆ ನಂತರ ಎಲ್ಲಿಂದ ಬರ್ತದೆ ಅಂತ. ಶುಕ್ರವಾರ ನೈಟ್ ಇವರು ಶುರು ಮಾಡ್ತಾರೆ, ಸೋಮವಾರ ಬೆಳಿಗ್ಗೆ ತನಕ. ಏನದಕ್ಕೆ ಗೊತ್ತುಂಟಾ? ಬಾಕಿ ಎಲ್ಲ ತರಕಾರಿ ಅದು ಎಲ್ಲ ಮಾರ್ಬೋದು. ಹೋಟೆಲ್ ಹೈಟೆಕ್ ಈಗ ರೂಪಾಂತರ ಆದದ್ದು. ಹೋಟೆಲ್ ಬಂದ್, ಜಿಮ್ ಬಂದ್, 10 ಗಂಟೆ ಎಲ್ಲ ಹೈಟೆಕ್ ಈಗ ರೂಪಾಂತರ. ಅಲ್ಲಿ ಯಾರಿಗೂ ಬಿಸ್ನೆಸ್ ಇಲ್ಲ. ಜನವರಿ ನಂತರ ಸ್ವಲ್ಪ ಎಲ್ರಿಗೂ ಬಿಸ್ನೆಸ್ ಬಂದಿದೆ. ಇವರು ಯಾವ್ದಾದ್ರು ಲೆಕ್ಕಾಚಾರ ತೆಗೆದಿದ್ದಾರೆ, ಎಷ್ಟು ಜನ ಸತ್ತಿದ್ದಾರೆ? ಬೇರೆ ಏನು ಬೇಡ, ಶಿಕ್ಷಣ ಕೊಡುವ ಶಿಕ್ಷಕರು ಎಷ್ಟು ಜನ ಸತ್ತಿದ್ದಾರೆ? ನಾಚಿಕೆ ಆಗ್ಬೇಕು ಇವರಿಗೆ. ಏನ್ ಮಾಡಿದ್ರು ಇವರು? ಮೊನ್ನೆ ಚೆಕ್ ಕೊಡ್ತಾ ಇದ್ದಾರೆ, ಯಾಕೆಂದ್ರೆ ಇನ್ನು ಇಲೆಕ್ಷನ್ ಹತ್ರ ಬಂತು. ಕೋವಿಡ್ ಟೈಮ್ ಇದು ಚೆಕ್ ಈಗ ಮೊನ್ನೆ. ಇಷ್ಟು ಸಮಯ ಎಲ್ಲಿದ್ದೀರಿ ನೀವು? ಇಲೆಕ್ಷನ್ಗೋಸ್ಕರ ಮಾಡಬೇಡಿ. ಕೋವಿಡ್ ಬಂದ್ರೆ ಎಲ್ಲರ ಮನೆಯವರು ಸಾಯ್ತಾರೆ, ನಮ್ಮ ಮನೆಯವರು ಸಾಯ್ತಾರೆ, ನಿಮ್ಮ ಮನೆಯವರು ಸಾಯ್ತಾರೆ, ಬಡವರು ದೊಡ್ಡವರಲ್ಲ. ಆದ್ರೆ ಹೊಟ್ಟೆಗೆ ಹೊಡಿಬೇಡಿ. ಲೋನ್ ಮಾಡ್ತಾರೆ, ಲೋನ್ ಕಟ್ಲಿಕ್ಕಿಲ್ಲ. ತಾಕತ್ತುಂಟ ನೀವು? ಆ ಬ್ಯಾಂಕಿನವರಿಗೆ ಹೇಳಿ, ಸ್ವಲ್ಪ ನಿಮಗೆ ಸಹ ಇರ್ಲಿ, ಅವರಿಗೆ ಸಹ. ನಮಗೆ ಮಾತ್ರ ಲಾಕ್ಡೌನ್ ಯಾಕೆ? ಅವರಿಗೆ ಇರ್ಲಿ, ಅವ್ರು ಸ್ವಲ್ಪ ನೆಮ್ಮದಿಯಲ್ಲಿ ಇರ್ಲಿ. ಅವರ ಟಾರ್ಚರ್ ನಿಲ್ಲುವುದಿಲ್ಲ. ಎಲ್ಲಿವರೆಗೆ ಅಂದ್ರೆ, ಆ ಸಲ ಹೇಳ್ತಾ ಇದ್ರು ಬಜಾಜ್ ಫಿನಾನ್ಸ್ ಅಂತ, ನಿತಿನ್ ರವರೇ, ಡೆಲ್ಲಿ ಹೈಕೋರ್ಟ್ ಅಂತ ಅವರ ನಂಬರ್ ಬರ್ತಿತ್ತು, ಫ್ರಾಡ್ ನಂಬರ್. ಎಷ್ಟು ಜನರಿಗೆ ಸತಾಯಿಸ್ತಿದ್ರು, ಕೆಲವರು ಹೆದ್ರಿ ಹೋಗಿದ್ರು. ಡೆಲ್ಲಿ ಹೈಕೋರ್ಟ್ ಇಂದ ನಮಗೆ ಬರ್ತಾ ಉಂಟು. ಇಂಥ ಎಲ್ಲ ಫ್ರಾಡ್ ನಂಬರ್ ಇಂದ ಬರುವಾಗ ಜನರ ಮನಸ್ಥಿತಿ ಇವರಿಗೆ ಅರ್ಥ ಆಗುದಿಲ್ಲ. ಇವರಲ್ಲಿ ಕೂತ್ಕೊಳ್ಳೋದು, ಒಬ್ಬೊಬ್ಬನ ಮುಖ ನೋಡುವಾಗ ಉಂಟಲ್ಲ, ಕೆನ್ನೆಗೆ ಹೊಡಿಯುವಂತ ಆಗ್ತದೆ. ಅವರು ಮೀಟಿಂಗ್ ಮಾಡ್ಕೊಂಡು ಬರುವಾಗ ಏನು ಗೊತ್ತಿಲ್ಲ, ಮಣ್ಣಂಗಟ್ಟೆ. ಇಲ್ಲಿ ಬರುದು, ನಾವು ಹೀಗೆ ಮಾಡಿದ್ದೇವೆ, ಯಾರ ಹತ್ರ ಕೇಳಿ ಮಾಡುದು? ಈಗ ಕೆಲವರದ್ದು ಬಂತಲ್ಲ ಇಲ್ಲಿಗ ಇದರಲ್ಲಿ ಹೇಳಿದ್ರು, ಅವರಿಗೆ ಸ್ವಂತಿಕೆ ಆದ್ರೂ ಉಂಟು. ಇವರಿಗೆ ಏನುಂಟು? ಇವರು ಯಾರು ಹೇಳಿದನು? ಇದೆಲ್ಲ ಮಾಫಿಯಾ, ಇಂಟರ್ನ್ಯಾಷನಲ್ ಮಾಫಿಯಾ, ಇಂಟರ್ನ್ಯಾಷನಲ್ ಮಾಫಿಯಾ. ನಮ್ಮ ಕೇಂದ್ರ ಸರ್ಕಾರ ಹೇಳ್ತಾ ಉಂಟು, ಇದರಿಂದ ಏನು ತೊಂದರೆ ಇಲ್ಲ, ಏನ್ ತೊಂದರೆ ಇಲ್ಲ. ಹಾಗಾದ್ರೆ WHO ನಾವು ಕೇಳಬೇಕಾ? ಕೇಂದ್ರ ಸರ್ಕಾರದ್ದು ನಾವು ಕೇಳಬೇಕಾ? ಯಾರಾದ್ರೂ ಒಂದು ಸರಿ ಹೇಳಿ ಅಲ್ಲ. ಈ ರಿಪೋರ್ಟ್ ಎಲ್ಲಿಂದ ಬರುದು? ಎಲ್ಲ ನಿಮ್ದು ಹಾಸ್ಪಿಟಲ್ ಅಲ್ಲಿ ಮಾಫಿಯಾ, ಎಲ್ಲ ಇಂಟರ್ನ್ಯಾಷನಲ್ ಮಾಫಿಯಾನೇ ಆಗ್ತಾ ಉಂಟು. ಶೇರ್ ಮಾರ್ಕೆಟ್ ನೋಡಿ, ಮೆಡಿಕಲ್ ಇದು ಎಲ್ಲ ಶೇರ್ ಜಾಸ್ತಿ ಆಗ್ತಾ ಉಂಟು.
ಎಲ್ಲ ಮಾಫಿಯಾ ಇವರದು. ಜನರಿಗೆ ಅರ್ಥ ಆಗ್ತಾ ಉಂಟು. ನೀವು ವ್ಯಾಕ್ಸಿನ್ ಹಾಕಿ ಕೊಟ್ಟಿರಿ, 2 ವ್ಯಾಕ್ಸಿನ್ ಓಡಿ ಓಡಿ ತಗೊಂಡ್ರಿ ಇಮ್ಯುನಿಟಿ ಅಂತ. ಯಾಕೆ? ಅದಕ್ಕೆ ಇಷ್ಟು ಕೋಟಿ ಖರ್ಚು ಮಾಡಿದ್ರಲ್ಲ, ಯಾರ ಟ್ಯಾಕ್ಸ್ ಇಂದ? ನಮ್ದೇ ಅಲ್ಲ, ಫ್ರೀ ಕೊಡು, ಉಚಿತ ಕೊಟ್ಟಿದ್ರಿ. ಎಲ್ಲಿ ಉಚಿತ ಬರುದಾದ್ರೆ ಟ್ಯಾಕ್ಸ್ ಇಂದ, ಹೌದಾ? ಯಾಕೆ ಅಲ್ಲಿ ಅದು ಕೊಟ್ಟದ್ ಯಾಕೆ? ಇಮ್ಯುನಿಟಿ ನಿಮ್ಗೆ ಸ್ವಲ್ಪ ಕಡಿಮೆ ಬರುದಿಲ್ಲ, ಹರಡುದು. ಹಾಗಾದ್ರೆ ಭಯ ಯಾಕೆ? ಇಲ್ಲ, ಕೊರೋನಾದಿಂದ ಮುಕ್ತವಾಗಬೇಕು ಅಂತ ಬಂದಾಗ ನಾವು ವ್ಯಾಕ್ಸಿನ್ ಅನೌನ್ಸ್ಮೆಂಟ್ 1 ಕೋಟಿ ನಮ್ದು ಆಯ್ತು ಅಂತ ಇವರು ಅನೌನ್ಸ್ಮೆಂಟ್ ಮಾಡಿದ್ರು. ಎಲ್ಲಿ ಉಂಟು ಈಗ 1 ಕೋಟಿ ಆಯ್ತು? ಜನರನ್ನು ಯಾಕೆ ನೀವು 100 ಕೋಟಿ ಸಾರಿ ಜನಗಳು ಹೇಳಿದ್ರು 100 ಕೋಟಿ ನಾವು ಮಾಡಿದ್ದೇವೆ ಅಂತ. ಹಾಗಾದ್ರೆ 100 ಕೋಟಿ ಜನರು ನೀವು ಹಾಕದವರನ್ನು ಸ್ಟ್ರಿಕ್ಟ್ ಮಾಡಿಯಪ್ಪ. ಏರ್ಪೋರ್ಟಿಗೆ ಹೋದ್ರೆ ಕೇಳೋನಿಲ್ಲ 2 ವ್ಯಾಕ್ಸಿನ್ ಉಂಟಂತ. ಹಾಕದವನಿಗೆ ಸ್ಟ್ರಿಕ್ಟ್ ಮಾಡಿ ಹೊರಗೆ ಬರ್ಲಿಕ್ಕೆ ಬಿಡಬೇಡಿ 2 ವ್ಯಾಕ್ಸಿನ್ ಬೇಕು ಅಂತ. ಅದು ಸಹ ಫ್ರಾಡ್ ಆಗ್ತಾ ಉಂಟು. ಅಲ್ಲಿ ವ್ಯಾಕ್ಸಿನ್, ಅಲ್ಲಿ OTP ಬರ್ತದೆ, ಸರ್ಟಿಫಿಕೇಟ್ ಬರ್ತದೆ, ವ್ಯಾಕ್ಸಿನ್ ತಗೊಳ್ಳದೆ ಹೋಗುವವರು ಬೇಕಾದಷ್ಟು ಜನ ಇದ್ದಾರೆ. ಎಲ್ಲಿ ಗವರ್ಮೆಂಟ್ ಅಲ್ಲಿ ಈಚೆ ಒಂದು ಅವರು ಕ್ಯಾಬಿನ್ ಮಾಡಿದ್ದಾರೆ, ಇಲ್ಲಿ OTP ಬರ್ತದೆ ಮೊಬೈಲ್ ಅಲ್ಲಿ, ಅವನಲ್ಲಿ ಹಾಕಿದಾನೆ ಇಲ್ವ ಅಂತ ಗೊತ್ತಿಲ್ಲ, ಸರ್ಟಿಫಿಕೇಟ್ಗೋಸ್ಕರ ವ್ಯಾಕ್ಸಿನ್ ಹೋಗ್ತಾ ಉಂಟು. ಹಾಗಾದ್ರೆ ವ್ಯಾಕ್ಸಿನ್ ಲೆಕ್ಕ ಯಾರಿಗೆ ಮಾರಾಟ ಮಾಡ್ತಾ ಇದ್ದಾರಾ? ಇದೆಲ್ಲ ದಂಧ. ಸ್ವಲ್ಪ ನಿಲ್ಲಿಸಿ, ಜನರನ್ನು ಬದುಕಲಿಕ್ಕೆ ಬಿಡಿ ಹೇಳುದು. ಬೇಸರ ಆಗ್ತಾ ಉಂಟು. ಎಲ್ಲ ಕಮಿಟ್ಮೆಂಟ್ ಅಲ್ಲಿ ಇದ್ದಾರೆ, ಸ್ವಲ್ಪ ಬದುಕಲಿಕ್ಕೆ ಬಿಡಿ. ನೀವು ಬೇಕಾಬಿಟ್ಟಿ ಮಾಡಿದ್ದೀರಿ ಕರಪ್ಷನ್ ಅಲ್ಲಿ, ನಿಮ್ಗೇನು ಪ್ರಾಬ್ಲಮ್ ಇಲ್ಲ. ದುಡಿಯೋರಿಗೆ ಎಲ್ಲಿಂದ, ಮಿಡಲ್ ಫ್ಯಾಮಿಲಿ ಎಲ್ಲಿಂದ ಇನ್ಕಮ್ ಬರಬೇಕು, ಎಲ್ಲಿಂದ ಲೋನ್ ಕಟ್ಟಬೇಕು? ಇವರಿಗೆ ನಾಚಿಕೆ ಆಗ್ಬೇಕು. ನಾನು ಅದೇ ಹೇಳುದಲ್ಲ, ಇನ್ನು ವರ್ಡ್ ಮುಟ್ಟಾಳರೇ ಇವರು. ಎಲ್ಲರನ್ನೂ ಸೇರಿ ಅವರು ಮಾತಾಡುದಿಲ್ಲ, ಇವರು ಅದಕ್ಕೆ ಕುಣಿತಾ ಇದ್ದಾರೆ ಡೊಂಬರಾಟ. ಇವರಿಗೂ ಮಾತಾಡ್ಲಿಕ್ಕೆ ಬರುದಿಲ್ಲ. ಬೆಲೆ ಏರಿಕೆ ಆಗ್ತಾನೆ ಉಂಟು, ನಿಂತಿತು ನಮ್ದು ಹೋರಾಟ. ಗ್ಯಾಸು ಅಷ್ಟೇ ಉಂಟು, ಪೆಟ್ರೋಲ್ ಯಾರು ಹೋರಾಟ ಮಾಡುದಿಲ್ಲ. ಈ ನಡುವೆ ಬೆಲೆ ಏರಿಕೆ ಗ್ಯಾಸಿಗೆ ಆಗಿದೆ, ಯಾರು ಮಾತಾಡ್ತಾ ಇದ್ದಾರೆ? ಪೈಪ್ಲೈನ್ ಬರ್ತಾ ಉಂಟು, ಖುಷಿ ಇಲ್ಲ. ಆ ಸಲ ನಾನು ಹೇಳಿದೆ ಪೈಪ್ಲೈನ್ ಬರ್ಬೇಕಂತ, ಮಾಡ್ತಾ ಇದ್ದಾರೆ ಫಾಸ್ಟ್. ಗ್ಯಾಸಿಗೆ ಕಡಿಮೆ ಮಾಡಿದ್ದೀರಾ? ಯಾರಾದ್ರೂ ಮಾತಾಡ್ತಾ ಇದ್ದಾರೆ? ಈಗ ಅದು ಮರ್ತೇ ಹೋಯ್ತು ನಮ್ಗೆ ಬೆಲೆ ಏರಿಕೆದು. ಈಗ ಕೋವಿಡ್ ಬಂತು. ಯಾಕೆ ಹೀಗೆ ಮಾಡ್ತಾ ಇದ್ದೀರಿ? ಯಾರು ಜನ ಮಾತಾಡಿ ಹೊರಗೆ ಬನ್ನಿ. ಇವರದು ಕರ್ಫ್ಯೂ ಅಲ್ಲಿ ಇರ್ಲಿ ಬದಿಗೆ, ನಮಗೆಂತಕ್ಕೆ ಕರ್ಫ್ಯೂ? ಇವರೇನು ಊಟ ಕೊಡ್ತಾರಾ, ಹಣ ಕೊಡ್ತಾರಾ? ಎಲ್ಲ ನಮ್ಮ ಮೇಲೆ ಹೇರುದೇಳುವಾಗ ಅಧಿಕಾರ ಅಲ್ಲ, ಅಧಿಕಾರ ಪರಮಾವಧಿ ಇವರು ತಪ್ಪುತ್ತಾ ಇದ್ದಾರೆ. ಜನರು ನೋಡ್ತಾ ಇದ್ದಾರೆ ಎಲ್ಲ. ಓಕೆ, ಇದು ಪ್ರಸನ್ನ ರವಿ ಅವರ ಮಾತುಗಳು. ನಾಟ್ ಓನ್ಲಿ ಪ್ರಸನ್ನ ರವಿ, ಎಲ್ಲರ ಮಾತುಗಳು ಇಷ್ಟೇ. ಯಾಕಂದ್ರೆ ವ್ಯಾಕ್ಸಿನೇಷನ್, ಹೌದು, ನಾವು ಯಾಕೆ ಮತ್ತೊಮ್ಮೆ ಬರ್ತಾ ಇದೆ ಅಂತ ಬಂದಾಗ ಎಲ್ಲೊಂದ್ ಕಡೆ ನಾವುಗಳು ಮಾಡಿರುವಂತ ತಪ್ಪು, ವ್ಯಾಕ್ಸಿನೇಷನ್ ತೆಗೆದುಕೊಳ್ಳಿಲ್ಲ, ಲಸಿಕೆ ತೆಗೆದುಕೊಳ್ಳಿಲ್ಲ ಅಂತ ಬಂದಾಗ ಆ ಲಸಿಕೆ ವಿಚಾರವಾಗಿ ನಡೆದಿರುವಂತಹ ಒಂದು ಗಲಾಟೆಗಳು, ಅಲ್ಲಿ ನಡೆದಿರುವಂತಹ ಒಂದು ವಿಚಾರಗಳ ನಡುವೆ ವ್ಯಾಕ್ಸಿನೇಷನ್ ತಗೊಂಡ್ವಿ, 2 ವ್ಯಾಕ್ಸಿನೇಷನ್ ಕೂಡ ಆಗಿದೆ. ಅದು ಕೂಡ ವೈ ಅನ್ನುವಂಥ ಪ್ರಶ್ನೆ. ಯಾಕೆ ಇಂಥ ಲಾಕ್ಡೌನ್ಗಳು, ಅಂದ್ರೆ ಜೀವನ ಪರ್ಯಂತ ಇದೇ ರೀತಿ ನಾವುಗಳು ಬದುಕಬೇಕು ಅನ್ನುವಂಥ ಪ್ರಶ್ನೆ. ಆ ಜನಸಾಮಾನ್ಯ ಮಾತುಗಳನ್ನ ಕೂಡ ಕೇಳ್ಕೊಂಡು ಬಂದ್ರಿ. ರಿಕ್ಷಾ ಡ್ರೈವರ್ ಅವರು, ಹೂಮಾರ್ ಅವರು ಯಾವ ರೀತಿ ಹೇಳ್ತಾರೆ ಅನ್ನೋದು ಒಂದ್ಸಗೆ ನನಗೆ ಆ ವಿಡಿಯೋಗಳನ್ನ ಟೆಕ್ನಿಕಲ್ ಟೀಮ್ ಪ್ಲೇ ಮಾಡಬೇಕು. ಬಿಫೋರ್ ದಟ್, ಎಸ್ ಶಾರ್ಲೆಟ್ ಮಿಂಟೋ ಮೇಡಮ್, ಎಸ್ ಕಾಂಗ್ರೆಸ್ನವರು ಏನ್ ಹೇಳ್ತಾರೆ ಮೇಡಮ್? ತಾವುಗಳು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ವಿರೋಧ ಪಕ್ಷದವರು ಜೊತೆಗೆ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರಗಳು, ಫಸ್ಟ್ ರಿಯಾಕ್ಷನ್ ಮೇಡಮ್. ನಾನು ಕೇಳಲಿಕ್ಕೆ ಇಚ್ಛಿಸ್ತೇನೆ, ಕರ್ನಾಟಕ ಭಾರತದಲ್ಲಿ ಉಂಟಲ್ಲ, ಕರ್ನಾಟಕ ಭಾರತದಲ್ಲಿ ಉಂಟಲ್ಲ, ಪಂಜಾಬ್ನಲ್ಲಿ ರ್ಯಾಲಿಯಲ್ಲಿ ಜನ ಸೇರ್ಲಿಲ್ಲ ಅಂತ ಇವರು ತಲೆಬಿಸಿ ಮಾಡಿ ಪ್ರಧಾನಮಂತ್ರಿ ರ್ಯಾಲಿ ಬಿಟ್ಟು ಹೋಗ್ತಾರೆ. ಇಲ್ಲಿ 200 ಮಂದಿ ಸೇರಿದ್ರೆ ಕೊರೋನಾ ಬರುತ್ತೆ. ಪಂಜಾಬಲ್ಲಿ ಕೊರೋನಾ ಬರೋಲ್ವಾ? ಪಂಜಾಬಲ್ಲಿ ಕೊರೋನಾ ಬರೋಲ್ವಾ? ನನಗೆ ಹೇಳ್ತಾ ಇದ್ದು, ಇವರ ಚುನಾವಣಾ ರ್ಯಾಲಿಗಳಿಗೆ ಜನ ಸೇರಬೇಕು ಅಲ್ಲ. ಇದು ಭಾರತ ದೇಶದಲ್ಲಿ ಆಗುವಂಥ ಇಂಥ ಒಂದು ನಮ್ಮ BJP ಒಂದು ರೂಲಿಂಗ್ ಆಗುವ ಸ್ಟೇಟ್ಗಳು ಒಂದು ರೂಲಿಂಗ್ ಒಂದೊಂದು ಥರ ಮಾಡ್ತಾ ಇದ್ದಾರೆ. ನಾನು ಕೇಳ್ತಾ ಇರೋದು, ಈಗ ಲಾಕ್ಡೌನು ಹೇಗೆ ಮಾಡಬೇಕಂದ್ರೆ ನಂಬರ್ ಆಫ್ ಕೇಸಸ್ ಅಲ್ಲ, ಇನ್ಕ್ರೀಸಿಂಗ್ ನಂಬರ್ ಆಫ್ ಕೇಸಸ್ ಅಲ್ಲ, ರೋಗದ ತೀವ್ರತೆಯ ಮೇಲೆ ಅದು ಏನು ಡಿಸಿಷನ್ ತೆಗೆದುಕೊಳ್ಬೇಕು, ಅದು ರೋಗದ ತೀವ್ರತೆಯ ಮೇಲೆ ತಗೊಳ್ಬೇಕು. ಲಾಕ್ಡೌನ್ ಅಂದರೆ ಎಂಥದ್ದು? ಯಾವಾಗ ಯಾವುದು ಮಾಡಲಿಕ್ಕೆ ಅಸಾಧ್ಯವಾಗುತ್ತದ ಅದು ಲಾಸ್ಟ್ ರಿಸಾರ್ಟ್ ಆಗಿ ಆ ಲಾಕ್ಡೌನನ್ನು ಇಂಪೋಸ್ ಮಾಡೋದು, ಅಂದರೆ ಕಂಟ್ರೋಲ್ ಮಾಡಲಿಕ್ಕೆ. ಈಗ ನೀವು ನೋಡಿ, ನಾವು ಇದು ಜೋಕ್ ಅಲ್ಲ, ಎಲ್ಲರೂ ಸೀರಿಯಸ್ ಆಗಿದ್ರು. ಫಸ್ಟ್ ವೇವ್ವರೆಗೂ ತುಂಬ ಸೀರಿಯಸ್ ಇದ್ರು, ಸೆಕೆಂಡ್ ವೇವ್. ಈಗ ನೀವು ನೋಡಿ, ನೀವು ಕರ್ಫ್ಯೂ ಲಾಕ್ಡೌನ್ ಹೇಳಿದ್ರೆ ಎಷ್ಟು ಮಂದಿ ರೋಡಲ್ಲಿ ಹೋಗೋರು ಮಾಸ್ಕ್ ಹಾಕ್ತಾ ಇದ್ದಾರೆ. ನೀವು ಜಸ್ಟ್ ಗಮನಿಸಿ. ಈಗ ಪೊಲೀಸ್ ಅವ್ರಿಗೆ ಸಹ ಸಾಕಾಗಿದೆ, ಅವರಿಗೆ ಪಾಪ ಅವರ ಡ್ಯೂಟಿ ಮಾಡಿ ಅವರು ಕೂಡ ಸುಮ್ಮನೆ ಇರ್ತಾರೆ. ಕೆಲವರು ಲಂಚ ವಸೂಲಿ ಮಾಡ್ತಾರೆ ಅಂತ ಅವರ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ಸಸ್ಪೆಂಡ್ ಕೂಡ ಆಗಿದ್ದಾರೆ. ಅಂಥದ್ರಲ್ಲಿ ಇವತ್ತು ಜನರೇ ಅವರಿಗೆ ನಾವು ಏನು ಹೇಳೋದು, ಸರ್ಕಾರ ಇಷ್ಟು ತಜ್ಞರಿದ್ದಾರೆ, ಬುದ್ಧಿವಂತರ. ನಮ್ಮ ಜಿಲ್ಲೆಯ ಒಂದು ಸಾಮಾನ್ಯ ಒಂದು ರಿಕ್ಷಾ ಡ್ರೈವರ್ ಕೂಡ ಹೇಳ್ತಾನೆ ಲಾಕ್ಡೌನ್ ಮಾಡೋದು ಸರಿ ಅಂತ. ನಾವು ಕೊರೋನಾದೊಟ್ಟಿಗೆ ಹೋರಾಡ್ತೀವಿ ಅಂತ ಸಾಮಾನ್ಯ ಒಬ್ಬ ರಿಕ್ಷಾ ಡ್ರೈವರ್ ಅವನು ಒಂದು ವೇದನೆಯನ್ನು ಹೇಳುವಾಗ ಯಾಕೆ ಇವರಿಗೆ ಅರ್ಥ ಆಗೋಲ್ಲ? ಇದು ಪೊಲಿಟಿಕಲಿ ಏನು ಹೇಳ್ತಾರೆ ನೋಡಿ, ಇದು ರೈವಲ್ರಿ. ಅಂದರೆ ಈಗ ಕಾಂಗ್ರೆಸ್ ಇತ್ತೀಚಿನ ಚುನಾವಣೆಗಳಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪರವಾಗಿ ಅಲೆ ಉಂಟು.
ಅದಕ್ಕೋಸ್ಕರ ಏನು ಈ ಒಂದು ಕಾಂಗ್ರೆಸ್ ಹೋರಾಟ ಉಂಟು, ಆ ಹೋರಾಟಗಳನ್ನು ನಿಲ್ಲಿಸಲಿಕ್ಕೆ ಈ BJP ಅವರು ಮಾಡುವ ಕುತಂತ್ರ. ಈ ಕುತಂತ್ರದಿಂದ ಇವತ್ತು ಏನಾಗಿದೆ, ಬಡವರಿಗೆ ಅಲ್ಲ, ನಾವು ಇವನ್ ಮಿಡಲ್ ಕ್ಲಾಸ್ ಇರ್ಬೋದು, ರಿಚ್ ಎಲ್ಲರೂ ಹೇಳ್ತಾರೆ ಇವತ್ತು ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟುವಾಗ ಇವತ್ತು ಎಷ್ಟೋ ಮಂದಿ ಮಾಲೀಕರು, ಇವತ್ತು ಮಾಲ್ಗಳ ಮಾಲೀಕರು ಅಳ್ತಾ ಇದ್ದಾರೆ. ಪ್ರಾಪರ್ಟಿ ಟ್ಯಾಕ್ಸ್ ಕಡಿಮೆ ಮಾಡಿದಾರಾ, ಎಲೆಕ್ಟ್ರಿಸಿಟಿ ಬಿಲ್ ಕಡಿಮೆ ಮಾಡಿದಾರಾ? ನೀವು ಹೇಳ್ತೀರಿ ಎಲೆಕ್ಟ್ರಿಸಿಟಿ ಲಾಕ್ಡೌನ್ ಟೈಮಲ್ಲಿ ಬಂದ್ಗಳಿದ್ದ ಶಾಪಲ್ಲಿ ನೀವು ಎಲೆಕ್ಟ್ರಿಸಿಟಿ ಬಿಲ್ ತೆಗೆದುಕೊಡಿ, ಮಿನಿಮಮ್ ಅಂತ ಹೇಳ್ತಾರೆ, ಹಾಫ್ ಏನು ಅವ್ರು ಕಟ್ತಾ ಇದ್ರು ಅದರ ಅರ್ಧದಷ್ಟು ಇವರು ವಸೂಲಿ ಮಾಡ್ತಾ ಇದ್ದಾರೆ. ಏನಾದರೂ ಅದಕ್ಕೆ ಅವರು ಒಂದು ಕಡಿಮೆ ಹಾಕಿದಾರಾ? ಏನೂ ಇಲ್ಲ. ಜನಸಾಮಾನ್ಯರಿಗೆ ಕಷ್ಟ ಕೊಡ್ತಾ ಇದ್ದಾರೆ. ಒಂದು ವಾರದ ಕೆಲವು ಪಾಪ ಈ ಮಂಡಿಗಳನ್ನು ನಡೆಸುವವರು ರೈತರು ಈ ವೀಕೆಂಡ್ಗಳಲ್ಲಿ ಅವರು ಏನು ಮಾಡ್ತಾರೆ, ಆ ವಾರದ ಸಂತೆಯನ್ನು ಹಿಡಿದುಕೊಂಡು ಆ ಶನಿವಾರದ ಸಂತೆ ನಿಮಗೆ ಗೊತ್ತುಂಟು, ಅದನ್ನೆಲ್ಲ ಮಾಡ್ತಾ ಇದ್ರು. ಪಾಪ ಆ ಬಡ ರೈತನು ಎಲ್ಲಿ ಹೋಗ್ಬೇಕು ಹೇಳಿ, ಈ ಒಂದು ವಾರ ಇಡೀ ಬೆಳೆಸಿದ್ದ ಈ ತರಕಾರಿಗಳನ್ನು ಒಂದು ಶನಿವಾರದ ಸಂತೆಯಲ್ಲಿ, ಅಂದರೆ ಸಂತೆಗಳಲ್ಲಿ ಶನಿವಾರದ ಸಂತೆ ತುಂಬ ಫೇಮಸ್. ನಿಮಗೆ ಗೊತ್ತುಂಟು, ಈ ನಮ್ಮ ಈ ಸೈಡಲ್ಲಿ ಹೋದ್ರೆ ಇಲ್ಲ, ಘಟ್ಟ ಸೈಡಲ್ಲಿ ನೀವು ಎನಿಸಿ ಅವರು ಬೆಳೆದ ತರಕಾರಿಗಳನ್ನು ಏನು ಮಾಡಬೇಕು ಅವರು ಹೇಳಿ. ಇಂಥ ಒಂದು ಆಲೋಚನೆಗಳು ಇಲ್ಲದೆ ಈ ಸರ್ಕಾರ ಇವತ್ತು ಲಾಕ್ಡೌನ್ ಬೇಕಾ ನಮಗೆ ಕೇಳುದು. ನಾನು ಎನಿಸೋದು ಶುಕ್ರವಾರ ರಾತ್ರಿ ತನಕ ಬಸ್, ಗ್ರಾಮೀಣ ಪ್ರದೇಶಗಳು ನೀವು ಬಸ್ಗಳು ನೋಡಿ, ಓವರ್ಲೋಡ್, ಸ್ಟೆಪ್ನಲ್ಲಿ ನೇತಾಡಿಕೊಂಡು ಹೋಗ್ತಾರೆ, ಮಾಸ್ಕ್ ಇಲ್ಲ ಏನಿಲ್ಲ, ಅಂಟಿಕೊಂಡು ಹೋಗ್ತಾರೆ ಶುಕ್ರವಾರ ರಾತ್ರಿ ತನಕ. ಶನಿವಾರ ಬೆಳಿಗ್ಗೆ ಕರ್ಫ್ಯೂ. ಅಂದ್ರೆ ಶನಿವಾರ ಬರ್ತದ ಕೊರೋನಾ, ಶುಕ್ರವಾರ ರಾತ್ರಿ ತನಕ ಬರೋಲ್ವಾ? ಬಸ್ಸಿನಲ್ಲಿ ನೇತಾಡಿಕೊಂಡು ಅಷ್ಟು ರಶ್ ಅಲ್ಲಿ ಅಂಟಿಕೊಂಡು ಜನರು ಹೋಗುವಾಗ ಅವಾಗ ಕೊರೋನಾ ಬರೋಲ್ವಾ? ಶನಿವಾರ ಮಾತ್ರ ಬರುತ್ತಾ? ಆದಿತ್ಯವಾರ ಎಲ್ಲರೂ ಜನರು ವಿರಾಮ ತೆಗೆದುಕೊಳ್ತಾರೆ, ಅದರ ಅಗತ್ಯತೆಯೇ ಇಲ್ಲ. ಓಕೆ, ಒಂದು ಶನಿವಾರದ್ದು ಬಿಸಿಯೆಸ್ಟ್ ಕೂಲಿಗೆ ಅವರಿಗೆ ಒಂದು ಅವರ ಒಂದು ಏನು ವೇಜಸ್, ಡೈಲಿ ವೇಜಸ್ ಸಿಗುವ ಒಂದು ಸಮಯದಲ್ಲಿ ಇವರು ಲಾಕ್ಡೌನ್ ಮಾಡಿ ಇವತ್ತು ಇವರು ಅನ್ಯಾಯ ಮಾಡ್ತಾ ಇದ್ದಾರೆ, ಇವತ್ತು ಜನಸಾಮಾನ್ಯರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಓಕೆ, ಇದು ಶಾಲೆಟ್ ಪಿಂಟೆ ಅವರ ಫಸ್ಟ್ ರಿಯಾಕ್ಷನ್. ಜೊತೆಗೆ ಎಸ್ BJP ನಮ್ಮ ಜೊತೆ ಆಶಾ ಜಗದೀಶ್ ಅವರಿದ್ದಾರೆ. ಎಸ್ ಮೇಡಮ್, ಫಸ್ಟ್ ರಿಯಾಕ್ಷನ್. ತಮ್ಮ ಸರ್ಕಾರಕ್ಕೆ ಹಿಡಿಶಾಪವನ್ನ ಹಾಕ್ತಾ ಇದ್ದಾರೆ, ಬಹುಶಃ ತಾವು ಕೂಡ ಗಮನಿಸಿರಬಹುದು, ಏನ್ ಹೇಳ್ತೀರಾ ಮೇಡಮ್? ಫಸ್ಟ್ ರಿಯಾಕ್ಷನ್. ಫಸ್ಟ್ ಥಿಂಗು ಸತ್ಯಾಂಶಗಳನ್ನು ನಾವು ತಿಳ್ಕೋಬೇಕು. ಓಕೆ, ಇದೇನಾಗಿದೆ ಅಂದ್ರೆ ಎಲ್ಲಾ ರಾಷ್ಟ್ರಗಳು ಕೂಡ WHO ಒಟ್ಟಿಗೆ ಒಪ್ಪಂದ ಮಾಡ್ಕೋಬೇಕಾಗತ್ತೆ. WHO ಏನ್ ಪ್ರೋಟೋಕಾಲ್ ಕೊಡ್ತದೆ ಅದರ ಪ್ರಕಾರ ಎಲ್ಲಾ ದೇಶಗಳು ನಡ್ಕೊಳ್ಬೇಕು. ಒಂದ್ ವೇಳೆ ನಾವು ನಡ್ಕೊಳ್ಳಿಲ್ಲ ಅಂತಂದ್ರೆ ವಿಲ್ ಬಿ ಔಟ್. ಆಮೇಲೆ ಯಾವುದೇ ರಾಷ್ಟ್ರಗಳಿಂದ ನಮಗೆ ಸಪೋರ್ಟ್ ಸಿಗೋದಿಲ್ಲ. ಒನ್ ಥಿಂಗ್, ಫಸ್ಟ್ ಥಿಂಗ್. ಈಗ ಬೇರೆ ರಾಷ್ಟ್ರಗಳಲ್ಲಿ ಇಷ್ಟು ವೇಗವಾಗಿ ಈ ಡಿಸೀಸ್ ಸ್ಪ್ರೆಡ್ ಆಗ್ತಿದ ಕಾರಣ ಭಾರತದಲ್ಲಿ ಬೇಗನೆ ಅವರೊಂದು ಮುನ್ಸೂಚನೆಯಾಗಿ ಗೊತ್ತಾದ ಮೇಲೆ ಅವರು ಮುಂಜಾಗ್ರತೆಯನ್ನು ಮಾಡ್ತಿರೋಂಥದ್ದು. ಒನ್ ಥಿಂಗ್ ನಮ್ಗೆ ಗೊತ್ತಿರಬೇಕು, ಇಡೀ ಪ್ರಪಂಚದಲ್ಲಿ ಚೈನಾ ಬಿಟ್ಟರೆ ಭಾರತವೇ ಎರಡನೆಯ ಬಹುದೊಡ್ಡ ಜನಸಂಖ್ಯೆ ಇರೋಂಥ ರಾಷ್ಟ್ರ. ಇಲ್ಲಿ ಬೇಗ ಹರಡುವಂಥದ್ದು, ಮತ್ತೆ ಇಲ್ಲಿ ಸಮಸ್ಯೆಗಳಾಗ್ಬೋದು, ಡೆತ್ ರೇಟ್ಗಳು ಅಷ್ಟೇ ಕಂಪೇರಿಂಗ್ ಟು ಅದರ್ ದೇಶಗಳು ನಾವು ತುಂಬಾ ಕಡಿಮೆ ಇತ್ತು ಲಾಸ್ಟ್ ಟೈಮ್. ಯಾಕೆ ಅಂತ ಹೇಳಿದ್ರೆ ಕಠಿಣ, ನಮಗೆ ಕಷ್ಟ ಆಯಿತು ಗೊತ್ತು ನಮ್ಮ ಸರ್ಕಾರಕ್ಕೆ. ಸರ್ಕಾರದ ಮೇಲೆ ತುಂಬಾ ಜನ ಕೋಪ ಪಟ್ಕೊಳ್ತಾರೆ, ಆದ್ರೂ ಜನಗಳ ಜೀವ ಉಳಿಸ್ಲಿಕ್ಕೋಸ್ಕರ ಆ ನಿರ್ಧಾರಗಳನ್ನು ತಗೊಳ್ಬೇಕಾಗಿತ್ತು. ಆಯ್ತು, ಈಗ ಕೂಡ ಅದನ್ನೇ ಮಾಡ್ತಿರೋದು. ಏನಂದ್ರೆ ವೀಕೆಂಡಲ್ಲಿ ಎಲ್ಲ ತುಂಬಾ ಜಾಲಿ ಮಾಡೋದು, ಒಟ್ಟಿಗೆ ಸೇರೋದು, ಮದುವೆಗಳು, ಮುಂಜಿಗಳು, ಇದು ಸಿಕ್ಕಾಪಟ್ಟೆ ಆಗೋದ್ರಿಂದ ಸ್ಪ್ರೆಡ್ ಆಗ್ತದೆ ಅನ್ನೋ ದೃಷ್ಟಿಯಿಂದ ಅವರು ಈ ಮುಂಜಾಗ್ರತೆಯನ್ನು ಮಾಡ್ತಿದ್ದಾರೆ. ಮತ್ತೆ ವೀಕ್ ಡೇಸ್ಗಳಲ್ಲಿ ಅವ್ರು ಯಾವ ರೀತಿ ನೀವು ಮಾಸ್ಕ್ ಹಾಕೊಳ್ಬೇಕು, ಸ್ಯಾನಿಟೈಸರ್ ಯೂಸ್ ಮಾಡಬೇಕು, ಇದೆಲ್ಲವೂ ಮಾಡುವಂಥದ್ದೇ. ಮತ್ತೆ ಮೇಡಮ್ ಹೇಳಿದ್ರು ಸಂತೆಗಳು ಶನಿವಾರ ಭಾನುವಾರ ನಡೆಯುತ್ತೆ ಅಂತ. ಆ ರೈತರು ಏನ್ ಮಾಡ್ತಾರೆ ಇನ್ನು ಅಂತ ಹೇಳಿದ್ರೆ ಅವರು ವೀಕ್ ಡೇಸ್ಗಳಲ್ಲಿ ಮಾಡ್ಕೋತಾರೆ, ಅವ್ರಿಗೆ ಭಾನುವಾರ ಶನಿವಾರನೇ ಬೇಕಾಗಲ್ಲ. ಅವಾಗ ತರಕಾರಿ ಬೆಳೆದಂಥದ್ದು ಅವಾಗಲೇ ಹೋಗ್ಬೇಕಂತೇನಿಲ್ಲ ಅಲ್ಲ. ಹಾಗೆ ಸೊ ಸರ್ಕಾರ ತಗೊಂತಾರ ನಿರ್ಧಾರಗಳು ಯಾಕೆ ತಗೊಳ್ತಾ ಇದೆ ನಾವು ಅಂತಾನು ಯೋಚನೆ. ಮತ್ತೆ ಇನ್ನೊಬ್ರು ಮೇಡಮ್ ಹೇಳಿದ್ರು ಪೆಟ್ರೋಲ್ ಬೆಲೆ ಕಡಿಮೆ ಆಗ್ಲಿಲ್ಲ ಅಂತ. ಆದ್ರೂ ವಿಷಯ ಹೇಳಬೇಕು ಅಂದ್ರೆ ಅರಬ್ ರಾಷ್ಟ್ರಗಳು ಪೆಟ್ರೋಲ್ ಕೊಡ್ತಾ ಇದ್ದಾರೆ. ಈಗ ಎಸ್ ಮೇಡಮ್, ಈಗ ಓಕೆ, ತಾವು ಸಮರ್ಥಿಸ್ತಾ ಇದ್ರ ಇಂತಹ ಇದೇ ಅನಿವಾರ್ಯ, ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಅಲ್ಲಲ್ಲ. ಇನ್ನು ಒಂದ್ ಪಾಯಿಂಟ್ ಹೇಳಿಬಿಡ್ತೀನಿ. ಆಗೇನಾಯ್ತು, ಅಮೆರಿಕ ಹೇಳ್ತು ಅರಬ್ ಕಂಟ್ರಿ ಒಟ್ಟಿಗೆ ಎಲ್ಲರೂ ಸಂಬಂಧ ಬಿಡಬೇಕು, ಇಲ್ಲದಿದ್ರೆ ನಮ್ಗೆ ಸಮಸ್ಯೆ ಆಗ್ತದೆ, ಟೆರರಿಸಂ ಜಾಸ್ತಿ ಆಗ್ತಿದೆ, ಟೆರರಿಸ್ಟ್ಗೆ ಅವ್ರು ಸಪೋರ್ಟ್ ಮಾಡ್ತಿದ್ದಾರೆ ಅಂತ. ಆದ ಕಾರಣವೇ ಎಲ್ಲರೂ ಕೂಡ ಅಲ್ಲಿಂದ ಹೊರಗೆ ಬರ್ಬೇಕಾಯ್ತು. ಅರಬ್ ಒಟ್ಟಿಗೆ ಯಾವುದೇ ರೀತಿ ಕಾಂಟ್ಯಾಕ್ಟ್ಸ್ ಇಲ್ಲದ ಕಾರಣ ನಮ್ಗೆ ಗ್ಯಾಸ್ಗೆ ಪೆಟ್ರೋಲ್ಗೆಲ್ಲ ಪ್ರಾಬ್ಲಮ್ಸ್ ಆಗಿದೆ, ಅದು ಎಲ್ರಿಗೂ ಗೊತ್ತಿರೋಂಥ ವಿಚಾರ. ನಿಮ್ಮಿನ ಪ್ರಶ್ನೆ ಏನೋ ಹೇಳಿದ್ರಿ ಈಗ. ಓಕೆ, ನನ್ನ ಪ್ರಶ್ನೆ ಇರುವಂತದ್ದು, ತಾವು ಹಾಗಾದ್ರೆ ಈ ಒಂದು ಕೊರೋನಾದಿಂದ ನಾವು ಹೊರಗೆ ಬರಬೇಕು ಅಂತ ಬಂದಾಗ ಅಂದ್ರೆ ಅಲ್ಲ, ಈಗ
ಹಾಗಾದ್ರೆ ತಾವು ಸಮರ್ಥನೆ ಮಾಡ್ತಾ ಇದ್ದೀರಾ ವೀಕೆಂಡ್ ಕರ್ಫ್ಯೂ ಲಾಕ್ಡೌನ್ಗಳು? ಇಲ್ಲ, ನಾವು ಈಗ ಒಳ್ಳೆ ಯೋಜನೆ ಇದು. ಸೇಫ್ಟಿ ಮಾಡ್ಲೇಬೇಕಾಗುತ್ತೆ. Safety matters. ಫಸ್ಟ್ ಥಿಂಗ್ ನಾನು ಹೇಳ್ತಿದ್ದು, ಇದು ಬಹುದೊಡ್ಡ ರಾಷ್ಟ್ರ, ಬಹುಸಂಖ್ಯಾತ ಇರೋಂತ ರಾಷ್ಟ್ರ ಇದು. ಅದನ್ನ ನೆನ್ಪಿಟ್ಕೊಳ್ಳೋಣ ನಾವು. ಇಲ್ಲಿ ಸಾವು ನೋವುಗಳಾದ್ರೆ ಮತ್ತೆ ನಮ್ ಯಂಗ್ಸ್ಟರ್ಸ್ ಎಲ್ಲ ಸತ್ರೆ ನಮ್ಗೆ ತುಂಬಾ ಕಷ್ಟ ಇದೆ. ರಾಷ್ಟ್ರ ಅಲ್ಲ, ಈಗ ರಾಜ್ಯ ತಗೊಳ್ಳಿ. ಇದು ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇರೋಷ್ಟು ಪಾಪ್ಯುಲೇಷನ್ ಬೇರೆ ರಾಜ್ಯಗಳಲ್ಲಿ ಇಲ್ಲ. ದಿಸ್ ಇಸ್ ದ ಮೇನ್ ಪ್ಲೇಸ್. ಅದಕ್ಕೋಸ್ಕರ ಈ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಸರಿ ಸರಿ ಮೇಡಮ್, ಬರ್ತೇನೆ. ಅನೇಕ ಕರೆಗಳು ಬರ್ತದೆ. ಜನರ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಜನರ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡಬೇಕು. ಫಸ್ಟ್ ರಿಯಾಕ್ಷನ್, ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹಲೋ ಸರ್ ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಓಕೆ, ಸೆಕೆಂಡ್ ಕಾಲರ್ ಇದ್ದೀರಾ. ಹಲೋ ಸರ್ ನಮಸ್ತೆ. ನಾನು ಸಾಯಿನಾಥ್ ಬೋಳೂರಿನಿಂದ. ಸಾಯಿನಾಥ್ ಅವರು ಬೋಳೂರಿಂದ. ನಮಸ್ತೆ ಸರ್. ನಮಸ್ತೆ, ಮಾತಾಡಿ ಸರ್. 4 ಜನರಿಗೆ ನಮಸ್ತೆ ಮತ್ತು ನಿತಿನ್ ಅವರಿಗೆ ಸರ್ ನಮಸ್ತೆ ಸರ್. ನಮಸ್ತೆ, ಮಾತಾಡಿ ಸರ್. ದಯವಿಟ್ಟು ಒಂದು ಲಾಕ್ ಡೌನ್ ಒಂದು ಮಾಡಬೇಡಿ. ಯಾಕೆಂತ ಹೇಳಿದ್ರೆ ನಾನು ಬಡಪಾಯಿ, ನಾನು ಇವತ್ತು ದುಡಿದು ನಾಳೆ ತಿನ್ನೋ ಹುಡುಗ. ಮೊದಲದು ಒಂದು ನಂದು ಒಂದು ಬೇಸರದ ಸಂಗತಿ ನಿಮ್ಗೆ 3 ಪಾಯಿಂಟ್ ಅಲ್ಲಿ ಹೇಳ್ತೇನೆ. 4 ಜನ ಸಹ ಅದನ್ನು ಚೆಂದ ಮಾಡಿ ತಿಳ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ಮೊದಲು ಲಾಕ್ ಡೌನ್ ಆಯ್ತು, ನಾನೆಂತದ 10 ರೂಪಾಯಿ ದಿವಸಕ್ಕೆ ಇಟ್ಟು ಅದನ್ನು ಎಂತದ ಮಾಡಿ ಜೀವನ ತೆಗೆದೆ. ಈ ಮೊನ್ನೆದು ಲಾಕ್ ಡೌನ್ ಅಲ್ಲಿ ಸಾಲ ಮಾಡಿದೆ. ಈ ಲಾಕ್ ಡೌನ್ ಅಲ್ಲಿ ನೀವು ಇನ್ನು ನಾನೆಂತ ಮಾಡ್ಬೇಕಂತ ನಂಗೆ ಅಲ್ಲ, ಯಾವ್ದಾದ್ರು ಗೌರ್ಮೆಂಟ್ ಇವರಿಗೆ ಕೊರೋನಾ ಯಾರಾದ್ರೂ ಒಂದು ವೈದ್ಯಕೀಯ ಶಿಕ್ಷಣದವರು ನೋಡಿದಾರ ಅಂತ ನಾನು ಕೇಳುದು. ಯಾಕೆಂತ ಹೇಳಿದ್ರೆ ನೀವು ಜೀವನದಲ್ಲಿ ಯಾರೇ ಸರ್ಕಾರ ಯಾವುದೇ ಇರ್ಲಿ, ಒಂದು ಗೌರ್ಮೆಂಟ್ ಫ್ರೀ ಎಜುಕೇಶನ್ ಮತ್ತು ಫ್ರೀ ಹೆಲ್ತ್ ಅನ್ನು ಕೊಟ್ರೆ ಯಾರಿಗೆ MP MLA ಸೀಟ್ ಯಾರಿಗೆ ಸಹ ಬೇಡ. ನನ್ನ ಇದು ಅನ್ಎಜುಕೇಟೆಡ್ ಪೀಪಲ್, ನಾನು ಶಾಲೆ ಕಲೀಲಿಲ್ಲ, ಆದ್ರೆ ಸಹ ನಾನು ಮಾತು ಹೇಳುದು. ಯಾಕೆಂತ ಹೇಳಿದ್ರೆ ನೀವು ಒಂದು ಎಜುಕೇಶನ್ ಮತ್ತೊಂದು ಹೆಲ್ತ್, ಮೆಡಿಕಲ್ ಮತ್ತು ನೀವು ಎಜುಕೇಶನ್ ಫ್ರೀ ಮಾಡಿ. ನಿಮ್ಗೆ ಅಷ್ಟು ತಾಕತ್ತಿಲ್ವಾ? ನೀವು ಟ್ಯಾಕ್ಸ್ ಬೇಕಾದ್ರೆ ನಾಳೆ ಗ್ಯಾಸಿಗೆ 1,500 ಮಾಡಿ ಹೆಲ್ತ್ ಮತ್ತು ಇದನ್ನು ಫ್ರೀ ಮಾಡಿ ಅಲ್ಲ. ಇಂಥದನ್ನೆಲ್ಲ ಖಾಸಗೀಕರಣ ಕೊಡುದು, ಇವರು ಕಿಡ್ನಿ ಲಿವರ್ ಮಾರುದು ಮತ್ತು ಇದು ಬ್ಯಾಂಡೇಜ್ ಹಾಕಿ ಕಳಿಸುದು. ಯಾರು ಮುಟ್ಲಿಕ್ಕಿಲ್ಲ, ಏನೋ ಒಂದು ಡೈರೆಕ್ಟ್ ಒತ್ತಿಸ್ಬೇಕು, ಮನೆಯಲ್ಲಿ ಸಹ ತರ್ಲಿಕ್ಕಿಲ್ಲ. ಎಂತ ಬೇಕಾ ಸ್ವಾಮಿ? ನಾವು 2 ವರ್ಷದಲ್ಲಿ ನೋಡಿ ನಮ್ಗೆ ಕಣ್ಣಲ್ಲಿ ನೀರು ಬರ್ತಾ ಉಂಟು. ಹಾಗಿರುವಾಗ ನಾವು ಎಂತ ಮಾಡುದು? ನಾವೊಂದು ಎಂತದ ನಾವು ಬಾಡಿಗೆ ಮನೆಯಲ್ಲಿ ನಾಳೆ ನಾನು ಪ್ರಸನ್ನ ರವಿ ಅವರೇ, ನಾನು ನಿಮ್ಮ ಒಟ್ಟಿಗೆ ರಸ್ತೆಯಲ್ಲಿ ಬೇಕಾದ್ರೆ ಮನಸ್ನಾನ ಮಾಡ್ಲಿಕ್ಕೆ ತಯಾರಿದ್ದೇನೆ. ಯಾಕೆಂತ ಹೇಳಿದ್ರೆ ನಾನು ಕಷ್ಟದಲ್ಲಿ ಇರುವವನು. ನಾನು ಮನೆ ಬಾಡಿಗೆ ಇವತ್ತು ಮನೆ ಬಾಡಿಗೆ ಕೊಡ್ಲಿಲ್ಲ, ಕರೆಂಟ್ ಬಿಲ್ ಎಂತ ಮಾಡುದು ಹೇಳಿ? ನಾನು ಅಷ್ಟು ಬೇಸರದಲ್ಲಿ ನಿಮ್ಮ ಹತ್ರ ಮಾತಾಡುದು. ಯಾಕೆಂತ ಹೇಳಿದ್ರೆ ಮೇಡಮ್, ಏನ್ ಕೆಲಸ ಮಾಡ್ತಾ ಇದ್ದೀರಾ ಸರ್ ತಾವು? ನಾನು ಸಾಯಿನಾಥ್ ಬೋಳೂರಿನಿಂದ. ನಾನು ನಾಳೆ ಬೇಕಾದ್ರೆ ನಾನು ಯಾರ ಹತ್ರ ಬೇಕಾದ್ರೆ 4 ಜನರು ಇದ್ದಾರಲ್ಲ ಅದರಲ್ಲಿ ಅವರ ಹತ್ರ ಬೇಕಾದ್ರೆ ನಾನು ನನ್ನ ಬಂದು ಕಷ್ಟ ಮಾತಾಡಿ ತಯಾರಿದ್ದೇನೆ ಸರ್. ಯಾಕಂತ ಹೇಳಿದ್ರೆ ನಾನು ಅಷ್ಟು ಕಷ್ಟದಲ್ಲಿ ಇದ್ದೇನೆ. ಸರಿ ಸಾಯಿನಾಥ್ ಅವರೇ, ತಾವು ಏನ್ ಕೆಲಸ ಮಾಡ್ತಾ ಇದ್ದೀರಾ? ನಾನು ಒಂದು ಕ್ಯಾಂಟೀನ್ ಅಲ್ಲಿ ಕೆಲಸ ಮಾಡುವನು ಸರ್. ಅದು ಸಂಸ್ಥೆದು ಕ್ಯಾಂಟೀನ್, ಆದ್ರೆ ಎಂತ ಮಾಡುದು, ಅದು ಪ್ರೈವೇಟ್ ಇದು, ಅದು ಹೊರಗೆ ಸಹ ಇಲ್ಲ ಒಳಗೆ ಸಹ ಇಲ್ಲ, ಶಾಲೆಯ ಕ್ಯಾಂಟೀನ್ ಅದು. ಓಕೆ, ಈಗ ಕ್ಯಾಂಟೀನ್ ಹೌದು, ನಾಳೆ ಶಾಲೆ ಬಂದು ಮಾಡಿದ್ರೆ ನಾನು ಎಂತ ಮಾಡ್ಬೇಕು ಸರ್ ಹೇಳಿ? ಅಲ್ವಾ ನಿಮ್ಗೆ? ಹೌದು, ನಾಳೆ ಊಟಕ್ಕೆ ಎಂತ ಮಾಡುದು? ಅಲ್ಲ, ದೇವರು ಹೊಟ್ಟೆ ಜನ್ಮ ಕೊಟ್ಟದಕ್ಕೆ ಹಸಿವು ನೀಗಿಸ್ತಾರೆ, ಅದು ಅಲ್ಲ, ಅದು ನಾನು ಹೇಳುದಿಲ್ಲ. ಯಾವುದೇ ರೂಪದಲ್ಲಿ ಹಸಿವು ನೀಗಿಸ್ತಾರೆ, ಅದು ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾರೆ. ಎಂತಂತ ಹೇಳಿದ್ರೆ ಹುಟ್ಟಿದವನಿಗೆ ಸಾಯೋ ತನಕ ಉಪವಾಸ ನಿಲ್ಲಿಕ್ಕಿಲ್ಲ. ಸರಿ, ನಾನು ಹೋಗ್ತೇನೆ. ಆದ್ರೆ ನಮ್ಮದು ನಾವು ಮಾಡಿದಂತದ್ದು ಉಂಟಲ್ಲ ಸರ್, ಎಂತಾದ್ರೂ ಒಂದು ಮನೆ ಬಾಡಿಗೆ ಕೊಡ್ಬೇಕಲ್ಲ, ನೀರಿನ ಬಿಲ್ಲು, ಕರೆಂಟ್ ಬಿಲ್ಲು, ರೇಷನ್, ಗ್ಯಾಸ್ ಎಂತಾದ್ರೂ ಬೇಕಲ್ಲ. ಎಂತ ಮಾಡ್ಬೇಕು? ಯಾರತ್ತು ಇಲ್ಲಿ ಇವರಿಗೆ ಕಾರ್ಪೊರೇಟರ್ಗೆ ಇಲೆಕ್ಷನ್ ಆಗುವಾಗ 60 ವಾರ್ಡ್ನಲ್ಲಿ ಎಲ್ಲರಿಗೆ ಗಲ್ಲಿ ಓಣಿ ಎಂತ ಬೇಕು ಎಲ್ಲ ಗೊತ್ತುಂಟು. ಈ ಸಮಯದಲ್ಲಿ ಎಲ್ಲಿದ್ದಾರೆ ಹೇಳಿ? ನಮ್ಗೆ ಹುಚ್ಚು, ನಾವು ಹೋಗ್ತೇವಲ್ಲ, ನಮ್ಗೆ ಹುಚ್ಚು, ನಾವು ಈಗ ತಿಳಿಯುವುದು ಇದನ್ನು. ಆಯ್ತು ನಿತಿನ್, ಧನ್ಯವಾದ ಸಾಯಿನಾಥ್ ಅವರೇ. ಎಸ್, ನೋಡೋಣ. ಎಸ್, ಹೇಳಿದ್ರಿ ಸಮಸ್ಯೆಗಳು ಅರ್ಥ ಆಗುತ್ತೆ, ಜನರು ಕೂಡ ನೋಡ್ತಾ ಇದ್ದಾರೆ, ಅರ್ಥ ಆಗುತ್ತೆ ಮೇಡಮ್. ಬಹುಶಃ ಹಸಿವಿಗಿಂತ ದೊಡ್ಡದಾಗಿರುವಂತಹ ರೋಗ ಕಾಯಿಲೆ ಬೇರೆ ಇಲ್ಲ ಅಂತ ನನ್ನ ಮಾತು. ಈ ಸಾಯಿನಾಥ್ ರೋಗ ಇದೆ, ನಮ್ಗೆ ವೈರಸ್ ಇದೆ, ಒಂದು ಪ್ರಶ್ನೆ, ಎಷ್ಟು ಜನರ ಬಾಯಿನಲ್ಲಿ ಬಂತು? ಸತ್ರು, ಎಷ್ಟು ಜನ ಸತ್ರು, ಎಷ್ಟು ಜನ ಸತ್ರು 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 ಹೇಳ್ತಾರಲ್ಲ. ಹಾಗಿದ್ರೆ ಈಗ ಲಾಕ್ ಡೌನ್ ಯಾಕೆ ಮಾಡಬಾರ್ದು ಅಂತಾರೆ? ಓಕೆ,
ಸತ್ತದ್ ಯಾಕೆ ಆಗಿದ್ರೆ ಸತ್ತದ್ ಯಾಕೆ ಸತ್ತದ್ ಯಾಕೆ ಆಗಿದ್ರೆ ಗವರ್ಮೆಂಟ್ ಕೋವಿಡ್ ಬಂದು ಕೋವಿಡ್ ಬಂದು ಸತ್ತವರಿಗೋಸ್ಕರ ಗವರ್ಮೆಂಟ್ ಏನೋ ಕೊಡುತ್ತೆ ಪರಿಹಾರ ಎಷ್ಟು ಜನರಿಗೆ ತಾವುಗಳು ಪರಿಹಾರವನ್ನ ಕೊಟ್ರಿ ಅನ್ನುವಂತ ವಿಚಾರ ಬರುತ್ತೆ. ಅಲ್ಲಿ ಕೋವಿಡ್ ನಿಂದ ಸಾವು ಆಯ್ತು ಅಂತ ಬಂದಾಗ ಪರಿಹಾರ ಬರುತ್ತೆ ಅಂತ ಬಂದಾಗ ಕೋವಿಡ್ ನಿಂದ ಸಾವು ಅಲ್ಲ ಅನ್ನುವಂತ ಬಂತು ಅನೇಕ ಸಾವುಗಳಲ್ಲಿ ಅಲ್ವಾ. ಅಲ್ಲ ಈಗ ನಾನು ಹೇಳಿದ್ದು ಈಗ ಹೇಳ್ತಿದ್ದಾರೆ ತುಂಬಾ ಜನ ಸತ್ರು ಒಂದ್ ಟೈಮ್ ಅಲ್ಲಿ ಅಂತ. ಹಾಗೆ ಅದಕ್ಕೋಸ್ಕರನೇ ಸಾಯ್ಬಾರ್ದು ಅನ್ನೋ ದೃಷ್ಟಿಯಿಂದನೇ ಈ ಕೋವಿಡ್ ಲಾಕ್ಡೌನ್ ಮಾಡಬೇಕು. ಅಲ್ಲ ನೋಡಿ, ಅದಕ್ಕೆ ಬೇರೆ ಬೇರೆ ವ್ಯವಸ್ಥೆ ಇದೆ, ಬೇರೆ ಬೇರೆ ವ್ಯವಸ್ಥೆ ಇದೆ. ಸಾಯ್ಲಿಲ್ಲ, ಕೋವಿಡ್ ಇಂದ ಯಾರು ಸಾಯ್ಲಿಲ್ಲ, ತುಂಬಾ ಜನ ಇಲ್ಲಿ ಈಗಲೂ ನೆನಪಿದೆ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಯುವಕರು ಸತ್ತಿರುವಂತದ್ದು ನಮ್ಮ ಉಡುಪಿಯಲ್ಲಿ, ಮಂಗಳೂರಿನಲ್ಲಿ ಅನೇಕ ಕಡೆಗಳಲ್ಲಿ ಯುವಕರು, ಟೀಚರ್ಸ್ ಗಳು, ಇನ್ನಿತರ ಕೆಲಸಗಳಿಗೆ, ಪ್ರೈವೇಟ್ ಕಂಪನಿಗಳಿಗೆ ಹೋಗುವವರು ಕೆಲಸ ಇಲ್ಲ ಅಂತ ಹೇಳಿ ಸತ್ತಂತ ಯುವಕರನ್ನ ನಾವು ನೋಡಿದ್ದೇವೆ. ಅದನ್ನೆಲ್ಲ ಬಿಟ್ಟಾಕಿ ಮೇಡಮ್, ಈ ವ್ಯಾಕ್ಸಿನ್ಗಳು ಏನ್ ಮಾಡಿದಾರೆ ಅಂತ ಗೊತ್ತಿಲ್ಲ, ಆದ್ರೆ ಯಾವಾಗ ನಾವುಗಳು ವ್ಯಾಕ್ಸಿನ್ ತೆಗೆದುಕೊಂಡಿದ್ವಿ ನೋಡಿ, ತದನಂತರ ಅನೇಕ ಯುವಕರು ಹಾರ್ಟ್ ಅಟ್ಯಾಕ್ ಇಂದ ಸಾಯ್ತಾ ಇದ್ದಾರೆ. ಗೊತ್ತಿಲ್ಲ ಇದು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಎಫೆಕ್ಟ್ಸ್ ನಮ್ಗೆ ಗೊತ್ತಿಲ್ಲ, ನಾವು ತಜ್ಞ ವೈದ್ಯರಲ್ಲ, ನಮ್ಗೆ ಗೊತ್ತಿಲ್ಲ. ಬಟ್ ಸ್ಟಿಲ್ ಪುನೀತ್ ರಾಜ್ಕುಮಾರ್ ಅವರಿಂದ ಹಿಡಿದು ಅನೇಕ ಯುವಕರು ಹಾರ್ಟ್ ಅಟ್ಯಾಕ್ ನಿಂದ ಸಾಯ್ತಾ ಇದ್ದಾರೆ, ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ ಅನ್ನುವಂಥದ್ದು. ಈ ಹಿಂದೆಯೂ ಕೂಡ ಇತ್ತು ಅಂತ ವಿಚಾರಗಳು, ಆದ್ರೆ ಈಗ ಜಾಸ್ತಿ ಆಗ್ತಾ ಇದೆ. ಇದು ಮೆಡಿಕಲ್ ಮಾಫಿಯಾ ಈ ವಿಚಾರಗಳನ್ನು ನೋಡಿದಾಗ ಅಂದ್ರೆ ಏನೋ ಗೊತ್ತಿಲ್ಲ, ರಾಜಕೀಯವಾಗಿ ಸ್ವಾರ್ಥಕ್ಕಾಗಿ ಜನರನ್ನ ಸಾಯಿಸ್ತಾ ಇದ್ದೀರಾ ಅಥವಾ ಸಾಯ್ಬೇಕು ಅಂತ ನೋಡಿ. ಇದು ನನ್ನ ಸ್ವಲ್ಪ ಇದನ್ನ ಗಮನಿಸಿದೀನಿ, ಅದಕ್ಕೆ ನನ್ನ ಆಲೋಚನೆ ಹೇಳುದು ನಾನು. The first virus which came was made up of AIDS virus, cancer virus and malaria virus ಅಂತ ಬಂತು. ಆ ಮೂರು ಸೇರಿದ್ದಕ್ಕೆ ಇವರೇನ್ ಮಾಡಿದ್ರು, ಟ್ರೀಟ್ಮೆಂಟ್ ಏನ್ ಮಾಡ್ತು WHO, ಆ ಮೂರು ಮೆಡಿಸನ್ ನೀವು ಕೊಡಬೇಕು ಅಂತ. ಆ ಮೂರು ಮೆಡಿಸನ್ ಕೊಟ್ಟಿದ್ದು ಹೆವಿ ಡೋಸ್ ಆಗಿ ಸತ್ತಿರ್ಲಿಕ್ಕೂ ಸಾಕು. ಬಿಕಾಸ್ ನೋಬಡಿ ನೋಸ್ ಇನ್ನೂ ಸಹ ಕರೆಕ್ಟಾಗಿ ಅದಕ್ಕೆ ಏನ್ ಮೆಡಿಸನ್ ಅಂತ ಯಾರಿಗೂ ಸರಿಯಾಗಿ ಗೊತ್ತಿಲ್ಲದಿರೋ ರೀತಿ ನಡ್ಕೊ ಇವಾಗ ಕಮಿಂಗ್ ಟು ನೋ ವಾಟ್ ಇಸ್ ಹ್ಯಾಪನಿಂಗ್ ಅಂತ ನಮಗೆ ಮಾತ್ರ ಅಲ್ಲ, ಇಡೀ ಪ್ರಪಂಚಕ್ಕೆ ಏನ್ ಮೆಡಿಸನ್ ಬೇಕು ಅಂತ. ನಾವ್ಯಾರು ತಜ್ಞರಲ್ಲ, ಡಾಕ್ಟರ್ ಅಲ್ಲ, ಶಕ ಕೇಳಿ ಡಾಕ್ಟರ್ ಅಲ್ಲ. ಇಲ್ಲ ಮೇಡಮ್, ತಾವು ಹೇಳ್ತೀರಾ ತಜ್ಞರಲ್ಲಿ ಕೂತ್ಕೊಳ್ಬೇಕು. ನನ್ನ ಪ್ರಕಾರ ಹೇಳ್ತೇನೆ, ಯಾವೊಬ್ರು ತಜ್ಞರು ಕೂಡ ಇಲ್ಲಿ ಕೂತ್ಕೊಳ್ಳಿಕ್ಕೆ ಯೋಗ್ಯತೆ ಇಲ್ಲ ಅಂತ. ಅದಕ್ಕೆ ಜನರನ್ನ ಆ ರೀತಿ ಆಟ ಆಡಿಸ್ತಾ ಇದ್ದಾರೆ, ನಿಜವಾಗ್ಲೂ ಕೂಡ ಆಟ ಆಡಿಸ್ತಾ ಇದ್ದಾರೆ. ಯಾರನ್ನ ಮುಖ್ಯಮಂತ್ರಿಗಳು ಪರಿಗಣನೆಗೆ ತೆಗೆದುಕೊಂಡು ತಜ್ಞರನ್ನ ಸೇರಿಸಿ ಕಮಿಟಿ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಕಮಿಟಿಯಲ್ಲಿ ಯಾರು ಇರ್ತಾರೆ ಅನ್ನೋದು ಗೊತ್ತಿಲ್ಲ. ತಜ್ಞರಿಗೆ ಜನಸಾಮಾನ್ಯರ ಹಸಿವು ಗೊತ್ತಿಲ್ಲ, ಅವರ ಜೀವನ ಗೊತ್ತಿಲ್ಲ, ಯಾವ ರೀತಿ ಬದುಕ್ತಾರೆ ನೋಡ್ಲೇ ಇಲ್ಲ. ಸಂಬಳ ಬರುತ್ತೆ, ಬಂದ್ ಮಾಡಿ. ಒಂದ್ ನಿಮಿಷ ಈಗ ನೋಡಿ, ಇವರು ಅದನ್ನ ಸಮರ್ಥನೆ ಮಾಡಿದ್ರು. ಸಮರ್ಥನೆ ಹೌದಲ್ಲ ಹೇಳ್ಬೇಕು ಮೊದಲು. ಫಸ್ಟ್ ಕ್ವಶನ್ ಸಮರ್ಥನೆ ಹೌದಲ್ಲ, ಲಾಕ್ ಡೌನ್ ಸಮರ್ಥನೆ ಹೌದಲ್ಲ ಹೈಜಿನಿಕ್ ಪರ್ಪಸ್ ಗೆ ಸಮರ್ಥನೆ ಒಪ್ಪಿದಾರಲ್ಲ ಅವರು. ಆರೋಗ್ಯದ ದೃಷ್ಟಿಯಿಂದ ವೀಕೆಂಡ್ ಕರ್ಫ್ಯೂ ಲಾಕ್ಡೌನ್ ಮಾಡೋದಲ್ಲ, ಸುರಕ್ಷತಾ ಕ್ರಮಗಳನ್ನು ವಹಿಸಿಕೊಳ್ಳಿ. ನೀವು ಜನರ ಆರೋಗ್ಯ ಜನರ ಆರೋಗ್ಯದ ಪ್ರಶ್ನೆ ನೀವು ಏನ್ ಮಾಡಿದೀರಾ? ನೀವು ಕೂತಲ್ಲಿ ನಿಂತಲ್ಲಿ ನೀವು ಲಾಕ್ಡೌನ್ ಘೋಷಣೆ ಮಾಡ್ತೀರಾ, ವೀಕೆಂಡ್ ಕರ್ಫ್ಯೂ ಅಂತ ಹೇಳಿದ್ರೆ ಜನರಿಗೆ ಪರಿಹಾರ ಕೊಟ್ಟಿದ್ದೀರಾ? ದೇಶದಿಂದ ಹಿಡಿದು ರಾಜ್ಯ ಎಲ್ಲ ಪರಿಹಾರ ಅಂತ ಘೋಷಣೆ ಎಲ್ಲಿ ಸಿಕ್ಕಿದೆ? ಈಗಲೇ ಹೇಳಿದ್ರಲ್ಲ, ಎಲ್ಲ ಹೇಳಿದ್ರಲ್ಲ, ಜನ ಯಾರಿಗೆ ಕೊಟ್ಟಿದ್ದಾರೆ? ಸುನಿಲ್ ರೌಡಿ, ನಂಗೆ ಇಷ್ಟೇ ಬೇಕು. ಈಗ ಬಿಜೆಪಿ ಸರ್ಕಾರ ಇವತ್ತು ಲಾಕ್ಡೌನ್ ಸಮರ್ಥನೆ ಮಾಡುವುದಿಲ್ಲ ಲಾಕ್ಡೌನ್, ಹೌದಲ್ಲ? ಇಲ್ಲಿ ಬಿಜೆಪಿಯ ವಕ್ತಾರರು ಸಮರ್ಥನೆ ಮಾಡ್ತಾ ಇಲ್ಲ, ಹೌದಲ್ಲ? ಸಮರ್ಥನೆ ಮಾಡುದಾದ್ರೆ ಮಾಡ್ತೇನೆ ಅಂತ ಹೇಳಿ, ಲಾಕ್ಡೌನ್ ಕರೆಕ್ಟ್ ಮಾಡಿದಂತ ಹೇಳಿ, ಇಲ್ಲದಿದ್ರೆ ಅವರು ವಿರೋಧ ಮಾತಾಡ್ಲಿ, ಅಷ್ಟೇ ಬೇಕು. ನಂಗೆ ಅದು ಬೇಕು ಪಾಯಿಂಟ್. ಸಮರ್ಥನೆ ಮಾಡ್ತಾರೆ ಅಷ್ಟೇ. ನಿಮ್ ಪಾಯಿಂಟ್ಸ್ ನಾನು ಅಗ್ರಿ ಮಾಡೋದಾದ್ರೆ ಈಗ ಏನ್ ಮಾಡ್ಬೇಕು ನೀವ್ ಹೇಳಿ. ಸರ್ಕಾರ ಹೊರ ಹಾಕ್ತಾ ಇದ್ದಾರೆ. ನೀವು ವೀಕೆಂಡ್ ಕರ್ಫ್ಯೂ 2 ದಿವಸ ಮನೆ ಒಳಗಡೆ ಕೂತ್ಕೊಳ್ಸಿದ್ರೆ ಅವ್ರು ಏನ್ ಮಾಡಿದ್ರು? ಈ ದಕ್ಷಿಣ ಕನ್ನಡ ಜಿಲ್ಲೆ MP ಇದ್ದಾರೆ, MLA ಒಬ್ರು ಬಾಯ್ ಬಿಡ್ತಾ ಇಲ್ಲ, ಒಬ್ರು ಬಾಯಿ ಬಿಡ್ತಾ ಇಲ್ಲ. ಈಗ ಎಲ್ಲರೂ ತಪ್ಪು ಅಂತ ಆಯ್ತಾ ಇವರಿಗೆ? ಇವ್ರು ಹೇಳಿ, ನಾನು ಹೇಳ್ಬೇಕು, ನಾನು ಹೇಳ್ತೇನೆ ಸೊಲ್ಯೂಷನ್. ನಾನು ಹೇಳ್ತೇವೆ, ಜನರು ಯಾರು ಈ ಸರ್ಕಾರದ ಒಂದು ಲಾಕ್ ಡೌನ್ಗೆ ಒಪ್ಪುತ್ತಾರಾ? ನೀವು ಸರ್ವೆ ಮಾಡಿ.
90% 5% ಜನರು ಇರುವರು IT BT ಅಲ್ಲಿ ಆರಾಮದಲ್ಲಿ ಸ್ಯಾಲರಿ ಸಿಗೋರು, ಆಯಿತು ವರ್ಕ್ ಫ್ರಮ್ ಹೋಮ್ ಇರುವವರು ಒಪ್ಪುವರು. ಬಟ್ ಕೂಲಿ ಕಾರ್ಮಿಕರು, ರಸ್ತೆಯಲ್ಲಿ ದುಡಿಯುವವರು, ಯಾರಿಗೆಲ್ಲ ಹೊರಗೆ ಕೆಲಸ ಮಾಡ್ತಾರ ಅವರು ಯಾರು ಲಾಕ್ಡೌನ್ಗೆ ಒಪ್ತಾ ಇಲ್ಲ. 1 minute, ನಾವು ಇಷ್ಟೇ ಹೇಳುದು, ನೀವು ಜನರನ್ನು ನೋಡಿ. ಈಗ ಫಾರಿನ್ ಕಂಟ್ರೀಸ್ ಅಲ್ಲಿ ದುಬೈಲಿ ಎಷ್ಟು ಸಲ ಲಾಕ್ಡೌನ್ ಆಯ್ತು, ನಮ್ಮವರು ದುಬೈಲಿ ದುಡಿತಾರಲ್ರಿ, ಎಷ್ಟು ಸಲ ಲಾಕ್ಡೌನ್ ಆಯ್ತು, ಒಮ್ಮೆಲೆ ಒಂದೇ ಸಲ. ಅಲ್ಲಿ ಕೊರೋನಾ ಕೇಸಸ್ ಉಂಟು, ಬಟ್ ನೀವು ಜನರಿಗೆ ಅವೇರ್ನೆಸ್ ಕೊಡಿ, ನೀವು ಮಾಸ್ಕ್ ಹಾಕಿ, ನೀವು ಸೋಷಿಯಲ್ ಡಿಸ್ಟೆನ್ಸ್ ಮಾಡಿ, ನೀವು ಅದನ್ನು ಆ ರಿಸ್ಟ್ರಿಕ್ಷನ್ ಜನರಿಗೆ ತಿಳುವಳಿಕೆ ಕೊಡಿ. ಇವರಿಗೆ ಬೇಕಾದಾಗ ಲಾಕ್ಡೌನ್. ಲಾಕ್ಡೌನ್ ಇಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಧರ್ಮ ನಿಯಮದ ಮರು ದಿವಸ ಲಾಕ್ಡೌನ್, ಅಥವಾ ಇವರ ಚುನಾವಣೆ ಮರುದಿವಸ ಲಾಕ್ಡೌನ್. ಅವರಿಗೆ ಬೇಕಾಗಿ ಎಲ್ಲಾ ಕಾರ್ಯಕ್ರಮ ನಡೆಯುತ್ತೆ ಸರ್ಕಾರದ ನಡೆಸ್ತಕ್ಕಂಥವರಿಗೆ. ಅವರ ಚುನಾವಣಾ ರ್ಯಾಲಿ ಲಕ್ಷಗಟ್ಟಲೆ ಜನ. ನಿಮ್ಮ ತಜ್ಞರಿದ್ದಲ್ಲ, ನಾವು ಹೇಳುದು ನಿಮ್ಮ ತಜ್ಞರನ್ನ ಬಹಿರಂಗಪಡಿಸಿ, ಯಾರು ಅರೆ ಹುಚ್ಚ ತಜ್ಞರಿದ್ದಾರೆ ಅಂತ ಹೇಳಿ. ಅವರು ಯಾರು ತಜ್ಞರು ಅಂದ್ರೆ ನಿಜವಾದ ತಜ್ಞರು ಹೇಳ್ತಾ ಇದ್ದಾರೆ. ತಜ್ಞರು ಯಾರು ಈಗ ಗೊತ್ತಿಲ್ಲ, ಈ ತಜ್ಞರು ಯಾರು ಗೊತ್ತಿಲ್ಲ. ಅವರು ಏನ್ ಹೇಳಿದ್ದಾರೆ ನೋಡಿ, ಇದು ಪೊಲಿಟಿಕಲಿ ನಡೆದಂತ ಗೇಮ್. ಅವ್ರು ಏನ್ ಉತ್ತರ ಹೇಳಿದ್ದಾರೆ ನೀವು ಗೊತ್ತುಂಟು? ಓನ್ಲಿ 2 weeks ಕೊರೋನಾ, ಆಫ್ಟರ್ 2 weeks ಅದು ರಿಸ್ಟ್ರಿಕ್ಷನ್ ತೆಗಿತೇನೆ ಅಂತ ಹೇಳ್ತಾ ಇದ್ದಾರೆ. ಯಾವ ಆಧಾರದ ಮೇಲೆ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ? ಆಫ್ಟರ್ 2 weeks ನಾವು ಇದು ಕರ್ಫ್ಯೂ ಅನ್ನು ಅಂದ್ರೆ 2 weeks ತನಕ, ಅಂದ್ರೆ ಏನು ನಮ್ಮ ಕಾಂಗ್ರೆಸ್ ಇದು ಏನು ಇವತ್ತು ಹೋರಾಟ ಉಂಟು ಅದನ್ನು ನಿಲ್ಲಿಸಲಿಕ್ಕೆಲ್ಲ ಗೇಮ್ ಮಾಡೋದು. ಒಂದೇ ಮಾತು, ಇದು ಸಂಪೂರ್ಣವಾಗಿ ಇದು ರಾಜಕೀಯ ಪ್ರೇರಿತ. ಅಂದ್ರೆ ಇವತ್ತು ಇಡೀ ರಾಜ್ಯ ಸರ್ಕಾರದ ವೈಫಲ್ಯವನ್ನ ಮುಚ್ಚಿ ಹಾಕ್ಲಿಕ್ಕೆ ಇವತ್ತು ವೀಕೆಂಡ್ ಕರ್ಫ್ಯೂ, ಲಾಕ್ಡೌನ್ ಘೋಷಣೆ ಮಾಡಲಿಕ್ಕೆ ಎಲ್ಲ ಪಿತೂರಿಗಳು ಇವತ್ತು ಆಗ್ತಾ ಇದೆ. ಇವತ್ತು ದೇಶ ಮಟ್ಟದಲ್ಲಿ ಸರ್ಕಾರದ ವಿರುದ್ಧ ದೊಡ್ಡ ಆಕ್ರೋಶ ಬರ್ತಾ ಇದೆ. ಕಳೆದ 1 ವರ್ಷ ರೈತರ ಹೋರಾಟ ಆಗಿತ್ತು, ರೈತರ ಹೋರಾಟ ಅದನ್ನು ಕೂಡ ಸ್ಮ್ಯಾಶ್ ಮಾಡ್ಲಿಕ್ಕೆ ನೋಡಿದ್ರು. ಈಗ ಮತ್ತೆ ಫೆಬ್ರವರಿಯಲ್ಲಿ ದೊಡ್ಡ ಅಖಿಲ ಭಾರತ ಮುಷ್ಕರದೆ ದುಡಿಯುವ ವರ್ಗದ್ದು ಅಂದ್ರೆ ಎಲ್ಲವನ್ನ ನಾಶ ಮಾಡ್ಲಿಕ್ಕೆ ಇವತ್ತು ಹೆದರಿಸಿ. ಅಂದ್ರೆ ಆಗೊಂದು ಮಾತು ಬಂತು ನೋಡಿ, WHO ಅಂತ ಹೇಳ್ತಾರೆ. ನಾನು WHO ಸ್ಟೇಟ್ಮೆಂಟ್ ಒಂದ್ಸರಿ ಬಾರಿ ದೊಡ್ಡ ಮಟ್ಟದಲ್ಲಿ ಹೆದರಿಸ್ತಾರೆ, ಇನ್ನೊಂದ್ಸರಿ ಏನು ಇಲ್ಲ ಅಂತ ಹೇಳಿದ್ರು. ಏನು ಇಲ್ಲ, ಕೊರೋನಾ ಏನು ಇಲ್ಲ ಅಂತ ನಾವು ಯಾರ ಮಾತನ್ನ ಕೇಳಬೇಕು. ಅಂದ್ರೆ ಆಗ್ಲೇ ಒಬ್ರು ಮೇಡಮ್, ಪ್ರಸನ್ನ ಮೇಡಮ್ ಹೇಳುವಂಥದ್ದು, ಇದು ಅಂತಾರಾಷ್ಟ್ರೀಯ ಮಟ್ಟದ ಪಿತೂರಿದು. ಅಂದ್ರೆ ಇಲ್ಲಿ ಇರುವಂತಕ್ಕಂಥದ್ದು ಕಾರ್ಪೊರೇಟ್ ಕಂಪನಿಗಳಿದ್ದಾರಲ್ಲ, ಮೆಡಿಕಲ್ ಮಾಫಿಯಾ ಇದೆ, ಇವರ ರಾಜಕಾರಣ ಇದೆ, ಒಟ್ಟಾರೆಯಾಗಿ ಇವರೆಲ್ಲ ಮಿಶ್ರಣದಿಂದ ಇಡೀ ಜಗತ್ತನ್ನ ಇವತ್ತು ಹಾಳು ಮಾಡಿ ಬಿಟ್ಟಿದ್ದಾರೆ. ಅದ್ ನೋಡಿ, ದೊಡ್ಡ ದೇಶಗಳನ್ನ ಲಾಕ್ಡೌನ್ ಮಾಡುದು, ಅದು ಸಣ್ಣ ದೇಶ ಹೆದರ್ತಾರೆ. ಅಮೆರಿಕ ಲಾಕ್ಡೌನ್ ಆಗಿದೆ, ಬ್ರಿಟನ್ ಆಗಿದೆ, ಆಸ್ಟ್ರೇಲಿಯಾ ಆಗಿದೆ ಅಂತ ಹೇಳುವಂಥದ್ದು. ಅಂದ್ರೆ ಇವರೆಲ್ಲ ಯಾರು? ಕ್ಯಾಪಿಟಲಿಸ್ಟ್ ಸಿಸ್ಟಮ್ ಇರುವತಕ್ಕಂಥದ್ದು. ಈ ಕ್ಯಾಪಿಟಲಿಸ್ಟ್ ಸಿಸ್ಟಮ್ ಇರ್ತಕ್ಕಂಥವ್ರು ಈ ರೀತಿ ದೊಡ್ಡ ಮಟ್ಟದ ಇವತ್ತು ನೋಡಿ, ಒಂದು ಬಾರಿ ಒಳ್ಳೆಯ ಒಂದು ಅಂಕಿಅಂಶ ಇದೆ. ಕೊರೋನಾ ಬರುವ ಮುಂಚೆ ಇಡೀ ಜಗತ್ತಿನಲ್ಲಿ ಲಸಿಕೆ ಮಾರಾಟ ಮಾಡೋ ಕಂಪನಿ ಇದೆಯಲ್ಲ, 100 ಕೋಟ್ಯಾಧಿಪತಿಗಳು 9 ಜನ ಇದ್ದದ್ದು. ಈ 2 ವರ್ಷದಲ್ಲಿ 25 ಜನ ಆದ್ರು. ಹೇಗೆ ಆದ್ರು? ನಮ್ ದೇಶದ ಒಳಗಡೆ 102 ಜನ ಇದ್ರು 100 ಕೋಟ್ಯಾಧಿಪತಿಗಳು. ಕಳೆದ 2 ವರ್ಷದಲ್ಲಿ 150 ಜನ ಆಗಿದ್ದಾರೆ. ಅದೇಗೆ ಅಂದ್ರೆ ವಹಿವಾಟಿಲ್ಲ, ಮಾರ್ಕೆಟ್ ಇಲ್ಲ, ಯಾವ ಇದಿಲ್ಲ. ಆದ್ರೆ ಇವರ ದಂಧೆ ಜಾಸ್ತಿ, ಇವರ ಏನು ಆಸ್ತಿ ದುಪ್ಪಟ್ಟಾಗ್ತಾ ಇದೆ, ತುಂಬಾ 10 ಪಟ್ಟು ಜಾಸ್ತಿ. ಅದು ಹೇಗೆ ಅಂದ್ರೆ ಇವತ್ತು ಮಾಸ್ಕಿನ ವಿಚಾರದಲ್ಲಿ ಕೂಡ ನೀವು ಮಂಗಳೂರಿನ ಆರೋಗ್ಯ ಇಲಾಖೆಗೆ ಹೋಗಿ ದೊಡ್ಡ ಬೋರ್ಡ್ ಹಾಕಿದ್ದಾರೆ. ನೀವು ಆರೋಗ್ಯವಂತರಾಗಿ ನಿಮಗೆ ಆ ಒಂದು ವಿಶ್ವಾಸ ಇದ್ರೆ ನೀವು ಮಾಸ್ಕ್ ಹಾಕ್ಬೇಡಿ ಅಂತ ಅವರೇ ಹೇಳ್ತಾರೆ, ಸರ್ಕಾರ ಹೇಳ್ತಾ ಇದೆ. ಇಲ್ಲ, ಮಂಗಳೂರಿನ ಆರೋಗ್ಯ ಇಲಾಖೆಯಲ್ಲಿ ಬೋರ್ಡ್ ಹಾಕಿದ್ದಾರೆ, ನಿಮ್ಗೆ ಶೀತ, ಕೆಮ್ಮು, ನೆಗಡಿ ಇದ್ರೆ ನೀವು ಮಾಸ್ಕ್ ಹಾಕೊಳ್ಳಿ ಅಂತ ಹೇಳ್ತಾರೆ. ನೀವು ಆರೋಗ್ಯವಂತ ಆಗಿದ್ರೆ ನೀವು ಹಾಕುದು ಬೇಡ ಅಂತ ಹೇಳ್ತಾರೆ. ಅದರ ಇಡೆಯಲ್ಲಿ ನೋಡಿ, ಈ ಮಾಸ್ಕ್ ಹಾಕುವುದರ ಹಿಂದೆ ಎಷ್ಟೆಲ್ಲ ಇವರದು ಕುತಂತ್ರಗಳಾಯ್ತು, ಎಷ್ಟು ರಾಜಕೀಯ ನಡೀತು. ಅದು ಕೂಡ ದೊಡ್ಡ ಮಾಫಿಯಾನೇ. ಕೊರೋನಾಕ್ಕೆ ಮದ್ದಿಲ್ಲ ಹೇಳ್ತಾರೆ, ಲಕ್ಷಗಟ್ಟೆ ಬಿಲ್ ಆಗುದೇಗೆ, 5 ಲಕ್ಷ 10 ಲಕ್ಷ ಬಿಲ್ ಆಗುದೇಗೆ. ಇನ್ನೊಂದು ಅಂಕಿಅಂಶ ನೋಡಿ ನಿತಿನ್ ರವರೇ, ಕಳೆದ ಮೊದಲ ವರ್ಷದ ಕೊರೋನಾದಲ್ಲಿ ಮುಂಬೈ ಸಿಟಿಯಲ್ಲಿ, ಮಹಾರಾಷ್ಟ್ರ ದೊಡ್ಡ ಇಶ್ಯೂ ಆಯ್ತಲ್ಲ, ಬಾಂಬೆ ಅವರು ಇಲ್ಲಿ ಬರಬೇಡಿ, ಅಲ್ಲಿ ಏನಾಯ್ತು ಗೊತ್ತಾ? 4 ತಿಂಗಳಲ್ಲಿ ಬಾಂಬೆ ಸಿಟಿಯಲ್ಲಿ ಇರ್ತಕ್ಕಂಥ ಎಲ್ಲ ಹಾಸ್ಪಿಟಲ್ಗಳ ಲೋನ್ ಇದೆ ಅಲ್ಲ, 4 ತಿಂಗಳಲ್ಲಿ ಸಂದಾಯ ಮಾಡಿದಾರಂತೆ. ಇದು ಸಂದಾಯ ಮಾಡಿದ್ದಾರೆ ಅಂದ್ರೆ ಅರ್ಥ ಏನಂದ್ರೆ ಇಷ್ಟು ದೊಡ್ಡ ಮಾಫಿಯಾ ಇದೆ, ಇಷ್ಟು ದೊಡ್ಡ ಮಾಫಿಯಾ ಇದೆ. ಈ ರೀತಿಯಾಗಿ ಜನರನ್ನು ಇವತ್ತು ಈ ನಮ್ಮ ಸರ್ಕಾರನೂ ಕೂಡ ಅದಕ್ಕೆ ಬಲಿಯಾಗಿದೆ. ನಮ್ಮ ದೇಶದಲ್ಲೂ ಕೂಡ ಅಷ್ಟೇ. ಈ ಇಷ್ಟು ಕಾರ್ಪೊರೇಟ್ ಕಂಪನಿಗಳು ಇಡೀ ಜನರನ್ನು ಹೆದರಿಸಿ, ಮಾಧ್ಯಮ ನೋಡಿ, ನಮ್ಮ ರಾಜ್ಯ ಮಟ್ಟದ ದೇಶ ಮಟ್ಟದ ಮಾಧ್ಯಮ 2-3 ತಿಂಗಳ ಮೊದಲು ಇವರು ಏನು ಹುಳ ಬಿಡ್ತಾರೆ ನೋಡಿ, ಒಮಿಕ್ರಾನ್ 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 ಅಂತ ಹೇಳಿ. ನಂತರ ಅದಕ್ಕೆ ರಾಜಕಾರಣ ಸೆಟ್ ಆಗಿರ್ತದೆ. ರಾಜಕಾರಣ ಸೆಟ್ ಆಗೋಗಿ ಇಲ್ಲಿ ಮೆಡಿಕಲ್ ಮಾಫಿಯಾದವರು ರೆಡಿ ಇರ್ತಾರೆ. ಅವ್ರದ್ದೆಲ್ಲ ಡೋಸ್ ಕೊಡಿ. ಯಾಕೆ ಡೋಸ್ ಕೊಡಿ ಅಂತ ಹೇಳೋದು? ಅಲ್ಲಿ ಕೋಟಿಗಟ್ಟಲೆ ಲಸಿಕೆಗಳು ಉತ್ಪಾದನೆ ಆಗಿ ರಾಶಿ ಬಿದ್ದಿದೆ. ಅವರಿಗೆ ಇದಾಗಬೇಕು, ಬಿಸ್ನೆಸ್ ಆಗಬೇಕು.
ಅಂದ್ರೆ ಈ ರೀತಿಯಾಗಿ ಜನರನ್ನ ಸುಲಿಗೆ ಮಾಡ್ತಕ್ಕ ಇವರು ಏನ್ ಮಾಡಿದ್ರು, 3ನೇ ವರ್ಷ ಇದು, ಇವ್ರು ಏನ್ ಪರಿಹಾರ ಕೊಟ್ಟಿದ್ದಾರೆ ಅಂತ ನಾವು ಕೇಳ್ತಾ ಇದ್ದೇವೆ. ಎಸ್ ಸರ್, ಬರ್ತೇನೆ. ಅನೇಕ ಕರೆಗಳು ಬರ್ತಾ ಇದೆ, ಇನ್ನೊಂದು ಕರೆ ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ಬರ್ತೇನೆ ಮೇಡಮ್. ಹಲೋ, ನಮಸ್ತೆ ಸರ್. ನಮಸ್ತೆ, ತಮ್ಮ ಹೆಸರು? ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇನ್ನ ಬುಧರ ಉಳ್ಪಡ್ದೆ ಸರ್. ಗಂಗಾಧರ್ ಪೂಜಾರಿ. ನಮಸ್ತೆ ಸರ್. ನಮಸ್ತೆ. ಪಾತ್ರೆ ಸರ್. ಒಂದು ಸರ್ಕಾರ ಮಲ್ಪುನ ತಪ್ಪತ್ತು ನಷ್ಟದ ಆರೋಗ್ಯಗಳಿಗೆ ಪನ್ನ ಪೊಲೀಸರ್ತಿದ ಕೊರೋನೋಡು ಗೊತ್ತಾಗ್ತದೆ. 3 ತಿಂಗಳ ಬಡ್ಡಿ ಅಸಲು 3 ತಿಂಗಳು ಬುರ್ದು ಕಟ್ಟಲೇನು ಬ್ಯಾಂಕ್ಗೆ ಹೋದಾಗ 8 ಚಕ್ರ ಬಡ್ಡಿದೆ ತಂದೆ ಉನ್ನಕ್ಕೆ ಲಾಸ್ ಇಜ್ಜಿ ಲಾಭ ಉಂಡು. ಆಸ್ಪತ್ರೆ ಪೋಂಡ ಅವರು ಆಸ್ಪತ್ರೆ ಕಾಸು ಮಾಡ್ತೇವೆ ಬೋಸ್ನಾಕು ಐಟಿ ದಾಳಿ ಹಾಕೊಂಡು ಕುಟಬೋತಿನ ಸರ್ಕಾರಕ್ಕೆ ಕಾಸು ಮಕ್ಕಳು ಮಾಡ್ತಿದ ಕಾಸು ಕುಟಬೋತಿನ ಸರ್ಕಾರ ತಿರ್ಗಿದ್ದು ದಾಳ ಮಕ್ಕಳಿಗೆ 5 ವಯಸ್ಸು ಇಜ್ಜಿ ಮಕ್ಕಳು ಎಮ್ಮೆನಗಳು ಎಂಪಿನಗಳು ಬೊಡಿ ಜೋಕುಲಿನ ಮಕ್ಕಳು ಆರಾಮಡುಕ್ವೇರು ಈ ಬಡ ಜನಕ್ಲೇನು ಕೆದ್ದು ಮಕ್ಕಳು ತಜ್ಞರು ಪೊಲೀಸರ್ತಿ ಬಾಯಿ ಒಂದು ಹೊರಟು ಬಂತೇರಿ ತಜ್ಞರು ಇತ್ತ ಒಂದು ಮಲ್ಪೊಚ್ಚಿ 2 ನೆಲ ಬರ್ಪುಣೊಂದು ಮಕ್ಕಳ ಇಲೆಕ್ಷನ್ ಶುರು ಅವರು ಇಲ್ಲ ಮಕ್ಕಳ ಚುನಾವಣಾ ಆಗೋಲ್ಲ ಒಟ್ಟಿಗೆ ಸೇರಿದೆ ಇಲೆಕ್ಷನ್ 5,000 ಜನ 10,000 ಜನ ಅಪ ತಜ್ಞರು ಬಂತೆ 3ನೇ ತಜ್ಞರು ಬಂದೊಂದುಲ್ಲೇರಿ ಇತ್ತ ಲಾಕ್ಡೌನ್ ಮಲ್ಪೊಡುಂದಿಜ್ಜಿ ತಪ್ಪು ರೂಲ್ಸ್ ಕೊಂದಲೆ ಅಪ್ಪ ಮಕ್ಕಳ ಲಾಕ್ಡೌನ್ ಮಕ್ಕಳ ಉಲ್ಟ ತಜ್ಞರೇ ಗೊತ್ತುಜ್ಜಿ ಒಳ್ಳೆ ತಜ್ಞರು ಬಂತೇರಿ ಡಾಕ್ಟ್ರೇ ಬಂತೇರಿ ಮಕ್ಕಳು ಗೊತ್ತು ಮಕ್ಕಳಿಗೆ ಶಾಪ ಒಂದು ಜನಕ್ಕಲ್ಲ ಮಕ್ಕಳು ಮಲ್ಪುನಿ ಬಡಿ ಜೋಕಳೆ ಬರೋದು ಕಾಸು ಪ್ರತಿ ವರ್ಗ ರಾಜಕಾರಣ ಕೂಡ ಅಧಿಕಾರಿ ವರ್ಗ ಮಕ್ಕಳೇ ಶಾಪ ಒಂದು ಪನ್ನ ಇಂಕಲೆ ದಾದ ಮಾಡ್ತಾರಲ್ಲ ಪುಜ್ಜಿ ಮಕ್ಕಳಿಗೆ ಕುಳ್ಳದಾಗ್ತದೆ ಮಕ್ಕಳೇನು ಪಟ್ಟೋಡು ಮಕ್ಕಳೇ ಒಂದು ಶಾಪ ಮಕ್ಕಳು ಬಡಿ ಜೋಕಳೆ ಆಸ್ತಿ ಮಲ್ತು ಮಾಡ್ಲಿ ಮಕ್ಕಳು ತಿನ್ನೇರ ದಿಕ್ಕುಜಿನ ಮಕ್ಕಳೇ ತುಳೆ ಈ ಪಾಪದ ಕೇಸ್ ದಿಂಚ ನೀವು ಏಪಳ ದಿಕ್ಕಂದು ಮಕ್ಕಳಿಗೆ ಎಂಕ್ಲೇರ್ದು ದಾದ ಮಾಡ್ತಾರಲ್ಲ ಪುಜ್ಜಿ ಜನಗಳಿಗೆ ಮಕ್ಕಳು ಮಲ್ ಪಂಜಿನ ರೂಲ್ಸು ಆ ನೀರು ದಿನಿ ಮುಟ್ಟೋಳು ಮಕ್ಕಳು ಇಂಚಿನ ಮಾಡ್ತಾರೆ ಅಂಚ ಸ್ವತಂತ್ರ ಎಂಕ್ಲೇ ದಿಕ್ಕಿಜ್ಜಿ ಎಂಕ್ಲೆ ಒಂದಿಂತ ಸ್ವತಂತ್ರ ಓಟು ಮಾಡ್ರೆ ಸ್ವತಂತ್ರ ಸಿಕ್ಕಿನ 5 ವರ್ಷದ ಮಕ್ಕಳಿಗೆ ಓದ್ತಿನ ಮಲ್ಪೇರೆ ಒಳ್ಳೆ ಮತ್ತೊಂದು ಹೋಗ್ತೀರಿ ಅದ್ರ ಹೋಗಿ ಖುಷಿ ಅನ್ನ ಮತ್ತೊಂದು ಹೋಗ್ತೀರಿ ಜನಕ್ಕೂ ಓದ್ತೀನಿ ಆಗ್ತದೆ ಶಾಪ ಒಂದು ದೇವೆಲ್ಲ. ಸರಿ 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 ಗಂಗಾಧರ್ ಪೂಜಾರ್ಲೆ. ಓಕೆ ಓಕೆ, ಸ್ವಾತಂತ್ರ್ಯ ಸಿಕ್ಕಿದೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಪ್ರಶ್ನೆ ಮಾಡುವಂತಹ ವಿಚಾರ. ಎಸ್, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ. ಓಕೆ, ಜೊತೆಗೆ ಈ ಒಂದು ವಿಚಾರ ಲಾಕ್ಡೌನ್ ಬಂದಿದೆ ಅಂತ ಬಂದಾಗ, ಮತ್ತೆ ಲಾಕ್ಡೌನ್ ಆಗುತ್ತಂತ ಬಂದಾಗ ನಿನ್ನೆಯಿಂದ ಆಕ್ರೋಶದ ಮಾತುಗಳು ಕೇಳಿ ಬರ್ತಾ ಇತ್ತು. ನಮ್ಮ ಊರಿನ ಜನರು, ಕರಾವಳಿ ಭಾಗದ ಸಚಿವರಿದ್ದಾರೆ, ಶಾಸಕರಿದ್ದಾರೆ, ಸಂಸದರಿದ್ದಾರೆ, ಏನ್ ಹೇಳ್ತಾರೆ ಅನ್ನುವಂತಹ ವಿಚಾರಗಳ ನಡುವೆ MP ಅವರು ನಳಿನ್ ಕುಮಾರ್ ಕಟೀಲ್ ಅವರು, ಬಿಜೆಪಿಯ ರಾಜ್ಯಾಧ್ಯಕ್ಷರು ಕೂಡ ಹೌದು, ಆಡಳಿತ ಪಕ್ಷದ ರಾಜ್ಯಾಧ್ಯಕ್ಷರು ಕೂಡ ಹೌದು, ಅವರು ಕೂಡ ಕೊರೋನಾದ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಲಾಕ್ಡೌನ್ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ನೈಟ್ ಕರ್ಫ್ಯೂ ಬಗ್ಗೆ, ವೀಕೆಂಡ್ ಕರ್ಫ್ಯೂ ಬಗ್ಗೆ ಏನ್ ಹೇಳಿದ್ದಾರೆ ನಳಿನ್ ಕುಮಾರ್ ಕಟೀಲ್ ಅವರು ನೋಡ್ಕೊಂಡು. ವೀಕೆಂಡ್ ಕರ್ಫ್ಯೂ ಇದು WHO ತಜ್ಞರ ಮತ್ತು ದೇಶದ ಹಿರಿಯ ತಜ್ಞರ ಸಲಹೆ ಮೇರೆಗೆ ಎಲ್ಲ ರಾಜ್ಯಗಳು ಮಾಡ್ತಾ ಇದ್ದಾವೆ, ಕರ್ನಾಟಕ ಮಾತ್ರ. ಅವರ ಕಾರ್ಯಕ್ರಮ ಇದ್ದರೆ ನಮ್ಮದು ಕಾರ್ಯಕ್ರಮಗಳಿತ್ತು, BJPಯ ಕಾರ್ಯಕ್ರಮಗಳು ತುಂಬ ಇತ್ತು. ಆದರೆ ನಾವು ಯಾವುದೋ ಒಂದು ಹೋರಾಟವನ್ನು ನಿಲ್ಲಿಸೋದಕ್ಕೆ ಹತ್ತಿಕ್ಕುವಂಥ ಕೆಲಸ ಕಾರ್ಯಕ್ರಮ BJP ಮಾಡೋದಿಲ್ಲ. ಜನರ ಪ್ರಾಣ ರಕ್ಷಣೆ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು. ಇವತ್ತು ಎಲ್ಲಿಯಾದರೂ ನಾಳೆ ಕೊರೋನಾ ಜಾಸ್ತಿ ಆಗ್ತಾ ಇದೆ, ದಿನದಿಂದ 10% 20% ಏರ್ತಾ ಇದೆ. ಮೇಲಿಂದ ಸೂಚನೆಗಳು ಬಂದವೆ, ಕಟ್ಟುನಿಟ್ಟಿನ ಕ್ರಮ ತಗೊಳ್ಳಿ ಅಂತ. ಮುಖ್ಯಮಂತ್ರಿಗಳು ಜವಾಬ್ದಾರಿಯಿಂದ ಈ ಹರಡುವಿಕೆಯನ್ನು ತಡೆಗಟ್ಟಬೇಕು ಅನ್ನೋ ಕಾರಣಕ್ಕೋಸ್ಕರ, ಕೋವಿಡ್ನಿಂದ ಜನರ ಪ್ರಾಣದ ರಕ್ಷಣೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಗೈಡ್ಲೈನ್ ತಂದಿದೆ. ಕೋವಿಡ್ಗೆ ಯಾವುದೇ ಜಾತಿ, ಯಾವುದೇ ಮತ, ಯಾವುದೇ ಪಾರ್ಟಿ ಇಲ್ಲ. ಕೋವಿಡ್ ಎಲ್ಲರ ಮೇಲೂ ಬರುತ್ತೆ. ನಾವು 1ನೇ ಅಲೆ ಬಂದಾಗ, 2ನೇ ಅಲೆ ಬಂದಾಗ ನೋಡಿದ್ದೇವೆ. ಹಾಗಾಗಿ 3ನೇ ಅಲೆಗಿಂತ ಮುಂಚಿತವಾಗಿ ನಾವು ಇವತ್ತು ತೀರ್ಮಾನವನ್ನು ನಮ್ಮ ಸರ್ಕಾರ ತಗೊಂಡಿದೆ, ಬೊಮ್ಮಾಯಿ ತಗೊಂಡಿದ್ದಾರೆ. ಜನರ ಪ್ರಾಣ ರಕ್ಷಣೆ ಜವಾಬ್ದಾರಿ ಅಡಿಯಲ್ಲಿ ಈ ತೀರ್ಮಾನವನ್ನು ತಗೊಂಡಿದೆ. ಎಸ್, ಕೋವಿಡ್ಗೆ ಯಾವುದೇ ರೀತಿಯ ಜಾತಿ, ಧರ್ಮ, ಮತ ಇಲ್ಲ, ಎಲ್ಲರ ಮೇಲೂ ಕೋವಿಡ್ ಬರುತ್ತೆ ಅನ್ನುವಂಥ ವಿಚಾರವನ್ನು ನಳಿನ್ ಕುಮಾರ್ ಕಟೀಲ್ ಅವರು, ಸಂಸದರು ಹೇಳಿದ್ದಾರೆ. ಎಸ್, ಇದು ಜನರು ಕೇಳ್ತಾ ಇದ್ರು, ಏನು ಹೇಳ್ತಾ ಇದ್ದಾರೆ ನಮ್ಮ ಜನನಾಯಕರು ಅನ್ನುವಂಥದ್ದು. ಎಸ್, ಸದ್ಯಕ್ಕೆ ಇದು ಅವರ ರಿಯಾಕ್ಷನ್. ಎಸ್, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ತಮ್ಮ ಹೆಸರುಲಿಂದ ಕರೆ ಮಾಡ್ತಾ ಇದ್ದೀರಾ? ಪ್ರಶಾಂತ್ ಬಜಲ್ನಿಂದ. ಪ್ರಶಾಂತ್ ಬಜಲ್ನಿಂದ ಮಾತಾಡಿ ಸರ್. ನೋಡಿ, ಈಗ ತಜ್ಞರು ಅಂತ ಹೇಳ್ತಾರಲ್ಲ ಲಾಕ್ಡೌನ್ಗೆ ಕರೆ ಕೊಟ್ಟವರು, ಆ ತಜ್ಞ ಬೋಳಿ ಮಕ್ಕಳ ಹೆಸರನ್ನು ಹೇಳ್ತೀರಾ? ಹಲೋ, ಇಲ್ಲ, ಗೊತ್ತಿಲ್ಲ ಸರ್. ಎಸ್ ಸರ್, ಮಾತಾಡಿ ಗೊತ್ತಿಲ್ಲ. ತಜ್ಞ ಮಕ್ಕಳ ಮತ್ತೆ ಇನ್ನೊಂದಂದ್ರೆ ಈ ಮಿಂಡ್ರಿಯ ಮೀಡಿಯಾ ಉಂಟಲ್ಲ, ಅದನ್ನು ಬಂದ್ ಮಾಡಿ. ಅದನ್ನು 2 ತಿಂಗಳು ಬಂದ್ ಮಾಡಿದ್ರೆ ಯಾವ್ದು ಕೊರೋನಾ ಕೂಡ ಇರೋದಿಲ್ಲ, ಮತ್ತೆ ಒಮಿಕ್ರಾನ್ ಕೂಡ ಇರೋದಿಲ್ಲ. ಮೀಡಿಯಾ ಕೊರೋನಾ ಬಗ್ಗೆ ಹೇಳೋದು ಬಂದ್ ಮಾಡಿ. ಅದನ್ನು ಬಂದ್ ಮಾಡಿ, ಆಗ ಕರೆಕ್ಟ್ ಆಗ್ತದೆ. ಎಲ್ಲ ನ್ಯೂಸ್ ಚಾನೆಲ್ಗಳನ್ನು 2 ತಿಂಗಳ ಮಟ್ಟಿಗೆ ಬಂದ್ ಮಾಡಿ. ಓಕೆ ಸರಿ ಸರ್, ಥ್ಯಾಂಕ್ ಯು. ತಮ್ಮ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ತಾವು ವ್ಯಕ್ತಪಡಿಸಿದ್ದೀರಾ. ಓಕೆ, ಎಸ್, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ರಮೇಶ್ ಕೋಟೆ ಸುರತ್ಕಲ್ಲಿಂದ. ನಮಸ್ತೆ ಸರ್. ನಮಸ್ತೆ, ಮಾತಾಡಿ ಸರ್.
ನಾವು ನಮ್ಮ ಬಿಜೆಪಿ ಆಶಾ ಅವರಿಗೆ ಒಂದು ಕ್ವಶನ್ ಏನಂದ್ರೆ, ಈಗ ಲಾಕ್ಡೌನ್ ಮಾಡ್ಬೇಕಾದ್ರೆ 16 ವರದಿಯಲ್ಲಿ ಲಾಸ್ಟ್ ವರ್ಷ ಕೊರೋನಾ ಬಂದಾಗ 0.5% ಗಿಂತ ಕಡಿಮೆ ಇದ್ರೆ ಅನ್ಲಾಕ್ ಸೆಮಿ ಲಾಕ್ ಯಾವ್ದು ಮಾಡ್ಲಿಕ್ಕಿಲ್ಲ. ಇಲ್ಲಿ 1% ಕೂಡ ಇಲ್ಲ. ಇಲ್ಲಿ ಮಾಡ್ಬೇಕಾಗಿರೋದು ಬ್ಯಾಂಗ್ಳೂರಲ್ಲಿ ಚೀರಿದ್ರೆ ಲಾಕ್ಡೌನ್ ಮಾಡ್ಲಿ, ಫುಲ್ ದಮ್ಬಿದ್ರೆ ಅವ್ರು ಮಾಡ್ಲಿ, ಅಲ್ಲಿ ML ಅವ್ರು ಏನೆಲ್ಲ ಮಾಡ್ತಾರೆ ಅಂತೆಲ್ಲ ಗೊತ್ತಾಗ್ತದೆ. ಅವಾಗ ಇವರು ಅದು ಮಾಡದೆ ಸುಮ್ಮನೆ ಎಲ್ಲಾ ರಾಜ್ಯ ಜಿಲ್ಲೆಗಳಿಗೆ ಈ ರೀತಿ ಮಾಡಿ ಯಾರ್ಯಾರನ್ನು ಸಾಯಿಸೋದ್ರಿಂದ ಎಲ್ಲರ ಮನೆಗೆ ಒಂದೊಂದು ಬಾಟ್ಲು ವಿಷ ಕಳಿಸ್ಕೊಡ್ಲಿ, ಸುಲಭ ಆಗ್ತದೆ, ಯಾರಿಗೆ ಟೆನ್ಷನ್. ಆಲೋಚನೆ ಮಾಡ್ಕೊಳ್ಳಿ ಆಯ್ತಾ. ನೀವು ಒಟ್ಟು ಏನು ಮಾತಾಡ್ಕೊಂಡು ಹೋದ್ರೆ ಏನ್ ನಾವೇನ್ ಮೂರ್ಖರ, ನೀವು ಮೂರ್ಖರಾಗಿರ್ಬೋದು, ನಾವು ಮೂರ್ಖರಲ್ಲ. ನೀವು ಅದು ಶನಿವಾರ ಆಚೆ ಯಾಕೆ ನೀವು ಇದು ಮಾಡ್ತೀರಿ, ಹೇಗೆ ಮಾಡುವ ಕಾರಣ ಹೇಗೆ ಇದೆ? ನೋಡಿ, ಒಂದ್ ನಿಮಿಷ ಕೇಳಿ. ಕೊರೋನಾ ಅನ್ನೋ ವೈರಸ್ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿತ್ತಾ? ನಿಮ್ಮ ವೈರಸ್ ಹೆಂಗಿದೆ, ಏನ್ ಮಾಡುತ್ತೆ ಅಂತ ಗೊತ್ತಿತ್ತಾ? ನೋಡಿ, ಶುರುವಲ್ಲಿ ಯಾರಿಗೂ ಗೊತ್ತಿರ್ಲಿಲ್ಲ. ಅಲ್ಲ, ನಾನು ಹೇಳೋದು ಸ್ವಲ್ಪ ಕೇಳಿ. ಶುರುವಲ್ಲಿ ಯಾರಿಗೂ ಗೊತ್ತಿರ್ಲಿಲ್ಲ ಆ ವೈರಸ್ ಏನ್ ಮಾಡುತ್ತೆ, ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ. ಎಲ್ರೂ ಭಯ ಪಟ್ಕೊಂಡಿದ್ರು. ಸೈಂಟಿಸ್ಟ್ಗಳು ಅದ್ರ ಬಗ್ಗೆ ಸಂಶೋಧನೆ ನಡೆಸ್ತಾ ಇದ್ರು. ನೀವೇ ಮಾತಾಡಿದ್ರೆ ಕಂಡೀಷನ್ ಬಗ್ಗೆ ಮಾತಾಡಿ. 0.5% ಕಡಿಮೆ ಇಲ್ಲ ಇದ್ರೆ ಓಕೆ, ಧನ್ಯವಾದ ಪ್ರಶಾಂತ್. ರಾಜ್ಯ ಸರ್ಕಾರ ಅವತ್ತು ತೀರ್ಮಾನ ಮಾಡಿತ್ತು 5% ಕೆಳಗಡೆ ಇದ್ರೆ. ನಾನು ಉತ್ತರ ಕೊಡ್ತೀನಿ, ಇಲ್ಲಿ ಸ್ವಲ್ಪ. ಈಗ ಏನು ಇಲ್ಲಲ್ಲ, ಬೆಂಗಳೂರಲ್ಲಿ ಇದ್ದದಕ್ಕೆ ಇಡೀ ರಾಜ್ಯಕ್ಕೆ 10th to 12th ಮಕ್ಕಳಿಗೆ ಇಲ್ಲ ಅಲ್ಲ, ಅವರಿಗೆ ಕೊರೋನಾ ಬರಲ್ವಾ? 10th to 12th ಮಕ್ಕಳಿಗೆ ಕೊರೋನಾ ಬರ್ತದೆ. ಮೇಡಮ್, ಸ್ವಲ್ಪ ನೀವು ಯೋಚನೆ ಮಾಡ್ಬೇಕು. ನೋಡಿ, ಬಿಗಿನಿಂಗ್ ಅದು ಹೇಳ್ತಾ ಇಲ್ಲ. ನೀವು ಎಂತ ಅಲ್ಲ, ಸಿವಿಯರಿಟಿ ಹೇಗೆ, ತೀವ್ರತೆ, ರೋಗದ ತೀವ್ರತೆ ಬಗ್ಗೆ ನೀವು ಜಡ್ಜ್ ಮಾಡಿ. ತೀವ್ರತೆ ಬಗ್ಗೆ ಎಷ್ಟು ಕೇಸಸ್ ಹಾಸ್ಪಿಟಲೈಸ್, ಲಾಕ್ಡೌನ್ ಮಾಡೋ ಸೊಲ್ಯೂಷನ್ ಅಲ್ಲ. ನೀವು ಬಡ ಜನರಿಗೆ ನೀವು ಕೊಡಲಿ ಆಗ್ತಾ ಇದ್ದೀರಾ. ಈ ರಾಜ್ಯ ಸರ್ಕಾರ ಇವತ್ತು ಇಡೀ ರಾಷ್ಟ್ರದ ಮಾತಾಡ್ತೀರಿ. ಎಷ್ಟು ಆಗೋ ಸ್ಟೇಟ್ ಅಲ್ಲಿ ಯಾಕೆ ಲಾಕ್ಡೌನ್ ಇಲ್ಲ ಅದು ಕೇಳ್ತಾ ಇದ್ದೇವೆ ನಾವು. ಜನ ಇಲ್ಲ ಅಂತ ನಮ್ಮ ಪ್ರಧಾನಮಂತ್ರಿ ವಾಪಸ್ ಹೋಗೋದಾದ್ರೆ ನಮ್ಮ ಕರ್ನಾಟಕ ಲಾಕ್ಡೌನ್ ಬೇಕಾ? ನಾವು ಕೇಳಲಿಕ್ಕೆ ಹೆಚ್ಚಿಸ್ತೇವೆ. ಇದೇ ಬಿಜೆಪಿ ಸರ್ಕಾರ ಇಲ್ಲಿ ಲಾಕ್ಡೌನ್ ಹಾಕಿದೆ, ಇಲ್ಲಿ 200 ಮಂದಿ ಜನ ಸೇರ್ಬಾರ್ದು ಹೇಳ್ತೀರಾ ನೀವು. ನೀವು ಶನಿವಾರ ಇದ್ದ ಮದುವೆಗಳನ್ನೆಲ್ಲರ ಪಾಪದವರು ಶುಕ್ರವಾರಕ್ಕೆ ಹಾಕಿದ್ದಾರೆ. ಒಂದು ಮದುವೆ ಫಂಕ್ಷನ್ಗಳು ಫಿಕ್ಸ್ ಆದದ್ದು ಉಂಟು. ಏನ್ ಮಾಡ್ಬೇಕು ಸ್ವಾಮಿ ಅವರು, ಏನ್ ಮಾಡ್ಬೇಕು? ನೀವು ಏಕಾಏಕಿ ಲಾಕ್ಡೌನ್ ಹಾಕಿದಿರಿ. ಎಷ್ಟೋ ಜಾನ್ವರಿಯಲ್ಲಿ ಪೆಂಡಿಂಗ್ ಇದ್ದ ಮದುವೆಗಳು ಈಗ ಜಾನ್ವರಿ ಎಂಡಿನಲ್ಲಿ ಎಲ್ಲ ಫಿಕ್ಸ್ ಆದವರು ಪಾಪ ಎಷ್ಟೋ ಮಂದಿ ಸಾಂಸ್ಕೃತಿಕ ಕೇಂದ್ರ ಕಲಾವಿದರಿದ್ದಾರೆ. ಈಗ ನಾವು ಲಾಕ್ಡೌನ್ ಹಿಂದಕ್ಕೆ ತೆಗಿತೀವಿ ಅನ್ಕೊಳ್ಳಿ, ನಾಳೆ ಜನರು ಸಿಕ್ಕಾಪಟ್ಟೆ ಸತ್ರು. ಕೇಳಿರಿ, ಈಗ ಅವಾಗ ಇವರೇ ಕೂತ್ಕೊಂಡು ಸಾಯ್ಬಾರ್ದು ಅನ್ನೋದಕ್ಕೆ ಲಾಕ್ಡೌನ್ ಮಾಡ್ತಿದ್ದಾರೆ ಅಂತ ಅವ್ರು ಹೇಳ್ತಿರೋದು. ಮೇಡಮ್, ಸಿಕ್ಕಾಪಟ್ಟೆ ಸತ್ರು ಅಂತ ಹೇಳಿದ್ರೆ ಹೇಗೆ? ಅಲ್ಲ, ಇವ್ರು ಹೇಳ್ತಿರೋದು ನಂಗೆ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ನೋಡಿ, ಫಾರ್ ಎಕ್ಸಾಂಪಲ್ ಥ್ರೂ ಔಟ್ ಸ್ಟೇಟ್, ಇಡೀ ಸ್ಟೇಟ್ಗೆ ಅವರು ಯಾಕೆ ಲಾಕ್ಡೌನ್ ಇಂಪೋಸ್ ಮಾಡಬೇಕು? ಎಲ್ಲಿ ಕೇಸಸ್ ಎಲ್ಲಿ ರಿಸ್ಕ್ ಉಂಟು ಅಲ್ಲಿ ಆ ಪ್ಲೇಸ್ ಗಳನ್ನು ನೀವು ಇಂಟರ್ ಸ್ಟೇಟ್ ಬಂದ್ ಮಾಡ್ಲಿಲ್ಲ. ನೀವು ಹೊರಗಿನವರನ್ನು ಏನು ಮಾಡಿಲ್ಲ. ಇವರು ಏನು ಚೆಕ್ಅಪ್ ಮಾಡ್ತಾ ಇಲ್ಲ. ಎಷ್ಟು ಮಂದಿ ಅಲ್ಲ, ನನಗೆ ಹೇಳಿದ್ರು ವ್ಯಾಕ್ಸಿನ್ ಎಲ್ಲರೂ ಭಯದಿಂದ ತಗೊಂಡಿದ್ದಾರೆ. ಓಕೆ, ಹೇಳ್ತಾರೆ ನಮ್ಮ ವ್ಯಾಕ್ಸಿನ್ ಗೆ ನಾವು ಇನ್ನು ವ್ಯಾಲಿಡಿಟಿ ಉಂಟಾ, ರಿನ್ಯೂ ಕೊಟ್ಟದಕ್ಕೆ ನಾನು ರಿನ್ಯೂ ಮಾಡ್ಬೇಕಾ? ನಾವು ವ್ಯಾಕ್ಸಿನ್ ಸರ್ಟಿಫಿಕೇಟ್ ಅದಕ್ಕೆ ವ್ಯಾಲಿಡಿಟಿ ಉಂಟಾ? ಬೂಸ್ಟರ್ ಡೋಸ್ ಬರ್ಲಿಲ್ಲ. ಫಾರಿನ್ ಗಳಲ್ಲಿ ಬೂಸ್ಟರ್ ಬಂದ, ನಮ್ಮದು ಇನ್ನೂ ಸಹ ಸೆಕೆಂಡ್ ಡೋಸ್ ಇಲ್ಲಿ ನಾವು ಇನ್ನೂ ಸಹ ಇದು ಮಾಡ್ತಾ ಇದ್ದೀವಿ, ಪ್ರೆಷರೈಸ್ ಅಲ್ಲ. ಈ ಕೊರೋನಾ ಬಗ್ಗೆ ರಿಲೇಷನ್ ಮಾತಾಡ್ತಾರಲ್ಲ,
ಹೂ ನೋಸ್ ಅಬೌಟ್ ಕೊರೋನಾ ಹೆಂಗಿತ್ತು ಏನ್ ಮಾಡ್ತೀವಿ ಯಾರು ಗೊತ್ತಿತ್ತು ಎವ್ರಿಥಿಂಗ್ ಸರ್ಕಾರಕ್ಕೆ ಗೊತ್ತಿಲ್ಲ ಅಷ್ಟೇ. ಡಾಕ್ಟರ್ ಶ್ರೀನಿವಾಸ್ ಕಕ್ಕಿಲ ಆವತ್ತಿಂದ ಹೇಳ್ಕೊಂಡು ಬರ್ತಾ ಇದ್ರು. ಇವ್ರು ಕೇಳಿದಾರ ಒಂದ್ ಮಾತು ಕೇಳಿದಾರ? ಅಂತ ತಜ್ಞರು ಬೇಡ, ಅಂತ ತಜ್ಞರು ಬೇಡ, ತಲೆ ಕೆಟ್ಟ ತಜ್ಞರನ್ನ ಒಂದು ಈಗ ಬರುವಂತಹ ಪ್ರಶ್ನೆ ಮೇಡಮ್ ಹೇಳಿದಾಗೆ ಈ ಲಾಕ್ ಡೌನ್ಗಳು ಕರ್ಫ್ಯೂಗಳ ನಡುವೆ ಈ ಹಿಂದೆ ನಾವು ಕೇಳಿದ್ವಿ ಸೀಲ್ ಡೌನ್ ಮಾಡುವಂತದ್ದು, ಆ ವ್ಯಾಪ್ತಿಯಲ್ಲಿ ಹೋಗಿ ಆ ವ್ಯಾಪ್ತಿಯ ಟ್ರೇಸ್ ಮಾಡುವಂತದ್ದು, ಇದೆಲ್ಲ ಯಾವುದು ಇಲ್ಲ. ಈಗ ಏಕಾಏಕಿ ಎಲ್ಲವೂ ಕೂಡ ಬಂದ್ ಅದಕ್ಕಲ್ಲ. ಈಗ ದಿಸ್ ವೈರಸ್ ವಿಚ್ ಇಸ್ ಕಮಿಂಗ್ ಇಸ್ ನಾಟ್ ದಟ್ ಇಫೆಕ್ಟಿವ್. ಅದಕ್ಕೋಸ್ಕರ ಲಾಕ್ ಡೌನ್ ಇಲ್ಲಿ ಕೇಳಿ, ಲಾಕ್ ಡೌನ್ ಅಂದ ತಕ್ಷಣ ಪೂರ್ತಿ ಬಂದ್ ಮಾಡ್ಬಿಡ್ತೀವಿ, ಯಾರು ಓಡಾಡ್ಲಿಕ್ಕೆ ಇಲ್ಲ, ಏನು ತಗೊಳ್ಲಿಕ್ಕೆ ಏನಿಲ್ಲ. ನೋಡಿ ಲಾಸ್ಟ್ ಟೈಮ್ ಕರ್ಫ್ಯೂ ಅಂತ ಹೇಳಿದ್ರೆ ಒಬ್ಬರೇ ಓಡಾಡ್ಬಿಟ್ರೆ ಗುಂಡಿಟ್ಬಿಡ್ತಾರಂತನಾ? ಅಲ್ಲ, ಗುಂಪಲ್ಲಿ ಜನ ಇರಬಾರ್ದು ಅಂತ ಅರ್ಥ. ಅದಕ್ಕೆ ನೀವು ರೋಡ್ ನಲ್ಲಿ ಒಬ್ಬೊಬ್ರೆ ಹೋಗಿ ನೀವು ಒಬ್ಬೊಬ್ರೆ ಹೋಗಿ ಅಲ್ಲ ಗುಂಪಾಗಿದ್ರೆ ಅವ್ರನ್ನ ಹಿಡಿತಾರೆ, ಅಲ್ಲಿ ಅವ್ರನ್ನ ಹಿಡಿತಾರೆ ಗುಂಪಾಗಿ. ಬರ್ತೇನೆ, ಕರೆಗಳು ಬರ್ತಾ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರುಗಳಿಂದ ಕರೆ ಮಾಡ್ತಾ ಇದ್ದೀರಾ? ಸರ್ ಮಂಗಳೂರಿಂದ ಸರ್ ರವಿ ಅಂತ ಹೇಳಿ. ರವಿ ಅವರು ಮಾತಾಡಿ ಸರ್. ಸರ್ ಈಗ ವೀಕೆಂಡ್ ಕರ್ಫ್ಯೂ, ಈ ನೈಟ್ ಕರ್ಫ್ಯೂ, ಇವೆಲ್ಲ ಲಾಕ್ ಡೌನ್ ಅಂತ ಘೋಷಣೆ ಮಾಡ್ತಿದಾರಲ್ಲ ಸರ್, ಇವೆಲ್ಲ ಸುಳ್ಳು. ಅಂದ್ರೆ ಅವರು ರಾಜಕೀಯ ಪ್ರೇರಿತವಾಗಿ ಮಾಡಿರುವಂತ ಹುನ್ನಾರಗಳು. ಯಾಕಂತ ಹೇಳಿದ್ರೆ ಇವತ್ತು ಜನಸಾಮಾನ್ಯರು ಕೇಳುವಂತ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡುವಂತದನ್ನ ಕೆಲವರು ಸಮರ್ಥಿಸಿಕೊಂಡು ಮಾತಾಡ್ತಾರಲ್ಲ, ಅವರು ಜನರ ಈಗ ನೀವು ಏನು ಲೈವ್ ಕಾರ್ಯಕ್ರಮ ಮಾಡ್ತಿದ್ರಿ ನಾವು ಸಮರ್ಥನೆ ಮಾಡ್ತಿಲ್ಲ. ವಾಟ್ ಇಸ್ ದೇರ್ ಐ ಆಮ್ ಟಾಕಿಂಗ್, ಟ್ರೂತ್ ಏನಿದೆ ನಾನು ಮಾತಾಡ್ತಾ ಇದ್ದೀನಿ. ಯಾಕೆ ಅಂತ ಕೇಳ್ತೀನಿ. ದೇಶ ಮಟ್ಟದಲ್ಲಿ ಸರ್ ನಾವು ಕಳೆದ ಲಾಕ್ ಡೌನ್ ಅಲ್ಲಿ ಏನು ನಾವು ಎಷ್ಟು ಹಿಂಸೆ ಅನುಭವಿಸಿದೆ ಅಂತ ಹೇಳಿದ್ರೆ, ಒಂದು ಪೊಲೀಸ್ ಇಲಾಖೆಯವರು ಎಷ್ಟೋ ಜನರನ್ನ ಲಾಕ್ ಡೌನ್ ಸಂದರ್ಭದಲ್ಲಿ ಕೇಸ್ಗಳನ್ನ ಹಾಕಿಸಿ ವಾಹನಗಳನ್ನು ಸೀಸ್ ಮಾಡಿ ಎಷ್ಟು ತೊಂದರೆಗಳನ್ನ ಅನುಭವಿಸಿದ್ರೆ ಜನ ಅಂತ ಹೇಳಿ ಅದು ಅವರು ಸಮರ್ಥಿಸಿಕೊಳ್ಳುವವರು ಅದನ್ನ ಕಣ್ಣಾರೆ ನೋಡ್ಬೇಕು. ಒಂದೊಂದು ದೃಶ್ಯಗಳನ್ನ ನಿಮ್ಮ ನೋಡಿ, ನನಗೂ ಗೊತ್ತಿದೆ ಅದೆಲ್ಲ. ನಾನು ಸಮರ್ಥನೆ ಮಾಡ್ತಿಲ್ಲ. ನಾನು ಹೇಳ್ತೀನಿ ಏನಂತ ಹೇಳಿದ್ರೆ, ನಮ್ಮ ಮಾತನ್ನ ಕೇಳಿ. ನೀವು ಸಮರ್ಥನೆ ಮಾಡೋ ಪ್ರಶ್ನೆ ಅಲ್ಲ. ನೀವು ಹಾಗಾದ್ರೆ ನೀವು ಕೇಳ್ತಾ ಇದ್ರಿ ಅಲ್ಲಿ, ಹಾಗಾದ್ರೆ ನಾವು ಏನ್ ಮಾಡ್ಬೋದು ಅಂತ ನೀವೇ ಹೇಳಿ ಅಂತ ಕೇಳ್ತಾ ಇದ್ರಿ. ಪ್ರಶ್ನೆ ಇರೋದು, ನಾವು ಇಲ್ಲಿ ದೇಶ ಮಟ್ಟದಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ನೀವು ನೋಡಿ, ಕಳೆದ 7 ವರ್ಷಗಳಿಂದ ನಾವು ಅನುಭವಿಸುವಂತ ನೋವುಗಳನ್ನ ನೀವು ಕಣ್ಣಾರೆ ನೋಡಿದಿರಿ. ಗ್ಯಾಸ್ ಸಿಲಿಂಡರ್ ಬೆಲೆ ಜಾಸ್ತಿ ಆಗಿರೋದು, ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿರೋದು, ತಿನ್ನುವಂತ ಆಹಾರದ ಬೆಲೆಗಳು ಜಾಸ್ತಿ ಆಗಿರುವಂತದ್ದು. ಈ ಸಂದರ್ಭದಲ್ಲಿ ಅದನ್ನೆಲ್ಲ ಬೆಲೆಗಳನ್ನ ಏರಿಸ್ಬಿಟ್ಟು ಒಬ್ಬ ಸಂಸದ ಆಗ್ಲಿ ಅಥವಾ ಜನಪ್ರತಿನಿಧಿ ಆಗ್ಲಿ ಎಲ್ಲೂ ಕೂಡ ಮಾತನಾಡ್ತಾ ಇಲ್ಲ. ಜನರ ಹೊರೆಯನ್ನ ಇಳಿಸುವಂತ ಕೆಲಸವನ್ನು ಯಾರು ಕೂಡ ಮಾಡ್ತಾ ಇಲ್ಲ. ಹಾಗಾದ್ರೆ ಒಂದು ಮಾಧ್ಯಮದಲ್ಲಿ ಕೂತ್ಕೊಂಡು ಇಂಥ ಘಟನೆಗಳು ಬಂದಾಗ ಜನಸಾಮಾನ್ಯರ ಮೇಲೆ ಹೊರೆ ಬೀಳುವಂತ ಸಂದರ್ಭದಲ್ಲಿ ಅದನ್ನ ಮಾಡಬಾರ್ದು ಅನ್ನೋದನ್ನ ನೀವು ಕೂಡ ತಾಕೀತು ಮಾಡ್ಬೇಕು ಸರ್ಕಾರಕ್ಕೆ. ನಿಮ್ಮ ಪರವಾಗಿರ್ತಕ್ಕಂಥ ಸರ್ಕಾರಗಳು ಅದನ್ನ ಎಚ್ಚರಿಕೆಯಿಂದ ನಡೆಸಬೇಕಾಗಿದೆ. ಇವತ್ತು ಏಕಾಏಕಿ ಘೋಷಣೆ ಮಾಡ್ತಾರೆ. ಏನಂತ ಘೋಷಣೆ ಮಾಡ್ತಾರೆ? ಲಾಕ್ ಡೌನ್ ಘೋಷಣೆ ಮಾಡ್ತಾರೆ. ಲಾಕ್ ಡೌನ್ ಆದ್ರೆ ಯಾರಿಗೆ ತೊಂದ್ರೆ? ಜನಸಾಮಾನ್ಯರಿಗೆ ತೊಂದ್ರೆ. ಜನಸಾಮಾನ್ಯರಿಗೆ ತೊಂದರೆ ಆಗುವಂತದನ್ನ ತಪ್ಪಿಸುವಂತ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳು, ಸರ್ಕಾರಗಳು ಕೆಲಸ ಮಾಡಬೇಕು. ನಾವು ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ಮೇಡಮ್ ನಿಮ್ಮ ಹತ್ರ. ದೇಶ ಮಟ್ಟದಲ್ಲಿ PM ಕೇರ್ಸ್ ಫಂಡ್ ಇದೆಯಲ್ಲ, ಅದನ್ನ ತನ್ನ ಸ್ವಂತ ಖಾತೆಗೆ ಬದಲಾಯಿಸಿಕೊಂಡಂತ ಒಬ್ಬ ಪ್ರಧಾನಮಂತ್ರಿ ಲಾಕ್ ಡೌನ್ ಸಂದರ್ಭದಲ್ಲಿ ಜನರಿಗೆ ಹಂಚುವಂತ ಕೆಲಸವನ್ನು ಯಾಕೆ ಮಾಡಲ್ಲ? ಜನರ ತೆರಿಗೆ ಹಣವನ್ನ ಇವತ್ತು ಲೂಟಿ ಮಾಡ್ತಾ ಇದ್ದಾರೆ. ಯಾಕೆ ಮಾತಾಡಲ್ಲ? ಸಂಸದರು ಯಾಕೆ ಮಾತಾಡಲ್ಲ? ಎಷ್ಟು ಅನಾಹುತಗಳು ಆಗ್ತಾ ಇದಾವೆ ಈ ಲಾಕ್ ಡೌನ್ ನಿಂದ. ಜನಸಾಮಾನ್ಯರಿಗೆ ಎಷ್ಟು ತೊಂದರೆಗಳಾಗ್ತಾ ಇದಾವೆ ಅದು ಗೊತ್ತಿರ್ಬೇಕು ನಿಮಗೆ. ಇವತ್ತು ಬೆಲೆಗಳು ಜಾಸ್ತಿ ಆಗ್ತಾ ಇದಾವೆ, ಸಿಲಿಂಡರ್ ಬೆಲೆ ಜಾಸ್ತಿ ಆಗ್ತಾ ಇದಾವೆ, ಕಟ್ಟಿಗೆಯನ್ನು ತಗೊಂಡು ಬಂದು ಇವತ್ತು ಅಡಿಗೆ ಮಾಡುವಂತ ಪರಿಸ್ಥಿತಿ ಅದನ್ನ ನೋಡ್ತಿದ್ದೀರಿ ತಾನೆ. ಇನ್ನೊಂದು ಪ್ರಶ್ನೆ ಇದೆ. ಇಲ್ಲಿ ಬರ್ತಕ್ಕಂಥ ಎಲ್ಲಾ ಯೋಜನೆಗಳು ನೀವು ನೋಡಿ, ವೃದ್ಧಾಪ್ಯ ವೇತನ ಇದೆ, ಮಾತೃವಂದನೆ ಇದೆ, ಕೇಂದ್ರ ಸರ್ಕಾರದಿಂದ ಬಿಡುಗಡೆವಾಗುವಂತ ಎಲ್ಲಾ ಯೋಜನೆಗಳನ್ನು ಕೂಡ ಕಡಿತ ಮಾಡಿದ್ದಾರೆ. ಧನ್ಯವಾದ. ಸಮಯದ ಬಹು ತುಂಬಾನೇ ಕ್ಷಮಿಸಬೇಕು. ಎಸ್ ಪ್ರಸನ್ನ ರವಿ ಅವರು. ಎಸ್ ಮೇಡಮ್ ಮಾತಾಡಿ, ಏನ್ ಹೇಳಿಕ್ಕೆ ಇಷ್ಟಪಡ್ತಾರೆ? ಎಸ್, ನಾನು ಇವರ ಹತ್ರ ಕೇಳಬೇಕು, ತಜ್ಞರಂದ್ರೆ ಯಾರು? ಒಂದು ಸಲ ತಂದು ನಿಲ್ಲಿಸಿ, ಇಲ್ಲಿದು ಕರ್ನಾಟಕದ ಮಂಗಳೂರಿದ
ಅವರು ಹೇಳಬೇಕಲ್ಲ ನಮ್ಗೆ. ತಜ್ಞರು ಇವರೇ ಹೇಳ್ತಾರೆ ಇದು ವೈರಸ್ನಾಗೆ ಆಗಿದೆ, ಕೊರೋನಾ ವೈರಸ್, ಯಾರಿಗೂ ಗೊತ್ತಿಲ್ಲ. ತಜ್ಞರು ವೈರಸ್ ಜೀವ ಹ್ಯೂಮನ್ ಬಾಡಿ ಅಲ್ಲ, ಅವನಿಗೆ ಬಂದು ಹೇಳ್ಬೋದಲ್ಲ ಏನು ಅಂತ ಹೇಳುದಿಲ್ಲ. ಮತ್ತು ಒಂದು ನನಗೆ ಡೌಟ್ ಉಂಟು, ವ್ಯಾಕ್ಸಿನ್ ಕೊಟ್ಟಿದ್ದೀರಿ ಎಷ್ಟು ಆಗ ಹೇಳಿದ್ರು 100 ಕೋಟಿ. ಹಾಗಾದ್ರೆ ಆ ವ್ಯಾಕ್ಸಿನ್ ಅಲ್ಲಿ ಏನು ಇಲ್ವಾ ಬೆನಿಫಿಟ್? ಅದರಲ್ಲಿ ಏನು ವ್ಯಾಕ್ಸಿನ್ ಅಲ್ಲಿ ಏನಾದ್ರೂ ಮೆಡಿಸಿನ್ ಇಲ್ವಾ? ನೀರ್ ಹಾಕಿ ಕೊಟ್ಟಿದ್ದೀರಾ? ನನಗೂ ಡೌಟ್ ಅನ್ನಿಸ್ತಾ ಉಂಟು. ಇಮ್ಯುನಿಟಿ ಪವರ್ಗೆ ಅಂತ ವ್ಯಾಕ್ಸಿನ್ ಕೊಟ್ಟ ಮೇಲೆ ಹೋರಾಟ ಮಾಡೋ ಇಮ್ಯುನಿಟಿ ಮತ್ತೆ ಭಯ ಯಾಕೆ? ಹಾಗಾದ್ರೆ ನಿಮ್ಗೆ ಡೌಟ್ ಇದ್ದ ಕಾರಣ ಅಲ್ಲ ಈ ಲಾಕ್ ಡೌನ್ ಮಾಡುದು. ಮತ್ತೆ ನೀವು ಆಗ ಒಂದು ಹೇಳಿದಿರಿ ಯಂಗ್ಸ್ಟರ್ಸ್ ಹಾರ್ಟ್ ಅಟ್ಯಾಕ್ ಆಗಿದ್ದಾರೆ ಅಂತ. ನಾನು ತಜ್ಞ ಅಲ್ಲ, ಡಾಕ್ಟರ್ ಅಲ್ಲ, ಆದ್ರೂ ನನಗೂ ಸ್ವಲ್ಪ ಇಲ್ಲಿ ಸೆನ್ಸ್ ಆಗ್ತಾ ಇತ್ತು. ಯಾಕೆಂದ್ರೆ ನಾವೊಂದು ಡಾಕ್ಟರ್ ಹತ್ರ ಹೋದ್ರೆ ಯಾರಿಗಾದ್ರೂ ಸ್ವಲ್ಪ ಇಮ್ಯುನಿಟಿ ಪ್ರೋಟೀನ್ ಅದಿದೆಲ್ಲ ಕಡಿಮೆ ಇದ್ರೆ ಟೆಸ್ಟ್ ಮಾಡಿ ನಿನಗೆ ಎಷ್ಟು ಬೇಕು ಅಷ್ಟು ಕೊಡೋದು. ನಿನಗೆ ಎಷ್ಟು ಯಾವ್ದು ಸ್ಕ್ಯಾಸಿಟಿ ಉಂಟು, ಯಾವ್ದಾದ್ರು ಅವನಿಗೆ ಬ್ಲಡ್ ಅಥವಾ ಪ್ರೋಟೀನ್ ಯಾವ್ದಾದ್ರು ಉಂಟು ಅದು ನೋಡಿ ನಮ್ಗೆ ವ್ಯಾಕ್ಸಿನ ಮೆಡಿಸಿನ ಕೊಡ್ತಾರೆ. ಈ ವ್ಯಾಕ್ಸಿನ್ ಅಜ್ಜಿಯಿಂದ ಹಿಡಿದು ಯಂಗ್ಸ್ಟರ್ ವರೆಗೆ ಎಲ್ರಿಗೂ ಒಂದೇ. ನಾನ್ ಕೇಳುದು ಹ್ಯೂಮನ್ ಬಾಡಿ ಯಂಗ್ಸ್ಟರ್ಸ್ನವರು ಒಳ್ಳೆ ಇಮ್ಯುನಿಟಿ ಇರ್ತದೆ, ಅವರಿಗೆ ಯಾಕೆ ಅದು ಮೋಸ್ಟ್ಲಿ ಅವರಿಗೆ ಅದು ಜಾಸ್ತಿ ಆಗಿರ್ಬೋದು ಅಂತ ಆಗ್ತದೆ. ನಾನಿದನ್ನು ಇದು ಮಾಡುದಲ್ಲ ಮೀಡಿಯಾದಲ್ಲಿ ಇನ್ನೊಂದು ಎಲ್ಲೇ ಹೋಗ್ತದೆ ಅವಳು ವ್ಯಾಕ್ಸಿನ್ಗೆ ಹೇಳುದು ಅಂತ ಅಲ್ಲ. ಅಂದ್ರೆ ಡೌಟ್ ನಮಗೂ ಬರ್ತಾ ಉಂಟು. ನೀವೊಂದು ಡಾಕ್ಟರ್ ಹತ್ರ ಹೋದ್ರೆ ಈ ಬಾಲೆಗ್ ನಡಪೆರೆ ಅಬ್ಜಿ ಅಂತ ಹೇಳುವಾಗ ಯಾವುದು ಕಡಿಮೆ ಅಂತ ನೋಡಿ ಕೊಡ್ತಾರೆ. ನಮಗೂ ನನಗೆ ಹೋಗಿ ಪ್ರೋಟೀನ್ ತಿನ್ನು ಅಂತ ಇಷ್ಟು ಅಲ್ಲ, ನನಗೆ ಎಷ್ಟು ಬೇಕು ನನ್ನ ಬಾಡಿಗೆ ಅಷ್ಟೇ ಕೊಡ್ತಾರೆ. ಯಾವುದಾದ್ರೂ ಬಾಡಿಗೆ ಅವಲಂಬಿಸಿ ವ್ಯಾಕ್ಸಿನ್ ಆಗಿದೆ? ಎಲ್ರಿಗೂ ಒಂದೇ ರೀತಿ. ಪ್ರಾಯದವರಿಗೆ ಇಮ್ಯುನಿಟಿ ಇರುವುದಿಲ್ಲ, ಅವರಿಗೆ ಯಾವುದು ಜ್ವರನೂ ಇಲ್ಲ ಏನೂ ಇಲ್ಲ. ಈ ಯಂಗ್ಸ್ಟರ್ಸರಿಗೆ ನನ್ನ ಮಗನಿಗೂ ಸೇರಿ ಚಳಿ ಜ್ವರ ನಡುಕ 2 ದಿವಸ. ಆಗ ನಮಗೂ ಡೌಟ್ ಬರ್ತದೆ, ಮಕ್ಕಳಿಗೆಲ್ಲ ಆ ಏಜಲ್ಲಿ ಇಮ್ಯುನಿಟಿ ಇರ್ತದೆ, ಅದು ತುಂಬಾ ಕೊಡುವಾಗ ಈಗೇನು ಪ್ರಾಬ್ಲಮ್ ಆಗ್ತದ? ಅಲ್ಲಿ ಯಾಕೆ ಈ ತಜ್ಞರು ಆ ವ್ಯಾಕ್ಸಿನ್ ಅನ್ನು ಪರಿಶೀಲನೆ ಮಾಡ್ತಾ ಇಲ್ಲ? ನೀವು ಎಲ್ರಿಗೂ ಯಾಕೆ ಒಂದೇ ತರ ವ್ಯಾಕ್ಸಿನ್? ಅದನ್ನು ನೋಡ್ಬೋದಲ್ಲ. ನಾನು ಡೌಟ್ ಹೇಳುದಲ್ಲ, ಮಾಫಿಯಾ ಹೇಳುದಕ್ಕೆ. ನೀವು ಹೋಗಿ ಹಾಸ್ಪಿಟಲ್ ಅಲ್ಲಿ 250 ಕಿಟ್ ಅನ್ನು 3,000 2,000 ಬಿಲ್ ಆಗ್ತಿದ್ರು, ಚೈನಾ ಕಿಟ್ ಅನ್ನು. ನಮಗೆ ಇಲ್ಲಿ ಹಾಸ್ಪಿಟಲ್ ದಂದ, ಒಂದು ಸ್ಕೂಲ್ ದಂದ. ಎಷ್ಟು ಪೊಲಿಟಿಷಿಯನ್ ನ ಸ್ಕೂಲ್ ಮತ್ತು ಹಾಸ್ಪಿಟಲ್ ಇಲ್ಲ ತೆಗೆದು ನೋಡಿ ನೀವು ಲಿಸ್ಟ್. ಎಷ್ಟು ಹಾಸ್ಪಿಟಲ್ ಇಲ್ಲ ಮಂಗಳೂರಲ್ಲಿ? ಎಲ್ಲ ಇವರದೇ ಇರುದು. ಬಿಲ್ಡರ್ಸ್ ಇವರೇ, ದೊಡ್ಡ ದೊಡ್ಡ ಬಿಲ್ಡರ್ಸ್ ಇವರೇ. MLMPಗಳು ಬದಿ ನಿಲ್ತಾರೆ. ಯಾರೋ ಒಬ್ಬನ ಅವರ ಬಿಲ್ಡಿಂಗ್ ಅನ್ನು ಬಿಲ್ಡರ್ ಅಂತ ಹೇಳಿಕೊಂಡು ನಡೆಸ್ತಾನೆ ಹೆಸರಲ್ಲಿ. ಎಲ್ಲ ಗೊತ್ತುಂಟು ನಮ್ಗೆ. ನಾನು ಹೇಳುದು ಹಾಸ್ಪಿಟಲ್ ದಂದ ಎಲ್ಲ ನೀವು ಸ್ಕ್ಯಾಮ್ ಮಾಡಿಕೊಂಡು ನೀವು ತಜ್ಞರು. ನಾನು ಮೊನ್ನೆ ನಿತಿನ್ ರವರೇ ಈಗ ತುಂಬಾ ದಿವಸ 2 ವರ್ಷದಲ್ಲಿ ಕೋವಿಡ್ ಅಂತ ನಾವೆಲ್ಲ ಅನುಸರಿಸ್ತಾ ಇದ್ದೇವೆ. ಮತ್ತೊಮ್ಮೆ ಹೇಳಿದ್ರು ಕೋವಿಡ್ ಇಲ್ಲ. ಜನರು ಎಲ್ಲ ಮೈಂಡ್ ಸೆಟ್ ಆದ್ರು, ಎಲ್ಲರೂ ಖುಷಿಯಲ್ಲಿ ಕೋವಿಡ್ ಪೋಣ ಅಂತ. ಯಾವಾಗ ಇವರು ಹೇಳ್ತಾರೆ ಆಗ ಮಾತ್ರ ಜನರಿಗೆ ಹೆದರಿಕೆ. ನಾಳೆ ಹೇಳಲಿ ಅಂತ ಒಬ್ರು ಯಾವನೊಬ್ಬ ಮುಟ್ಟಾಳ ಕೋವಿಡ್ ಹೋಯ್ತು ಅಂತ ಹೇಳಿದ್ರು, ಎಲ್ಲರೂ ಖುಷಿ. ಇಷ್ಟು ದಿವಸ ಎಲ್ಲಿ ಆದ್ರೂ ಇತ್ತ? ಈಗ ಮಾತ್ರ ಯಾಕೆ ಟೆಸ್ಟ್ ಮೊದಲು? ಈಗ ಟೆಸ್ಟ್ ಅಂತ ಎಲ್ಲರದು. ಆ ಟೆಸ್ಟ್ ರಿಪೋರ್ಟ್ ಮೊದಲು ಯಾಕೆ ಇರ್ಲಿಲ್ಲ? ಇವರು ಹೇಳಿದಾಗೆ ಟೆಸ್ಟ್ ನೀವು ಕೋಟಿ ಜನರದ್ದು ಮಾಡಿ, ನಮ್ಗೆ ಅವಶ್ಯಕತೆ ಇಲ್ಲ ನಂಬರ್. ಅಲ್ಲಿ ಪ್ರಾಬ್ಲಮ್ ಯಾರಿಗೆ ಅದನ್ನ ನೋಡಿ ಅಲ್ಲ. ಎಷ್ಟು ಜನರಿಗೆ ಡೇಂಜರ್ ಸ್ಥಿತಿಯಲ್ಲಿದ್ದಾರೆ, ಎಷ್ಟು ಜನರಿಗೆ ಮೆಡಿಸಿನ್, ಆ ಲೆಕ್ಕ ಕೊಡಿ ಅಲ್ಲ, ಆ ಲೆಕ್ಕ ಕೊಡಿ ನೀವು. ಅದನ್ನು ಬಿಟ್ಟು ಇವರು ತಜ್ಞರು ಇದು ಎಲ್ಲರನ್ನು ಫೂಲ್ ಮಾಡುದು ಎಲ್ರಿಗೂ ಅರ್ಥ ಆಗಿದೆ. ಎಲ್ರಿಗೂ ಅರ್ಥ ಆಗಿದೆ. ಬದುಕಲಿಕ್ಕೆ ಬಿಡಿ ನೀವು, ಅದನ್ನೇ ಹೇಳಿದ್ವು, ಬದುಕಲಿಕ್ಕೆ ಬಿಡಿ. ಜನರು ಫೂಲ್ಸ್ ಅಲ್ಲ. ನಾನು ಹೇಳಿ ಜನರು ಫೂಲ್ಸ್ ಅಲ್ಲ, ಎಜುಕೇಶನ್ ಇಂಪಾರ್ಟೆಂಟ್ ಅಲ್ಲ. ಸರಿ ಎಸ್ ಮೇಡಮ್. ಆಶಾ ಜಗದೀಶ್ ಅವರು, ಮೇಡಮ್ ಈಗ ನಾಳೆಯಿಂದ ಕರ್ಫ್ಯೂ, ವೀಕೆಂಡ್ ಕರ್ಫ್ಯೂ, ರಾತ್ರಿಯಿಂದ ಸೋಮವಾರ ಬೆಳಿಗ್ಗೆ ತನಕ. ಆದ್ರೆ ಈ ಒಂದು ರೂಲ್ಸ್ ಗಳನ್ನ ಕೂಡ ತಾವು ನೋಡಿದೀರಾ ಮೇಡಮ್. ಬಸ್ಗಳು ಇದೆ, ಆದ್ರೆ ಯಾರು ಕೂಡ ಹೋರಾಟ ಹೋಗ್ಲಿಕ್ಕಿಲ್ಲ, ಕಟ್ಟುನಿಟ್ಟಾಗಿರುವಂತಹ ರೂಲ್ಸ್ ಗಳಿವೆ. ಇದೆಲ್ಲವೂ ಕೂಡ ನೋಡಿದಾಗ ಜೊತೆಗೆ ಈ ಡೋಸ್ ಗಳನ್ನ ನಾವು 2 ಡೋಸ್ ಗಳನ್ನ ತಗೊಂಡ್ವಿ. ಆಮೇಲೆ ಹೇಳಿದ್ರು ಇದು BJP ಅವರ RSS ನವರ ಡೋಸ್ಗಳು, ಇಂಥ ವಿಚಾರಗಳೆಲ್ಲ ಬಂತು. ಆದ್ರೂ ಕೂಡ ನಿಮ್ಮ ಜೀವ ಉಳಿಸುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಹೋಗಿ ಆ ಒಂದು ಡೋಸ್ಗೋಸ್ಕರವೇ ನಾವು ಏನು ಆ ಜನಜಂಗುಳಲ್ಲಿ ಹೋಗಿ ಕಷ್ಟಪಟ್ಟು ಎಲ್ಲವೂ ಕೂಡ ಮಾಡಿದ್ವಿ. ಅದು ಕೂಡ ಮತ್ತೊಮ್ಮೆ ತಾವುಗಳು ಈ ರೀತಿ ಮಾಡಿದಾಗ ಇದನ್ನೆಲ್ಲ ಪ್ರಶ್ನೆ ಮಾಡುವಂತ ಸಣ್ಣ ಹಕ್ಕು ಕೂಡ ಜನರಿಗೆ ಇಲ್ವಾ ಅನ್ನುವಂತ ಪ್ರಶ್ನೆ ಜನರು ಕೇಳುವಂತದ್ದು ಅಲ್ವಾ? ಡೋಸ್ಗಳನ್ನ ಎಲ್ಲವೂ ತಗೊಂಡ್ವಿ, ತಾವುಗಳು ಹೇಳಿರುವಂತ ಎಲ್ಲವೂ ಕೂಡ ನಾವು ಮಾಡ್ತಾ ಇದೀವಿ. ಮಾಸ್ಕ್ ಹಾಕ್ತಿವಿ, ಸ್ಯಾನಿಟೈಸ್ ಮಾಡ್ತೀವಿ, ಎಲ್ಲ ಕ್ರಮಗಳನ್ನ ನಾವುಗಳು ತೆಗೆದುಕೊಳ್ತೀವಿ. ಒನ್ಸ್ ಅಗೇನ್ ವೈ ಲಾಕ್ ಡೌನ್ ಅನ್ನುವಂತ ತಾವು ಹೇಳ್ತೀರಾ ಸುರಕ್ಷತೆ. ನನ್ನ ಆರೋಗ್ಯ ನನ್ನ ಹಕ್ಕು, ನನ್ನ ಹಕ್ಕು ಮಾತ್ರ ಅಲ್ಲ, ನನ್ನ ಜವಾಬ್ದಾರಿ, ನಾನು ನೋಡ್ಕೊಳ್ತೀನಿ ನನ್ನ ಆರೋಗ್ಯದ ಬಗ್ಗೆ. ಪ್ರತಿಯೊಬ್ಬರ ಆರೋಗ್ಯದ ಬಗ್ಗೆ ಅವರು ಕಾಳಜಿನ ಮಾಡ್ತಾರೆ. ತಾವುಗಳು ಪದೇ ಹೇಳ್ತಾ ಇದೀರ ಅನ್ನುವಂಥ ಭಾವನೆಗಳು ತಾವು ಬರ್ತಾ ಇಲ್ವಾ ತಮ್ಮಗಳಿಗೆ? ಇಲ್ಲ, ನನ್ಗೇನು ಅನ್ಸುತ್ತೆ ನಾನು ಹೇಳ್ತೀನಿ. ನಾನು
ಫಸ್ಟ್ ಥಿಂಗು ಬೇರೆ ದೇಶಗಳಲ್ಲಿ ಈಗ ವಿಪರೀತ ಜಾಸ್ತಿ ಆಗೋಗಿದೆ ಇದು. ಅದಕ್ಕೋಸ್ಕರ ಇಂಡಿಯಾ ಮೊದಲೇ ಸ್ವಲ್ಪ ಮುಂಜಾಗ್ರತೆ ತಗೊಳ್ಬೇಕು ಅನ್ನೋ ದೃಷ್ಟಿಯಿಂದ ಇವ್ರು ಮಾಡಬೇಕು ಅಂತ ಹೊರಟರು. ಬಟ್ ಇದು ತುಂಬ ಇಫೆಕ್ಟು ಆಗ್ತದೆ ಅಂತ ನನಗೂ ಅನಿಸುತ್ತೆ. ಕೆಲವೊಮ್ಮೆ ನಾನು ಹೇಳ್ತೀನಿ, ನಾನು ಸಂಪೂರ್ಣವಾಗಿ ಬೆಂಬಲ ಅಂತನೂ ಅಲ್ಲ ಇದಕ್ಕೆ. ಬಟ್ ನನ್ನ ಸ್ವಂತ ಇಚ್ಛೆ ಇದೆಯಲ್ಲ, ನಾನು ಪಾರ್ಟಿ ಹೇಳ್ದಂಗೆ ನಾನು ಇದು ಮಾಡೋಕ್ಕಾಗೋದಿಲ್ಲ. ಬಟ್ ಇದೆ ತುಂಬ ಸಮಸ್ಯೆಗಳಿದೆ, ನನಗೂ ಅರ್ಥ ಆಗ್ತದೆ ಅದವೆಲ್ಲ. ಆದರೆ ಈ ನಿರ್ಧಾರದಿಂದ ಮತ್ತೆ ಇವ್ರು ಕೇಳಿದ್ರಲ್ಲ ಏನೇನು ಪ್ರಶ್ನೆಗಳು, ಆ ರೀತಿ ಬಿಕಾಸ್ ಜನಗಳು ಟೋಟಲಿ ನಮ್ಮ ಸರ್ಕಾರ ನಮ್ಮದೇ, ನಾವೇ ಸರ್ಕಾರ ನಡೆಸೋ ಅಂಥವ್ರು. ನಾವು ಅವರಿಗೆ ಸೂಚನೆಗಳನ್ನು ಕೊಡಬೇಕು, ಏನು ಮಾಡಬೇಕು ಅನ್ನೋದಕ್ಕೆ. ನಾವು ಅದನ್ನು ಮಾಡೋದಿಲ್ಲ ಅಂತ ಆದಾಗ ಏನು ರೂಲ್ಸ್ ಬರುತ್ತೆ, ಅವ್ರಿಗೆ ಏನು ಪ್ರೋಟೋಕಾಲ್ ಇರುತ್ತೆ, ಅದ್ರ ಪ್ರಕಾರ ನಡ್ಕೊಳ್ಬೇಕಾಗತ್ತೆ. ಆಸ್ ಐ ಟೋಲ್ಡ್ ಯು, WHO ಇಸ್ ಕಂಪ್ಲೀಟ್ಲಿ ಪ್ರೆಷರೈಸಿಂಗ್ ಎವ್ರಿ ಕಂಟ್ರಿ. ಇದೆ ಫಸ್ಟ್ ರಾಜಕಾರಣಿಗಳು ನಡ್ಕೊಳ್ಳಿ, ಅಲ್ಲ ರಾಜಕಾರಣಿಗಳು ನಡ್ಕೊಳ್ಳಿ, ಅವರನ್ನು ಫಾಲೋ ಅಂದ್ರೆ ಆಸ್ ಶಿ ಸೆಡ್, ಐ ಅಗ್ರಿ ವಿತ್ ಹರ್, ಆಸ್ ಶಿ ಸೆಡ್ ಈ ದೇಶ ತುಂಬಾ ಬಿಸ್ನೆಸ್ ಪೀಪಲ್ನಿಂದ ರೂಲ್ ಆಗ್ತಾ ಇರೋಂಥದ್ದು. ಅದನ್ನು ಹೋಗ್ಲಾಡಿಸ್ಬೇಕು ಅಂತಲೇ ಪ್ರಯತ್ನಗಳು ನಡೀತಿದೆ. ಬಿಕಾಸ್ ಎವ್ರಿ ಪೊಲಿಟಿಷಿಯನ್ಸ್ ಆರ್ ಇನ್ ಹ್ಯಾಂಡ್ ಆಫ್ ಸಮ್ ಬಿಸ್ನೆಸ್ ಪರ್ಸನ್, ಆ ಥರ ಆಗಿದೆ. ಅದನ್ನ ಎಲ್ಲ ಈ ಮುಂಚೆ ಇದ್ದಂತ ಯಾವ ಪಕ್ಷ ಇತ್ತು ಈ ದೇಶವನ್ನು ಈ ರೀತಿ ಮಾಡಿ ಹಾಕಿದೆ. ಟುಡೇ ವಿ ಆರ್ ಟ್ರೈಂಗ್ ಟು ಕಮ್ ಔಟ್ ಆಫ್ ಇಟ್. ಮಾಫಿಯಾಗಳಿಂದ ಹೊರಗೆ ಬರಬೇಕು. ಈ ದೇಶ ತುಂಬಾ ಶ್ರಮ ಪಡ್ತಾ ಇದೆ. ಮೋದಿಜಿ ಇಸ್ ಟೇಕಿಂಗ್ ಲಾಟ್ ಆಫ್ ಕೇರ್ ಇನ್ ಅವರು ಕರಪ್ಷನ್ ಅವರು ಎಲ್ಲ ಸರ್ಕಾರ ಅಂತ ಆಗಿದೆ ಕಮಿಷನ್. ನಾನು ಬಿಜೆಪಿನಲ್ಲಿದ್ದ, ಇವ್ರು ಬಿಜೆಪಿ ಇದ್ದಾರಾ? ಐ ನೋ ವಾಟ್ ಇಸ್ ಹ್ಯಾಪನಿಂಗ್ ಇನ್ಸೈಡ್ ಬಿಜೆಪಿ. ನೀವು ಗೊತ್ತಿಲ್ಲದಕ್ಕೆ ಮಾತಾಡ್ತೀರಾ. ಇನ್ನೊಂದು ಕರೆ ಇದೆ, ಕೊನೆದಾಗಿ ಒಂದು ಕರೆ ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ? ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ? ಓಕೆ, ಥ್ಯಾಂಕ್ ಯು. ಎಸ್, ಸುನಿಲ್ ಕುಮಾರ್ ಬಜಲ್ ಅವರು ಬಹುಶಃ ತಮಗೆ ಗೊತ್ತಿದೆ, ಶ್ರಮಜೀವಿಗಳು ಜೊತೆಗೆ ಕಾರ್ಮಿಕರಿಂದ ಹಿಡಿದು ಪ್ರತಿಯೊಬ್ಬರ ಕಷ್ಟಗಳು ಎಲ್ಲವೂ ಕೂಡ ಗೊತ್ತಿದೆ. ಅದರಲ್ಲೂ ಕೂಡ ನಮ್ಮ ಕರಾವಳಿ ಭಾಗದಲ್ಲಿ ಈ ಒಂದು ತಿಂಗಳು ಅಥವಾ ಈ ಡಿಸೆಂಬರ್, ಜನವರಿ, ಫೆಬ್ರವರಿ ತಿಂಗಳು ಬರುತ್ತೆ ಅಂತ ಬಂದಾಗ ಇಲ್ಲಿ ಹಬ್ಬ ಹರಿದಿನಗಳು, ಇಲ್ಲಿ ಜಾತ್ರೆ ಮಹೋತ್ಸವಗಳು, ಇಲ್ಲಿ ಯಕ್ಷಗಾನ, ಕಂಬಳ, ಆಟ, ನೇಮ, ಕೋಲ ಎಲ್ಲವೂ ಕೂಡ ಬರುವಂಥದ್ದು. ಪ್ರತಿಯೊಬ್ರು ಕೂಡ ಹೂ ಮಾರೋನಿಂದ ಹಿಡಿದು ಕ್ಯಾಟರಿಂಗ್ ಕೆಲಸಕ್ಕೆ ಹೋಗೋನು ಕೂಡ ಪ್ರತಿಯೊಬ್ರು ಕೂಡ ಕಷ್ಟಪಡುವಂತ ವಿಚಾರ. ಸ್ಯಾಟರ್ಡೆ ಮತ್ತು ಸಂಡೇ, ಶನಿವಾರ ಭಾನುವಾರ ಇಲ್ಲ ಅಂತ ಬಂದಾಗ ನೆಕ್ಸ್ಟ್ ವಾಟ್ ಅನ್ನೋದು ಗೊತ್ತಿಲ್ಲ. ಪ್ರಶ್ನೆ ಇದೆ ನಮ್ಮ ಕಣ್ಣ ಮುಂದೆ. ಏನ್ ಹೇಳ್ತಾರೆ, ಎಷ್ಟು ಕಷ್ಟದಲ್ಲಿದ್ದಾರೆ ಜನಸಾಮಾನ್ಯ. ನೋಡಿ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಇದೊಂದು ಸಾಂಸ್ಕೃತಿಕ ಕೇಂದ್ರ. ಇಲ್ಲಿ ಸಾವಿರ ಗಟ್ಟಲೆ ಕಲಾವಿದರಿದ್ದಾರೆ ನೋಡಿ. ಪಾಪ ಇವತ್ತು ಕಾರ್ಯಕ್ರಮ ನಿಷೇಧ ಅಂತ ಹೇಳಲಿಕ್ಕೆ ಇವ್ರಿಗೆ ಸುಲಭ. ಆದ್ರೆ ಆ ಕಾರ್ಯಕ್ರಮದ ಹಿಂದೆ ನಾಟಕ ಕಲಾವಿದರಿದ್ದಾರೆ, ಯಕ್ಷಗಾನ ಕಲಾವಿದರಿದ್ದಾರೆ. ಈ ಪಾಪ ಅವರ ಬದುಕೇನು, ಅವರು ಮುನ್ನೆ ಹೇಳ್ತಾ ಇದ್ದಾರೆ 2 ವರ್ಷದಲ್ಲಿ ಇವರಿಗೆ ಏನು ಸಿಕ್ಕಿಲ್ಲ ಪಾಪ. ಇವರು ನೀವು ನಂಬಲಿಕ್ಕಿಲ್ಲ, ಎಂತೆಂತ ಕಲಾವಿದರು ಪಾಪ ಇವತ್ತು ಸೆಕ್ಯೂರಿಟಿ ಕೆಲಸಕ್ಕೆ, ಸಣ್ಣ ಪುಟ್ಟ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ನೋಡುವಾಗ ಕಣ್ಣಲ್ಲಿ ನೀರು ಬರುತ್ತೆ. ಅದೇ ರೀತಿ ದುಡಿ ತಿಂತಕ್ಕಂಥ ಜನ, ಕಟ್ಟಡ ಕಾರ್ಮಿಕರು ಇವತ್ತು ದೊಡ್ಡ ಈ ಕೊರೋನಾದಿಂದ ಹೊಡೆತ ಬಿದ್ದದ್ದು ಕನ್ಸ್ಟ್ರಕ್ಷನ್ ಫೀಲ್ಡ್ಗೆ. ಲಕ್ಷಾಂತರ ಉದ್ಯೋಗಗಳು ನಾಶ ಆಗಿದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳಾಗ್ತವೆ ನೋಡಿ, ದೊಡ್ಡ ದೊಡ್ಡ ಬಿಲ್ಡರ್ಸ್ ಎಲ್ಲ ಇದೆ. ಅಂತ ಸಾವಿರ ಗಟ್ಟಲೆಯಲ್ಲಿ ಕಟ್ಟಡ ಕಾರ್ಮಿಕರಿಗೆ ಉದ್ಯೋಗ ಕಳ್ಕೊಂಡಿದ್ದಾರೆ. ಅದೇ ರೀತಿ ಹೋಟೆಲ್ ಕಾರ್ಮಿಕರು, ಸಣ್ಣ ಪುಟ್ಟ ಕೆಲಸ ಮಾಡ್ತಕ್ಕಂಥವ್ರು ಪಾಪ ಅವರು ಈ 2 ವರ್ಷದಲ್ಲಿ ಅವರ ಆದಾಯ ಹೋಗಿದೆ. ಒಂದು ಕಡೆ ಕೆಲಸ ಕಳ್ಕೊಂಡಿದ್ದಾರೆ, ಇನ್ನೊಂದು ಕಡೆ ಕೆಲಸಕ್ಕೆ ಹೋಗಿ ಅರ್ಧ ಸಂಬಳ, 10,000 ಸಂಬಳ ಇದ್ದಲ್ಲಿ 5,000 ಸಂಬಳ. ಸಮಯದ ಅವಧಿ ಜಾಸ್ತಿ ಆಗಿದೆ. 8 ಗಂಟೆ ದುಡಿಯುವ 16 ಗಂಟೆ ದುಡಿಸುವವರು ಇದ್ದಾರೆ, 14 ಗಂಟೆ ದುಡಿಸ್ತಾರೆ, ಸಂಬಳ 5,000. ಈ 5,000 ತೆಗೆದುಕೊಂಡು ಅವನು ಬಾಡಿಗೆ ಕೊಡ್ಬೇಕಾ, ಕರೆಂಟ್ ಬಿಲ್ ಕಟ್ಟಬೇಕಾ, ನೀರಿನ ಬಿಲ್ ಕಟ್ಟಬೇಕಾ, ಮಕ್ಕಳ ಫೀಸ್ ಕಟ್ಟಬೇಕಾ, ಈ ಕಡೆಯಿಂದ ಶಾಲೆಯವರ ಪ್ರೆಷರ್ ಬೀಳ್ತಾ ಇದೆ, ಫೀಸ್ ಕಟ್ಟಬೇಕಾ, ಅವರ ಹೊಟ್ಟೆಗೆ ತಿನ್ಬೇಕಾ. ಎಂಥ ಸಂಕಷ್ಟದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದುಡಿದು ತಿಂತಕ್ಕಂಥ ಜನ ಇದ್ದಾರೆ ಪಾಪ. ಬೇರೆ ಬೇರೆ ನಮ್ಮ ಸಾರಿಗೆ ರಂಗ ನೋಡಿ, ರಿಕ್ಷಾ ಚಾಲಕರು ಪಾಪ ಕಳೆದ 2 ವರ್ಷ ಕೂಡ ಲಾಕ್ಡೌನ್ ಅಲ್ಲಿ ರಿಕ್ಷಾ ಇದೆ ಅಂತೆ. ರಿಕ್ಷಾ ಪಾರ್ಕ್ ಅಲ್ಲಿ ರಿಕ್ಷಾ ಇಟ್ಟು ಇವ್ರು ಏನ್ ಮಾಡುದು? ಜನರ ಕೈಯಲ್ಲಿ ಹಣ ಇಲ್ಲ ಪಾಪ, ಜನ ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ. ಇವರು ರಿಕ್ಷಾ ಕೊಂಡೋಗಿ ಪಾರ್ಕ್ ಅಲ್ಲಿ ಇಟ್ಟು ದುಡಿಲಿಕ್ಕೆ ಆಗ್ತದೆ. ಬಸ್ ಕಂಡಕ್ಟ್ ಡ್ರೈವರ್ಸ್ನವರು ಬಸ್ ಇಲ್ಲ, ತಿಂಗಳು ಗಟ್ಟಲೆ ಬಸ್ ಒಳಗೆ ಇಟ್ಟಿದ್ದಾರೆ. ಇವರು 1000 ಗಟ್ಟಲೆ ಜನ ಇದ್ದಾರೆ ನೋಡಿ. ಹೀಗೆ ಎಲ್ಲ ವಿಭಾಗವನ್ನು ನೀವು ತೆಗೆದು ನೋಡಿ, ಒಂದೊಂದು ವಿಭಾಗದಲ್ಲಿ ಒಂದೊಂದು ಕಷ್ಟ ಇದೆ.
ಇಂಥ ಸಂದರ್ಭದಲ್ಲಿ ನೋಡಿ ಇವರು ಏಕಾಏಕಿ ಈ ರೀತಿ ಎಲ್ಲ ಮಾಡುವಂತಿದೆಯಲ್ಲ, ನಾವು ನೇರ ಹೇಳುವಂಥದ್ದು ಸರ್ಕಾರ ಸ್ವಲ್ಪ ಪ್ರಜ್ಞಾವಂತಿಕೆ ಬೇಕು ಇವರಿಗೆ. ಯಾಕಂದ್ರೆ ಇವರ ವೈಫಲ್ಯಗಳನ್ನ ಮರೆಮಾಚಲಿಕ್ಕೆ ಅದನ್ನ ಜನರ ಮೇಲೆ ಹಾಕುವುದಲ್ಲ. ಯಾಕಂದ್ರೆ ಜನಕ್ಕಂತೂ ಕಳೆದ 2 ವರ್ಷದ 3ನೇ ವರ್ಷ ಬೇರೆ ಬೇರೆ ರೀತಿಯಾದ ಖಂಡಿತ ಕೂಡ ಅವ್ರಿಗೆ ಜೀವನ ನಡೆಸಿಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ಕಳೆದ ಬಾರಿ ನಿಮಗೆ ಗೊತ್ತಿದೆ, ಕಳೆದ ಬಾರಿ ಹೇಳಿದ್ರು ನೀವು ಲೋನ್ ಕಟ್ಟಬೇಡಿ, ಲೋನ್ ಫ್ರೀ ಅಂತ. ಮತ್ತೆ ನೋಡುವಾಗ ಅವರ ಮೇಲೆ ಕರೆಂಟ್ ಬಿಲ್ ಕಟ್ಟಬೇಡಿ, 2 ತಿಂಗಳು ಕಟ್ಟಬೇಡಿ, ಮತ್ತೆ ಬಂತಲ್ಲಿ ಕರೆಂಟ್ ಫೀಸ್ ಕೊಂಡೋಗುವಂತ ಈ ರೀತಿ ಸುಳ್ಳು ಹೇಳ್ತಾ ಇರುವಂತದ್ದು, ಜನರನ್ನ ದಾರಿ ತಪ್ಪಿಸ್ತಕ್ಕಂಥದ್ದು ಇವೆಲ್ಲವುಗಳಾಗ್ತದೆ. ಒಟ್ಟಾರೆಯಾಗಿ ನಾವು ಹೇಳುವಂತ ಏನ್ ಗೊತ್ತಾ, ಒಂದ್ ಕಡೆ ಇಡೀ ದೇಶದ ಒಳಗಡೆ ಇವತ್ತು ಸರ್ಕಾರ ಸರಿಯಾದ ರೀತಿ ಕಟ್ಟಡ ಕ್ರಮಗಳನ್ನು ಕೈಗೊಳ್ಳಬೇಕು. ಇವರ ಇಡೀ ಜುಟ್ಟು, ಈಗಾಗಲೇ ಮೇಡಮ್ ಓಪನ್ ಆಗಿ ಹೇಳಿದ್ರು, ಇವರ ಇಡೀ ಜುಟ್ಟು ಇರುವುದು ಕಾರ್ಪೊರೇಟ್ ಕಂಪನಿಗಳ ಕೈಯಲ್ಲಿ. ಇವರ ಹಿತಾಸಕ್ತಿಯನ್ನು ಅವ್ರು ನೋಡ್ತಾರೇ ಹೊರತು ಜನರ ಹಿತಾಸಕ್ತಿ ಅವ್ರು ಬೇಕಾಗಿಲ್ಲ. ಕಟ್ಟುನಿಟ್ಟಿನ ಕ್ರಮಗಳನ್ನು, ಈಗ ಆರೋಗ್ಯದ ಬಗ್ಗೆ ಸುರಕ್ಷಿತ ಕ್ರಮಗಳನ್ನು ವಹಿಸಬೇಕು. ಇವತ್ತು ದೇಶಕ್ಕೆ ಮಾತ್ರವಲ್ಲ ಜಗತ್ತಿಗೆ ಮಾದರಿ ಕೇರಳ ಸರ್ಕಾರ. ಅಲ್ಲಿ ಕಳೆದ ಕೊರೋನಾ ಪ್ರಾರಂಭ ತಿಂಗಳುಗಟ್ಟಲೆ ಅವರು ಕಿಟ್ಟು ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕ ಏನ್ ಕೊಟ್ಟಿದೆ ಕಿಟ್ಟು ಜನರಿಗೆ ಏನು ಅಂತ ಸಂದರ್ಭದೊಳಗಡೆ ಪ್ರಧಾನಿ ಮಂತ್ರಿ ಕೇಸುಗಳು ಜಾಸ್ತಿ ಅಲ್ಲ, ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತೆ. ಇವರು ಏನ್ ಮಾಡಿದ್ರು ಇಲ್ಲಿ, ಇವರು ಏನ್ ಮಾಡಿದ್ರು ಕರ್ನಾಟಕ. ನಾನು ಹೇಳೋದು ಲಾಕ್ ಡೌನ್ ಮಾಡಬೇಡಿ, ಸುರಕ್ಷಿತ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ತಗೊಳ್ಳಿ. ನೀವು ಮಾಸ್ಕ್ ಹಾಕ್ಲಿಕ್ಕೆ ಹೇಳಿದ್ರಿ, ಮಾಸ್ಕ್ ಹಾಕಿದ್ರು, ಸ್ಯಾನಿಟೈಸರ್ ಮಾಡಿ, ಜನ ಕೇಳ್ತಾರೆ, ಹಾಕ್ತೀವಿ. ಆರೋಗ್ಯದ ಮೇಲೆ ನಮ್ಗಳಿಗೆ ಜವಾಬ್ದಾರಿ ಇದೆ. ರಿಕ್ವೆಸ್ಟಿಂಗ್ ದ ಗವರ್ಮೆಂಟ್, ಲಾಕ್ ಡೌನ್ ಮಾಡಬೇಡಿ, ಸುರಕ್ಷಿತ ಕ್ರಮವನ್ನು ಕಟ್ಟುನಿಟ್ಟಾಗಿ ತಗೊಳ್ಳಿ. ಇವತ್ತು ಜನರ ಮನಸ್ಸಲ್ಲಿ ಹೇಗಿದೆ, ಮೀಡಿಯಾದವರು ಈ ಏನು ಕೊರೋನಾದ ಬಗ್ಗೆ ಆಗ್ಲಿ, ಒಮಿಕ್ರಾನ್ ಬಗ್ಗೆ ಆಗ್ಲಿ, ಅಂದ್ರೆ ಅವರು ಮೀಡಿಯಾಗಳನ್ನು ಬಂದ್ ಮಾಡ್ಬೇಕು. ಆದ್ರೆ ನಿಮ್ಮ ಮೀಡಿಯಾ ಹೇಗೆ ಆಗ್ಬೇಕಾದ್ರೆ, ಇವತ್ತು ನೀವು ನಮ್ಮನ್ನು ಕರೆಸಿದಿರಿ, ನೀವು ಈ ತರ ಎಲ್ಲ ನಮ್ಮಲ್ಲಿ ಒಪಿನಿಯನ್ ಕೇಳಿದಿರಿ, ಸಾರ್ವಜನಿಕರ ಒಪಿನಿಯನ್ ಕೇಳಿದಿರಿ, ನೀವು ಯಾರು ಉಚ್ಚ ತಜ್ಞರಿದ್ದಾರಲ್ಲ ಆ ಸರ್ಕಾರಕ್ಕೆ ಕಳಿಸಿಕೊಡಿ. ಏನು ಜನರು ಮಾತಾಡ್ತಾರೆ, ಏನೋ ಅವರ ವ್ಯೂಸ್ ಉಂಟಾ, ನಮ್ಮ ಏನು ವ್ಯೂಸ್ ಉಂಟಾ, ಅವರ ಪಾರ್ಟಿಯ ವಕ್ತಾರರ ವ್ಯೂಸ್ ಉಂಟಾ, ನೀವು ಕಳಿಸಿಕೊಡಿ, ಅವ್ರು ಕೇಳಿಸ್ಕೊಳ್ಳಿ. ನಾನು ಹೇಳ್ತಾ ಇರೋದೆ, ಮೊನ್ನೆ ತನಕ ನ್ಯೂ ಇಯರ್ಗೆ 9:30 ತನಕ 1000 ಗ್ಯಾದರಿಂಗ್, 10 ಗಂಟೆಗೆ ಇವರಿಗೆ ಕೊರೋನಾ ಬರುತ್ತಾ? 10 ಗಂಟೆ ನಂತರ ರಾತ್ರಿ ತಿರುಗುತ್ತದ ಕೊರೋನಾ? ನೀವು ನೋಡಿದಿರ ನ್ಯೂ ಇಯರ್ ಪಾರ್ಟಿಯಲ್ಲಿ 9:30 ತನಕ ಇಡೀ ಇದು ಮಾಡಿದ್ದಾರೆ. ಯಾರು ನೋಡಿ, ಯಾರು ನ್ಯೂ ಇಯರ್ ಪಾರ್ಟಿ ಮಾಡಿಲ್ಲ? ಬಾರಿನವ್ರಿಗೆ ತೊಂದರೆನಾ? ಪಾಪ ಏನೋ ಒಂದು ಅವ್ರಿಗೆ ವ್ಯಾಪಾರ ಆಗ್ತಿತ್ತು ಒಂದು 31ಗೆ, ಅದಕ್ಕೆ ಕೂಡ ಕತ್ತರಿ ಹಾಕಿದ್ರು. ಇವರು ಟ್ಯಾಕ್ಸ್ ವಸೂಲಿ ಮಾಡ್ತಾರೆ, ಅವ್ರಿಗೆ ಕನ್ಸೆಷನ್ ಕೊಡ್ತಾರ? ಈ ಪ್ರಾಪರ್ಟಿ ಟ್ಯಾಕ್ಸ್ ಅಲ್ಲಿ ಕನ್ಸೆಷನ್ ಕೊಟ್ಟಿದ್ದಾರೆ ಅವರು. ನೋಡಿ ಎಷ್ಟು ತೊಂದರೆ ಕೊಟ್ಟಿದ್ದಾರೆ. ಲಾಕ್ ಡೌನ್ ಅವರು ತೆಗೆಯಬೇಕು. ನಾವು ಇಲ್ಲಿ ಕೂತು ಇವತ್ತು ನೀವು ನಮ್ಮನ್ನು ಕರೆಸಿದ್ದೀರಿ, ನಾವು ನಮ್ಮ ಎಲ್ಲ ಕೆಲಸಗಳನ್ನು ಸೈಡ್ಗಿಟ್ಟು ಇವತ್ತು ಹುಚ್ಚರಾಗಿ ಬಂದು ಮಾತಾಡ್ಲಿಕ್ಕೆ ನಾವು ರೆಡಿ ಇಲ್ಲ. ನಾವು ಏನು ಮಾತಾಡ್ತೇವೆ ಇವತ್ತು ಸಾರ್ವಜನಿಕರ ಪರವಾಗಿ ನಾವು ಮಾತಾಡುದು. ನೀವು ಸರ್ಕಾರಕ್ಕೆ ಮುಟ್ಟಿಸ್ಬೇಕು, ಲಾಕ್ ಡೌನ್ ತೆಗೆಯಬೇಕು. ಅವರು ಏನು ಮಾಡಬೇಕು ನಾನು ಹೇಳ್ತೇನೆ. ಹೋಟೆಲ್ ಅಲ್ಲಿ ಇವತ್ತು ಪ್ರಾಪರ್ ಸ್ಯಾನಿಟೈಸೇಷನ್ ಇಲ್ಲ, ವಾಶ್ರೂಮ್ಗಳು ಹೋಟೆಲ್ಗಳಲ್ಲಿ ಎಂಟರ್ ಆಗುವಾಗ ಸ್ಯಾನಿಟೈಸೇಷನ್, ಜನರಿಗೆ ನೀವು ತಿಳುವಳಿಕೆ ಇಲ್ಲ ಇನ್ನು ಸಹ ಜನರಿಗೆ. ನಾವು ಕೂಡ ಇದಿಲ್ಲ, ನಾವು ಕೂಡ ಕೆಲವೊಮ್ಮೆ ರಾಂಗ್ ಮಾಡುತ್ತೇವೆ. ನಾವು ಎಲ್ಲರೂ ಜನರು ಅವೇರ್ನೆಸ್ ಬೇಕು, ಜನರು ತಿಳುವಳಿಕೆ ಹೇಗೆ ಗೊತ್ತು. ನೋಡಿ ಫಾರಿನ್ ಅಲ್ಲಿ ನೋಡಿ, ಕ್ಯಾನಡಾ ಕಂಟ್ರಿ ಆಗಲಿ, ನಮ್ಮ US ಅಲ್ಲಿ ಜನರಿಗೆ 10 ಮಂದಿ ಮನೆ ಒಳಗಡೆ ಇರಬಾರ್ದು ಅಂತ ಹೇಳಿ ಅವ್ರು ಫಾಲೋ ಮಾಡ್ತಾರೆ. ಆದ್ರೆ ನಾವು ಫಾಲೋ ಮಾಡ್ಬೇಕು ರೂಲ್ಸ್ ಅನ್ನು. ನೀವು ಜನರಿಗೆ ನೀವು ತಜ್ಞರನ್ನು ಜನರ ಮಧ್ಯೆ ಬಿಡಿ, ನೀವು ಅವರಿಗೆ ಅವೇರ್ನೆಸ್ ಮಾಸ್ಕ್ ಹಾಕಿ, ಪ್ರಾಪರ್ ಸ್ಯಾನಿಟೈಸರ್ ಮಾಡಿ, ಸೋಷಿಯಲ್ ಡಿಸ್ಟೆನ್ಸ್ ಮಾಡಿ. ಅದು ಬಿಟ್ಟು ಲಾಕ್ ಡೌನ್ ತೆಗೀರಿ, ಕರ್ಫ್ಯೂ ತೆಗೀರಿ, ಬಡ ಜನತೆಗೆ ನೀವು ತೊಂದರೆ ಕೊಡಬೇಡಿ. ಅವರ ಒಟ್ಟಿಗೆ ನೀವು ಕೊಡಲಿ ಹಾಕುದಾದ್ರೆ ನೀವು ಅವರನ್ನು ಸಾಕ್ಬೇಕು, ನೀವು ಅವರಿಗೆ ಕೊಡಿ, ಪ್ರಾಪರ್ ಸ್ಯಾಲರಿ ಕೊಡಿ, ಪರಿಹಾರ ಕೊಡಿ. ಪರಿಹಾರ ಕೊಟ್ರೆ ಮಾತ್ರ ನೀವು ಲಾಕ್ ಡೌನ್ ಆಡಿ, ಇಲ್ಲದ್ರೆ ಲಾಕ್ ಡೌನ್ಗೆ ಎಲ್ಲ ಸಾರ್ವಜನಿಕರ ವಿರೋಧ ಉಂಟು. ನಾವು ಯಾವುದನ್ನು ಬೇಡ ಹೇಳ್ತಿದ್ದೇವೆ ಅದೇ ನಮ್ಗೆ ಬಂದಿದೆ. ಈಗ ಮಾಸ್ಕ್ ಹೇಳ್ತೇವೆ ನಾವು, ಮಾಸ್ಕ್ ಅನ್ನು ಕಂಟಿನ್ಯೂ 24 ಗಂಟೆ ಹಾಕಿದ ಕೂಡಲೇ 100% ಅದ್ರಿಂದಲೇ ರೋಗ ಬರ್ತದೆ. ಯಾಕಂದ್ರೆ ನಾವು ಹಾಕಲ್ಲ ಆದ್ರೆ ರೂಲ್ಸ್ ಅಲ್ಲಿ ಪೊಲೀಸರು ಫೈನಿಗೋಸ್ಕರ ಹಾಕ್ತೇವೆ, ಆದ್ರೆ ಅದ್ರಿಂದಲೇ ರೋಗ ಬರ್ತದೆ. ಯಾಕೆಂದ್ರೆ ನಾವು ಆಕ್ಸಿಜನ್ ಅನ್ನು ತಗೊಳ್ಳುದಲ್ಲ, ನಾವು ಕಾರ್ಬನ್ ಡೈಆಕ್ಸೈಡ್ ತಗೊಳ್ಳುದು ಅದನ್ನೇ. ಯಾಕಂದ್ರೆ ಲಂಗ್ಸಿಗೆ ಪ್ರಾಬ್ಲಮ್ ಬರ್ತದೆ. ಇನ್ನೊಂದು ಇವರು ಹೇಳೋದು, ಕನ್ಸ್ಟ್ರಕ್ಷನ್ ಫೀಲ್ಡ್ ಹೇಳಿದ್ರೆ ಪ್ರತಿ ಒಬ್ಬರಿಗೆ ಕೆಲಸಕ್ಕೆ ಕಷ್ಟ ಆಗ್ತದೆ, ಯಾಕೆ ಲಿಂಕ್ ಬರ್ತದೆ. ಈಗ ಮದುವೆ ಅಂತ ಹೇಳೋದು, ಪ್ರತಿ ಒಬ್ಬನು ಅಲ್ಲಿ ಕಳ್ಕೊಳ್ತಾನೆ. 1,100 ಮಾಡಿದ ಕೂಡಲೇ ಎಷ್ಟೋ ಅವರು ಸೆಟ್ ಮಾಡ್ಕೊಂಡವರು ಅಲ್ಲಿ ಊಟದ ವ್ಯವಸ್ಥೆಯ
ಏನೆಲ್ಲ ತುಂಬ ವ್ಯವಸ್ಥೆಗಳು ಇರ್ತದೆ. ಒಂದು ಫಂಕ್ಷನ್ ಹೇಳುವಾಗ, ಕೋಲ ನೇಮ ಹೇಳುವಾಗ ಅಲ್ಲಿ ಸಹ ಒಂದು ವ್ಯವಸ್ಥೆ ಇರ್ತದೆ. ಅದನ್ನೆಲ್ಲ ನೀವು 100ಕ್ಕೆ 50ಕ್ಕೆ ಮಾಡ್ಕೊಂಡು ಹೋದ್ರೆ ಅವರ ಹೊಟ್ಟೆ ಪಾಡೇನು ಅಂತ ನಾನು ಹೇಳು. ಹೊಟ್ಟೆ ಪಾಡೇನು, ಹೊಟ್ಟೆಗೆ ಹೊಡಿತಿದ್ದೀರಿ. ಅವರು ಆಗ ಹೇಳಿದ್ರು ಸಾಯಿನಾಥರು, ನಾಚಿಕೆ ಆಗ್ಬೇಕು ಇವರಿಗೆ, ಶಾಲೆ ಬಂದ್ ಮಾಡಿದ್ರೆ ಕರೆಕ್ಟ್ ಕ್ಯಾಂಟೀನ್ ಇಲ್ಲ. ಯಾವುದು ನಾವು ಮೊಬೈಲಿಂದ ಬರ್ತದೆ ಅಂತ ಹೇಳಿದ್ದೇವೆ, ಮೊಬೈಲ್ ಈಗ ನಾವು ಬಳಕೆ ಮಾಡಿದೆವು, ಮಾಸ್ಕನ್ನೇ ಯೂಸ್ ಮಾಡ್ತಾ ಇದ್ದೇವೆ. ನಾನು ಹೇಳೋದು, ದಯಮಾಡಿ ನೀವು ಇಂಥ ಒಂದು ರೂಲ್ಸ್ ತರಬೇಡಿ. ಜನರಿಗೆ ಗೊತ್ತುಂಟು, ಅವ್ರು ಹೇಳಿದಾಗೆ ನೀವು ನಮಗೆ ಮೆಡಿಕಲ್ ಮತ್ತು ಎಜುಕೇಷನ್ ಫ್ರೀ ಕೊಟ್ಟರೆ ಜನರು ಏನೂ ಕೇಳುವುದಿಲ್ಲ. ನೀವು ಬೇರೆ ನೀವು ಎಲ್ಲ ಗಲ್ಫ್ ಕಂಟ್ರಿಯನ್ನು ನೋಡಿ, ಅಲ್ಲಿ ಅವರು ಮಾಡಿದ್ರು ಇವರು ಮಾಡಿದ್ರು, ಅವರು ಹೈಜಿನಿಕ್ ಇರ್ತಾರೆ. ನಮ್ಮಾಗೆಲ್ಲ ನಾವಿಲ್ಲಿ ಮಣ್ಣಲ್ಲಿ ಹೊರಳಾಡ್ತಾ ಇರ್ತೇವೆ, ನಮಗೆ ಇಮ್ಯುನಿಟಿ ತುಂಬ ಇರ್ತದೆ, ನಮಗೆ ಯಾವ ರೋಗ ಹತ್ರ ಬರುವುದಿಲ್ಲ. ಜನರಿಗೆ ಅವೇರ್ನೆಸ್ ಕೊಡಿ. ಸುಮ್ಮನೆ ಈ ರೀತಿ ಬಂದ್ ಮಾಡಿಕೊಂಡು, ಈಗ ನಾಳೆ ಬಸ್ ಹೋಗ್ಲಿಕ್ಕೆ ಉಂಟಂತೆ, ಗೊತ್ತಿಲ್ಲ ಜನರು ಯಾಕೆ ಬಸ್ಸಲ್ಲಿ ಸುತ್ತುತ್ತಾರೆ ಅಂತ ನನಗೆ ಗೊತ್ತಿಲ್ಲ. ಪೊಲಿಟಿಷಿಯನ್ ಎಲ್ಲ ರೌಂಡ್ ಹೊಡಿತಾರೆ ಗೊತ್ತಿಲ್ಲ. ಇವರೆಲ್ಲ ಫಂಕ್ಷನಿಗೆ ಹೋಗಿ ಊಟ ಮಾಡ್ತಾರೆ, ಗಮ್ಮತ್ ಮಾಡ್ತಾರೆ, ಪಾರ್ಟಿ ಮಾಡ್ತಾರೆ. ಜನರು ಮಾತ್ರ ಹೋಗ್ಲಿಕ್ಕಿಲ್ಲ. ಅದು ಯಾವ ಒಂದು ಆ ತಜ್ಞನನ್ನು ಕರೆದು ಆ ಕರ್ಫ್ಯೂ ಅಂದ್ರೆ ಏನು, ವ್ಯಾಕ್ಸಿನ್ ಅಂದ್ರೆ ಏನು, ಇದೆಲ್ಲ ಒಂದು ನಮ್ಗೆ ಗೊತ್ತು ಮಾಡಿದ್ರೆ ಅವನಿಗೂ ನಾವು ಒಂದು ಸೆಲ್ಯೂಟ್ ಕೊಡ್ತೇವೆ. ಕೋವಿಡ್ ಯಾವಾಗ ಬರ್ತದೆ, ಎಲ್ಲಿ ಹೋಗ್ತದೆ. ಚಾನಲ್ ಬಗ್ಗೆ ಒಂದು ಮಾತಾಡ್ಲಿಕ್ಕೆ ಏನಂದ್ರೆ ನೋಡಿ, ಈ ಕೊರೋನಾಗೆ ಸಂಬಂಧಪಟ್ಟು ದೇಶ ಮಟ್ಟದ ರಾಜ್ಯ ಮಟ್ಟದ ಅದೆಷ್ಟೋ ಚಾನೆಲ್ಗಳು ಜನರನ್ನು ಹೆದರಿಸಿ ಜನರ ವಿರುದ್ಧ ಕಾರ್ಪೊರೇಟ್ ಕಂಪನಿಯ ಪರವಾಗಿರುವಂತ ಸಂದರ್ಭದಲ್ಲಿ ನಮ್ಮ ಕರಾವಳಿ ಭಾಗದ ಈ ನಮ್ಮ ಕುಡ್ಲ ಲೋಕಲ್ ಚಾನೆಲ್, ನಮ್ಮ ಕುಡ್ಲ ಸೇರಿದಂತೆ ಅನೇಕ ಚಾನೆಲ್ಗಳು, ನಮ್ಮ ತುಳುನಾಡಿನ ಚಾನೆಲ್ಗಳು ಜನರ ಪರವಾಗಿ ನೀವು ದೃಢವಾಗಿ ನಿಂತಿದ್ದಾರಲ್ಲ, ಖಂಡಿತಕ್ಕೂ ನಿಮಗೆ ವಿಶೇಷವಾಗಿ ನಮ್ಮ ಕುಡ್ಲ ಚಾನೆಲ್ಗೆ ತುಳುನಾಡಿನ ಜನತೆಯ ಪರವಾಗಿ ನಾವು ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಥ್ಯಾಂಕ್ ಯು ಸರ್. ಕೊನೆಯದಾಗಿ ಮೇಡಮ್, ಕೊನೆಯದಾಗಿ ಅಲ್ಲ ಹೇಳೋದು, ಎಲ್ಲಾ ದೇಶಗಳು ನಮ್ಮ ರಾಷ್ಟ್ರದ ಪ್ರಧಾನಿಗಳನ್ನ ಮೊದಲಾಗಿ ನಮ್ಮ ರಾಜ್ಯದ ಬಗ್ಗೆ ಮಾತಾಡೋದು ಜೊತೆಗೆ ನಮ್ಮ ಬೆಂಗಳೂರು ನೋಡಿದ್ವಿ. ಬೆಂಗಳೂರಲ್ಲಿ ಕೇಸ್ ಜಾಸ್ತಿ ಆಗ್ತಾ ಇದೆ. ಎಸ್, ಓಕೆ, ಈಶ್ವರಪ್ಪನವರೇ ಹೇಳ್ತಾ ಇದ್ದಾರೆ ಬೆಂಗಳೂರಲ್ಲಿ ಕೇಸ್ ಜಾಸ್ತಿ ಆಗ್ತಾ ಇದೆ, ಯಾಕೆ ಇತರ ಜಿಲ್ಲೆಗಳಿಗೆ ಈ ರೀತಿ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ ಅಂತ ಬಂದಾಗ, ಒಂದ್ಸಗೆ ನಮ್ಮ ಜಿಲ್ಲೆ ಕರಾವಳಿ ಭಾಗ ಈ ಒಂದು ಸೀಸನ್ ಆಗ್ಲೇ ಹೇಳಿದಾಗ ಇಲ್ಲಿ ಆರಾಧನಾ ಕ್ರಮಗಳು, ಧಾರ್ಮಿಕ ವಿಚಾರ, ನಂಬಿಕೆಗಳು, ಈ ಭೂತ ಕೋಲ ನೇಮ, ಭೂತ ಕಟ್ಟುವವರು, ಯಕ್ಷಗಾನ ಕಲಾವಿದರು, ಅವರ ಜೀವನ ಏನು ಮೇಡಮ್? ಇದು ಇನ್ನು ಕಷ್ಟ ಆಗ್ತದೆ. 2 ವರ್ಷದಿಂದ ಎಲ್ಲವೂ ಬೇಕು. ಇದರಲ್ಲಿ ಸ್ವಲ್ಪ ಕಾಳಜಿ ಇಲ್ಲ ಮೇಡಮ್. ನಾನು ನಿಮ್ಮಲ್ಲಿ ಹೇಳಿದ್ರೆ ಇದು ಸ್ವಲ್ಪ ಕಾಳಜಿ ಇಲ್ಲಿರುವಂತಹ ಶಾಸಕರಿಗೆ, ಸಚಿವರಿಗೆ, ನಮ್ಮ ಎಂಪಿಗಳಿಗೆ, ರಾಜ್ಯಾಧ್ಯಕ್ಷರಿಗೆ ಎಲ್ಲರಿಗೂ ಕೂಡ ಸ್ವಲ್ಪ ಗೊತ್ತಾಗ್ತಾ ಇದ್ರೆ ಅವ್ರು ಕಲಾವಿದರ ಬದುಕು ಸ್ವಲ್ಪ ಆದ್ರೂ ಗೊತ್ತಾಗ್ಬೇಕು. ಅದೆಲ್ಲ ಗೊತ್ತಾಗ್ಬೇಕು ಎಲ್ಲರಿಗೂ. ನಾನು ಹೇಳ್ತೀನಿ ಹೇಗೆ ಅಂತ. ಎಲ್ಲವೂ ಮಾಡ್ಬೋದು, ಆದ್ರೆ ಕ್ರಮಬದ್ಧವಾಗಿ ಮಾಡ್ಲಿಕ್ಕಾಗತ್ತೆ. ನೀವೊಂದು ಕಾರ್ಯಕ್ರಮ ಮಾಡಿ, ದೂರ ಚೇರ್ಸ್ ಅನ್ನ ಹಾಕಿ ಕಾರ್ಯಕ್ರಮ ಮಾಡಿ, ಅದೆಲ್ಲ ಸಾಧ್ಯ ಉಂಟು. ಇನ್ನೊಂದು ಮೇಡಮ್, ನೀವು ಹೇಳಿ, ಜನಗಳು ಸಿವಿಲೈಸ್ಡ್ ಆಗ್ಬೇಕು. ಇನ್ನು ನಾವು ಸಿವಿಲೈಸ್ ಆಗಿಲ್ಲ. ಲಾಕ್ಡೌನ್ ಬಗ್ಗೆ ಮಾತಾಡಲಿಕ್ಕೆ ಬಂದದ್ದು. ಲಾಕ್ಡೌನ್ ಬೇಡ ಅಂತ ಹೇಳಿ ಅಷ್ಟೇ. ಒಂದು ಸ್ವಲ್ಪ ಆದ್ರೂ ನೈತಿಕತೆ. ತಾವುಗಳು ಹೇಳಿದ್ರಿ ಮಾಸ್ಕ್ ಗಳನ್ನ ಹಾಕಿ, ಮಾಸ್ಕ್ ಹಾಕಿದ್ವಿ, ಸ್ಯಾನಿಟೈಸ್ ಮಾಡಿದ್ವಿ, ಡೋಸ್ ತಗೊಂಡ್ವಿ, ಡಿಸ್ಟೆನ್ಸಿಂಗ್, ಎಸ್ ಅದನ್ನು ಮಾಡಿದ್ವಿ. ಇಲ್ಲ, ಡಿಸ್ಟೆನ್ಸಿಂಗ್ ಮಾಡ್ತಿಲ್ಲ ಮೇಡಮ್. ತಾವುಗಳು ಎಲೆಕ್ಷನ್ ಗೆ ಎಷ್ಟು ಡಿಸ್ಟೆನ್ಸಿಂಗ್ ಮಾಡಿದ್ರೆ ಇವತ್ತು ನೋಡಿ ಬಿಜೆಪಿ ಆಫೀಸ್ ಮುಂದುಗಡೆ ನೋಡಿ ಯೋಗ್ಯತೆ ಇಲ್ಲ ಸರ್ಕಾರಕ್ಕೆ, ಯಾಕಂದ್ರೆ ಸರ್ಕಾರ ಅದನ್ನ ಪಾಲನೆ ಮಾಡಿಲ್ಲ. ಡಿಸ್ಟೆನ್ಸಿಂಗ್ ಯೋಗ್ಯತೆ ಡಿಸ್ಟೆನ್ಸಿಂಗ್ ಮಾಡಿಲ್ಲ ಅವ್ರಿಗೆಲ್ಲ ನಾನು ಹೇಳ್ತಾ ಇದ್ದೀನಿ. ನೀವು ಡಿಸ್ಟೆನ್ಸಿಂಗ್ ಮಾಡ್ಕೊಳ್ಳಿ, ಭಯ ಇದ್ರೆ. ನಾನು ಇಲ್ಲಿ ಹೇಳಿರುವಂತದ್ದು, ತಾವುಗಳು ಹೇಳಿರುವಂತ ಎಲ್ಲವನ್ನ ಚಾಚು ತಪ್ಪದೆ ನಾವುಗಳು ಮಾಡಿದ್ದೇವೆ. ನಾನು ಸಜೆಷನ್ ಕೊಡ್ಲಿ. ಆದ್ರೆ ತಾವುಗಳು ತಮ್ಮ ಸರ್ಕಾರ ಜನರಿಗೆ ಏನ್ ಮಾಡಿದೆ ಅನ್ನೋ ಪ್ರಶ್ನೆಗಳ ನಡುವೆ, ಯಾಕಂದ್ರೆ ಎಲ್ಲ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ರೇಟ್ ಎಲ್ಲವೂ ಕೂಡ ತಾವುಗಳು ಕೊಟ್ರಿ ಅಲ್ವಾ? ತಾವುಗಳು ಏನ್ ಮಾಡಿದ್ರಿ? ಒಂದು ಓಟ್ ತಕೊಂಡ, ಮತ ತಕೊಂಡ ಸಣ್ಣ ಒಂದು ಋಣ ಇರುತ್ತೆ. ತಾವುಗಳು ಏನೂ ಕೂಡ ಮಾಡಿಲ್ಲ. ಇದು ತಮ್ಮ ಪ್ರಶ್ನೆ ಅಲ್ವಾ? ಉತ್ತರ ಇದೆಯಾ ಇದಕ್ಕೆ? ಇದು ನೋಡಿ, ನಾವು ಏನ್ ಮಾಡಿದ್ರಿ ಹೇಳ್ತೀನಿ. ಆನ್ ದ ಹೋಲ್ ಇಡೀ ಪ್ರಪಂಚವನ್ನು ಯಾರು ಸರಿಯಾಗಿ ಗಮನಿಸ್ತಾ ಇಲ್ಲ. ಎವ್ರಿವೇರ್ ದಿಸ್ ಪ್ರಾಬ್ಲಮ್ ಇಸ್ ದೇರ್. ಆದ್ರೆ
ಭಾರತದಲ್ಲಿ ನಾವು ಈ ಸಣ್ಣ ಮಟ್ಟದಲ್ಲಿ ಅನುಭವಿಸ್ತಿದೀವಿ, ಬೇರೆ ದೇಶಗಳಿಗೆ ಭಿಕ್ಷೆ ಬಿಡ್ತಿದ್ದಾರೆ, ನಮ್ಗಳಿಗೆ ಇಂಡಿಯನ್ಸ್ ಫೋನ್ ಮಾಡಿ ಹಣ ಕೊಡಿ ಅಂತ ಕೇಳ್ತಾರೆ. ಓಕೆ, ದರ್ ಸೋ ಮೆನಿ ಹ್ಯಾಪನಿಂಗ್. ಆದ್ರೆ ಇಲ್ಲಿ ನಾವು ಚೆನ್ನಾಗಿ ಜೀವನ ಮಾಡ್ತೀವಿ, ಬೇಕಾದಷ್ಟು ರಿಸೋರ್ಸ್ ಇದೆ, ರಿಸೋರ್ಸ್ ಇದ್ದಂಥವರು ಅದನ್ನ ಹಂಚ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು, ನಾವು ಹೈಜೀನ್ ಕಾಪಾಡ್ಕೋಬೇಕು, ಜನಗಳು ಪರಸ್ಪರ ಒಬ್ರನ್ನೊಬ್ರು ಯಾವ ರೀತಿ ನಾವು ವ್ಯವಹಾರಗಳನ್ನು ಮಾಡಬೇಕು ಈ ಟೈಮಲ್ಲಿ ಅಟ್ ದಿಸ್ ಪೀರಿಯಡ್ ಅದನ್ನ ನಾವೇ ಮಾಡಬೇಕು. ಎಲ್ಲವೂ ನಾವು ಸರ್ಕಾರಗಳು, ಪೊಲೀಸ್ ಡಿಪಾರ್ಟ್ಮೆಂಟ್ ಜನಗಳು, ನಾನು ಒಂದ್ ನಿಮಿಷ, ಜನಗಳು ಸಜೆಷನ್ಸ್ ಕೊಡ್ಬೇಕು, ಏನ್ ಮಾಡ್ಬೇಕು ಅನ್ನೋದನ್ನ ಸರ್ಕಾರಕ್ಕೆ ಸಜೆಷನ್ಸ್ ಕೊಡ್ಬೇಕು. ಇಲ್ಲ ಬರೀ ಮಾತಾಡ್ತಾರೆ, ನೋ 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 ಸಚಿನ್, ಬರೀ ಪ್ರಾಬ್ಲಮ್ ಬಗ್ಗೆ ಮಾತಾಡ್ತಾರೆ ಎಲ್ಲರೂ ಸಹ, ಏನ್ ಮಾಡ್ಬೇಕು ಅಂತ ಯಾರು ಹೇಳೋದಿಲ್ಲ. ಕೇಳ್ಬೇಕು ಹೇಳ್ಬೇಕು, ಇವರು ಜನರ ಮಾತನ್ನ ಕೇಳುವುದೇ ಇಲ್ಲ. ಅದು ನೋಡಿ, ನೀವು ಮಾಡ್ಬೇಕು. ನಾನು ಹೇಳುದಾದ್ರೆ ಇಲ್ಲಿ ಕೊರೋನಾವ ಏನು ಇಲ್ಲ ನಮ್ಗೆ. ಈಗ ನೀವು ನೋಡ್ತೀರಿ, ಬೇಸಿಗೆ ಚಳಿ ಮಳೆ ಅಂತ ಹೇಳ್ತೀವಿ, ಈಗ ಅದೆಲ್ಲ ಹೋಗಿದೆ. ಯಾವಾಗ ಮಳೆ ಯಾವಾಗ ಚಳಿ ಗೊತ್ತಿಲ್ಲ. ಈ ಟೈಮಲ್ಲಿ ಜನವರಿಯಲ್ಲಿ ಎಲ್ರಿಗೂ ಶೀತ, ಕೆಮ್ಮು, ತಲೆನೋವು ಇದ್ದದೆ. ಅದನ್ನ ಹಿಡ್ಕೊಂಡು ಇವರು ಕೊರೋನಾ ಹೇಳುದು ಬೇಡ, ಇವರು ಹೇಳುದು ಬೇಡ. ನಾನು ಸುಮ್ಮನೆ ಹೇಳುದು ಅದನ್ನ ಹೇಳುದು ಬೇಡ, ಅದು ಕೊರೋನಾ ಸಲ ಏನು ಅಲ್ಲ. ಇವರು ಆಶಕ ಅಲ್ಲೇ ಬಿಜೆಪಿ ಲೀಡರ್ಸ್ ಹೇಳ್ಬೇಕು, ಸ್ವಲ್ಪ ಕೂಡಿಟ್ಟದನ್ನೆಲ್ಲ ಬೇರೆ ಬೇಡ. ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಹ ನೀವು ಕರಪ್ಷನ್ ಅಲ್ಲಿ ಕೂಡಿಟ್ಟದನ್ನು ಸ್ವಲ್ಪ ಎಲ್ರಿಗೂ ಹಂಚಿಬಿಡಿ. ನಾನು ಹೇಳ್ತೀನಿ ನೋಡಿ, ಲಾಸ್ಟ್ ಪಾಯಿಂಟ್, ಯಾರು ಇಮ್ಯೂನ್ ಕಡಿಮೆ ಇದೆ ಅವರು ಜಾಗ್ರತೆಯನ್ನು ವಹಿಸಿ, ಅವ್ರು ತುಂಬಾ ಮನೇಲಿ ಇರ್ಲಿಕ್ಕೆ ಟ್ರೈ ಮಾಡಿ. ಇಮ್ಯುನಿಟಿ ಪ್ರಾಬ್ಲಮ್ ಬೇಡ, ಓಕೆ, ಇಫ್ ಲಾಕ್ಡೌನ್ ಬೇಡ, ಕರ್ಫ್ಯೂ ಬೇಡ ಅಲ್ಲ, ಇದಕ್ಕೆಲ್ಲ ನೀವು ಕರೆದದ್ದು ಆಗಿದಾರಲ್ಲ, ಆರಾಮಕ್ಕೆ ಎಲ್ಲ ಇಮ್ಯುನಿಟಿ ರೋಗ ನಿರೋಧಕ ಶಕ್ತಿ ಎಷ್ಟಿದೆ ಅಂತ ಚೆಕ್ ಮಾಡ್ಬಿಟ್ಟು ಬಿಡಿ ಅಲ್ಲ. ಯಾರ ಹತ್ರ ನೀವು ಸಜೆಸ್ಟ್ ಮಾಡ್ಬೇಕು? ಸರ್ಕಾರಕ್ಕೆ, ನಿಮ್ಮ ತಜ್ಞರ ಹತ್ರ ಹೇಳಿ. ಸರ್ಕಾರದ ಜನರು ಅವಕಾಶವನ್ನ ಕೊಟ್ಟಿದ್ದಾರೆ, ರಾಜನ ರೀತಿಯಲ್ಲಿ ತಮ್ಮ ಒಂದು ರಾಜತಾಂತ್ರಿಕ ವ್ಯವಸ್ಥೆಯನ್ನ ಆಳ್ವಿಕೆ ಮಾಡಬೇಕು ಅನ್ನೋದು ನಮ್ಗಳ ಒಂದು ಆಶೆ. ಆದ್ರೆ ಜನರ ಮೇಲೆ, ಗಾಯದ ಮೇಲೆ ಪದೇ ಪದೇ ಬರೆ ಎಳೆಯುವಂತ ಸರ್ಕಾರ, ಜೊತೆಗೆ ಈ ಒಂದು ಕೋವಿಡ್ ವೆರೈಟೀಸ್ ಆಫ್ ಕಲರ್ಫುಲ್ ಆಗಿರುವಂತಹ ವೈರಸ್ಗಳು, ತದನಂತರ ಬಂದಿರುವಂತಹದ್ದು ಇದೀಗ ಹೊಸದಾಗಿ ಒಮಿಕ್ರಾನ್ ಬಂದಿದೆ ಅಂತೆ. ಏನ್ ಮಾಡಿದ ಗೊತ್ತಿಲ್ಲ. ಅದರ ಒಟ್ಟಿನಲ್ಲಿ ನೈಟ್ ಕರ್ಫ್ಯೂ ಆಯ್ತು, ನಾಳೆಯಿಂದ ವೀಕೆಂಡ್ ಕರ್ಫ್ಯೂ, ನಾಳೆ 10 ಗಂಟೆಯಿಂದ ಬೆಳಿಗ್ಗೆ ಸೋಮವಾರ 5 ಗಂಟೆಯವರೆಗೆ. ತದನಂತರ ಮುಂದಕ್ಕೆ ಯಾವ ಕರ್ಫ್ಯೂ ಆಗ್ತಾರೆ ಅಥವಾ ಲಾಕ್ಡೌನ್ ಮಾಡ್ತಾರ ಅನ್ನೋ ಪ್ರಶ್ನೆಗಳ ನಡುವೆ ಒನ್ಸ್ ಅಗೇನ್ ಸರ್ಕಾರ ಹೇಳ್ತಾ ಇದೆ ಜನರಿಗೆ, ಲಾಕ್ಡೌನ್ ಬರ್ತಿದೆ, ಅದ್ರ ಚೊರೆ ಮಾಡಬೇಡಿ ಅನ್ನೋದಾದ್ರೆ ಜನಸಾಮಾನ್ಯ ಚೊರೆ ಮಾಡ್ತಾನೆ ಇದ್ದಾನೆ. ಚೊರೆ ಮಾಡ್ತಾ ಇರುವಂತದ್ದು ಆತನ ಜೀವನಕ್ಕೋಸ್ಕರ, ಆತನ ಹೊಟ್ಟೆಪಾಡಿಗೋಸ್ಕರ, ಆತನ ಕುಟುಂಬಕ್ಕೋಸ್ಕರ, ಆತನ ಭವಿಷ್ಯಕ್ಕೋಸ್ಕರ, ಆತನನ್ನ ನಂಬಿರುವಂತಹ ಒಂದು ಫ್ಯಾಮಿಲಿ ಅನ್ನುವಂತಹ ಒಂದು ಸುಂದರವಾಗಿರುವಂತಹ ಒಂದು ವ್ಯವಸ್ಥೆ ಇದೆಯಲ್ಲ, ಅದಕ್ಕೋಸ್ಕರ. ಯಾಕಂದ್ರೆ ಗೊತ್ತಿಲ್ಲ, ಅನೇಕ ಕರೆಗಳನ್ನು ನೋಡಿದ್ವಿ, ಅವರ ಕಷ್ಟವನ್ನ ನೋಡಿದ್ವಿ. ಕೆಲಸ ಇಲ್ಲ ಅಂತ ಬಂದಾಗ ಈಗಾಗಲೇ ಅನೇಕ ಜನರಿಗೆ ಕೆಲಸ ಇಲ್ಲ, ನಿರುದ್ಯೋಗಿಗಳಾಗಿದ್ದಾರೆ, ಕೆಲವರು ಅರ್ಧ ಸಂಬಳಕ್ಕೋಸ್ಕರ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಮತ್ತೊಮ್ಮೆ ಲಾಕ್ಡೌನ್ ಅಂತ ಬಂದಾಗ ಕೆಲವು ಕಂಪನಿಗಳು ಮುಚ್ಚಿ ಹೋಗಿದೆ, ಗೊತ್ತಿರುವಂಥದ್ದು. ಇದೆಲ್ಲದರ ನಡುವೆ ನಮ್ಮ ಜೀವನ, ನಾವುಗಳು ವೋಟ್ ಹಾಕಿರುವಂಥ ಸರ್ಕಾರ, ತದನಂತರ ಇನ್ನೊಂದು ಎಲೆಕ್ಷನ್ ಬರಲಿ, ಆವಾಗ ಈ ಕೊರೋನಾ ಎಲ್ಲ ಓಡಿ ಹೋಗುತ್ತೆ. ತದನಂತರ ನಾವುಗಳು ಮತ್ತೆ ಕೊರೋನಾ ಇಲ್ಲ ಅಂತ ಆಗ್ತೀವಿ, ತದನಂತರ ಎಲೆಕ್ಷನ್ ಮುಗ್ದಾಗ ಮತ್ತೆ ಕೊರೋನಾ ಬರುತ್ತೆ. ಇದು ನಮ್ಮ ಕತೆ. ನಾನು ಕೊನೆಯದಾಗಿ ಒಂದು ರಿಕ್ವೆಸ್ಟ್, ಜನರು, ಪ್ರಜಾಪ್ರಭುತ್ವ ವ್ಯವಸ್ಥೆ ಏನಿದೆ ಒಂದು ಸುಂದರವಾದ ವ್ಯವಸ್ಥೆ, ಜನರು ಸ್ವಲ್ಪ ಅಲರ್ಟ್ ಆಗಲಿ, ಜನರು ಸ್ವಲ್ಪ, ನಾವುಗಳು ಸ್ವಲ್ಪ ಬುದ್ಧಿವಂತರಾಗಬೇಕು, ನಾವು ಸ್ವಲ್ಪ ನಮ್ಮ ಚಳಿಯಿಂದ ನಾವು ಎದ್ದು ಬರಬೇಕು ಅನ್ನೋ ನಮ್ಮ ಕಳಕಳಿ. ಇಲ್ದಿದ್ರೆ ಈ ಬದಲಾವಣೆಗಳು ಸಾಧ್ಯವೇ ಇಲ್ಲ. ಸರ್ಕಾರ ಏನು ಮಾಡುತ್ತೆ ಅಥವಾ ನಾವುಗಳು ಏನು ಮಾಡುತ್ತೀವಿ, ಇದೆಲ್ಲದರ ನಡುವೆ ಎಲ್ಲ ನಮ್ಗಳ ಕೈಯಲ್ಲಿರುವಂಥದ್ದು, ಯಾರು ನಮ್ಮನ್ನು ಹಿಡಿಯೋಕ್ಕಾಗಲ್ಲ. ಇದು ನಿಜವಾಗಿರುವಂಥ ಒಂದು ಮಾತು. ಆ್ಯಂಡ್ ಕೊನೆಯದಾಗಿ ಬಂದಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಧನ್ಯವಾದಗಳು. ಅತಿಥಿಗಳಿಗೆ ಪ್ರಸನ್ನ ರವಿ ಅವರು, ಮೇಡಮ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಶಾ ಜಗದೀಶ್ ಅವರು, ಮೇಡಮ್ ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಸುನಿಲ್ ಕುಮಾರ್ ಬಜಲ್ ಅವರು, ಸರ್ ಥ್ಯಾಂಕ್ ಯು. ಅದೇ ರೀತಿ ಶಾಲೆಟ್ ಪಿಂಟೋ ಅವರು, ಮೇಡಮ್ ಥ್ಯಾಂಕ್ ಯು. ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಒಟ್ಟಿನಲ್ಲಿ ನಾಳೆ ಬಸ್ ಇದೆ, ಆದರೆ ತಮ್ಗಳಿಗೆ ಓಡಾಟ ಮಾಡಲಿಕ್ಕಿಲ್ಲ. ಸೊಂಟದಲ್ಲಿ ಗಂಟು ಕಟ್ಟಿದಂತಹ ಲುಂಗಿ ಕೆಳಗೆ ಪೂರ್ತಿ ಬಿಟ್ಟಂತಿದೆ. ಈ ಒಂದು ನಮ್ಮ ಕೋವಿಡ್ ರೂಲ್ಸ್ಗಳು ಯಾರು ಮಾಡ್ತಾರೆ, ಯಾಕೆ ಮಾಡ್ತಾರೆ ಅನ್ನುವಂಥ ಪ್ರಶ್ನೆಗಳ ನಡುವೆ, ದೊಡ್ಡ ಗೊಂದಲಗಳ ನಡುವೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಐ ಆಮ್ ವೆರಿ ಸಾರಿ ಫಾರ್ ದ್ಯಾಟ್. ನಿಜವಾಗ್ಲೂ ಕೂಡ ಗೊತ್ತಿಲ್ಲ ನಮ್ಮ ಜೀವನ ಎತ್ತ ಹೋಗುತ್ತೆ, ಏನು ಮಾಡಬೇಕು ಅನ್ನುವಂಥದ್ದು. ಅದರ ಒಟ್ಟಿನಲ್ಲಿ ಪ್ರತಿಯೊಬ್ಬ ಜನಸಾಮಾನ್ಯ ಕೈಯಲ್ಲಿದೆ.
ಅಲ್ಟಿಮೇಟ್ಲಿ ಸರ್ಕಾರವೇ ಎಲ್ಲವನ್ನಲ್ಲ, ಜನರ ಕೈಯಲ್ಲೂ ಕೂಡ ಇರುತ್ತೆ ಏನೋ ಒಂದು ಹಕ್ಕು. ಸೊ ಅದನ್ನು ಚಲಾವಣೆ ಮಾಡಿ ತಾವುಗಳು. ಆ್ಯಂಡ್ ಎಲ್ಲರೂ ಕೂಡ ಒಳ್ಳೆಯದಾಗಲಿ, ದೇವರಿದ್ದಾರೆ, ಎಲ್ಲವನ್ನ ನೋಡ್ತಾರೆ. ಸತ್ಯ ಸುಳ್ಳು ಯಾವುದು, ಯಾರು ದುಷ್ಟರಿದ್ದಾರೆ ಯಾರು ಸರಿ ಇದ್ದಾರೆ, ಎಲ್ಲರಿಗೂ ಕೂಡ ತಕ್ಕ ಪಾಠ ಕಲಿಸುತ್ತೆ ಕಾಲ. ಥ್ಯಾಂಕ್ ಯು. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು ಲೆಫ್ಟ್ ವರ್ಸಸ್ ರೈಟ್